ಆಗೋಯ್ತು ನನ್ನ ಬಾಳು ಹೆಚ್ಚು ಕಮ್ಮಿ. ಹೂ ಕಳ್ಳ ನಂಗೆ ಹಂಗೆ ಆಯ್ತು ಕಳ್ಳ, ಪ್ರೀತಿನೇ ಹೀಗೆ ಕಳ್ಳ, ಸುಮ್ಮನೆ ಬಂದು ಮುತ್ತು ಕೊಳ್ಳ. ಬೆಳದಿಂಗ್ಳು ನೀನೇ ನಮ್ಮಿ, ಲಾಲಿನ ಹಾಡೇ ನಮ್ಮಿ, ಲಕ್ಷ್ಮಿಯಂಗ್ ಕಾಣ್ತೀಯಮ್ಮಿ, ದೃಷ್ಟಿನ ತೆಗಿಲೇ ನಮ್ಮಿ. ಏನಮ್ಮಿ ಯಾರಮ್ಮಿ ನೀನಮ್ಮಿ, ಆಗೋಯ್ತು ನನ್ನ ಬಾಳು ಹೆಚ್ಚು ಕಮ್ಮಿ. ಬೆಳದಿಂಗ್ಳು ನೀನೇ ನಮ್ಮಿ, ಲಾಲಿನ ಹಾಡೇ ನಮ್ಮಿ, ಲಕ್ಷ್ಮಿಯಂಗ್ ಕಾಣ್ತೀಯಮ್ಮ, ದೃಷ್ಟಿನ ತೆಗಿಲೇ ನಮ್ಮಿ. ಬಯಸಿದ್ದೆಲ್ಲ ಸಿಗದೆ ಬಾಳಲಿ. ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ, ಮಾತೆಲ್ಲ ಮುಗಿದ ಮೇಲೆ ದನಿಯೊಂದು ಕಾಡಿದೆ. ಹೇಳುವುದು ಏನು ಉಳಿದು ಹೋಗಿದೆ, ಹೇಳಲಿ ಹೇಗೆ ತಿಳಿಯದಾಗಿದೆ. ನೋವಿನಲ್ಲೂ ಜೀವ ಅರಿತ ನಂತರ ನಲಿವು ಬೇರೆ ಏನಿದೆ, ಏಕೆ ಅಂತರ. ನಿನ್ನ ಹಾಡಿನಲ್ಲಿ ಎಂದು ಬೆರೆವ ಕಾತರ, ಒಂದೇ ಸಾರಿ ನೀ ಕೇಳೆಯ ಈಶ್ವರ, ಮನಸ್ಸಲ್ಲಿ ಚೂರು ಜಾಗಬೇಕಿದೆ, ಹೇಳಲಿ ಹೇಗೆ ತಿಳಿಯದಾಗಿದೆ. ಕಣ್ಣು ತೆರೆದು ಕಾಣುವ ಕನಸೆ ಜೀವನ, ಸಣ್ಣ ಹಠವ ಮಾಡಿದೆ ಹೃದಯ ಈ ದಿನ, ಎದೆಯ ದೂರವಾಣಿಯ ಕಲೆ ಆಲಿಂಗನ. ಕೇಳು ಜೀವವೇ ಏತಕಿ ಕಂಪನ, ಹೃದಯವು ಇಲ್ಲೇ ಕಳೆದು ಹೋಗಿದೆ. ಕಾಶಿನಾಥ್ ಅವರೇ ವೆಲ್ಕಮ್. ಕಾಶಿನಾಥ್ ಅವರೇ ಲೈವ್ಗೊಂದು ಲೈಕ್ ಕೊಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ, ಮತ್ತು ನೀವು ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಯಿತಾ. ಪುನೀತ್ ಅವರು ಬಂದರು. ಹಾಯ್ ಪುನೀತ್ ಅವರೇ, ಗುಡ್ ಮಾರ್ನಿಂಗ್. ಪುನೀತ್ ಅವರಿಗೆ ಲೈವಿಗೊಂದು ಲೈಕ್ ಕೊಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ, ಹಾಗೆ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಯಿತಾ. ಕೇಳು ಜೀವವೇ ಏತಕಿ ಕಂಪನ, ಏನಮ್ಮಿ ಯಾರಮ್ಮಿ ನೀನಮ್ಮಿ, ಆಗೋಯ್ತು ನನ್ನ ಬಾಳು ಹೆಚ್ಚು ಕಮ್ಮಿ. ಬೆಳದಿಂಗ್ಳು ನೀನೇ ನಮ್ಮಿ, ಲಾಲಿನ ಹಾಡೇ ನಮ್ಮಿ, ಲಕ್ಷ್ಮಿಯಂಗ್ ಕಾಣ್ತೀಯಮ್ಮಿ, ದೃಷ್ಟಿನ ತೆಗಿಲೇ ನಮ್ಮಿ. ಏನಮ್ಮಿ ಯಾರಮ್ಮಿ ನೀನಮ್ಮಿ, ಆಗೋಯ್ತು ನಮ್ಮ ಬಾಳು ಹೆಚ್ಚು ಕಮ್ಮಿ. ಅರವಿಂದ್ ಅವ್ರು ಬಂದರು. ಹಾಯ್ ಅರವಿಂದ್ ಅವರೇ ವೆಲ್ಕಮ್. ಅರವಿಂದ್ ಅವ್ರ ಲೈವ್ಗೊಂದು ಲೈಕ್ ಕೊಡಿ. ಹಾಯ್ ಎಲ್ಲರಿಗೂ ಹಾಯ್, ಗುಡ್ ಮಾರ್ನಿಂಗ್. ತನುವು ಮನವು ಇಂದು ನಿಂದಾಗಿದೆ, ಆಸೆಯು ಎದೆಯ ತುಂಬಿ ಏನೋ ಉಲ್ಲಾಸ ಏನೋ
ಸಂತೋಷ ಇದೇನೋ. ಚಾ ಆಯ್ತಾ ಅಕ್ಕ? ನಿಮ್ಮ ಊರು ಮಂಗಳೂರು, ನಮ್ಮ ಊರು. ಕಾಫಿ ಆಗಿದೆ. ನಮ್ಮ ಊರು ಮಂಗಳೂರು. ಗುರುವೇ ಶರಣಮ್ಮ ಅವ್ರು ಬಂದರು. ಅಕ್ಕ ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಗುರುವೆ ಅವರೇ, ನಮಸ್ಕಾರ ಗುರುವೆ ಅವರೇ. ಒಂದು ಲೈಕ್ ಕೊಡಿ ಲೈವಿಗೆ. ಮತ್ತು ನಿಮಗೆ ಗುಡ್ ಮಾರ್ನಿಂಗ್. ಅಚ್ಚಸಿಸ್ ಬರ್ತೀರಿ. ಹಾಯ್ ಅಚ್ಚಸಿಸ್, ಗುಡ್ ಮಾರ್ನಿಂಗ್. ದುರ್ಗಕ್ಕ ಅಂತ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಅಚ್ಚಸಿಸ್. ಕಲಂದರ್ ಜಾನ್ ಅವ್ರು ಬಂದರು. ಹಾಯ್ ಕಲಂದರ್ ಅವರೇ, ವೆಲ್ಕಮ್. ಲೈವ್ಗೆ ಒಂದು ಲೈಕ್ ಕೊಡಿ. ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಲಂದರ್ ಅವರೇ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ, ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ. ಅಚ್ಚಸಿಸ್ ಆನುಲ್ಲೆ ಚಪಾತಿ ಮಲ್ತೊಂದುಲ್ಲೆ ದುರ್ಗಕ್ಕ. ಬಲೆ ಬಲೆ ಚಾಪರ್ಕ ಚಾಪರಿಯೇ ಅಚ್ಚಸಿಸ್ ದೋಸೆಂಕ್ ಇರು ಚಾಪ್ ಮಲ್ಪಲಿ ಇರು ಚಪಾತಿ ಮಲ್ಪಲೆ ಬಕ್ಕ ಬಲೆ ಅವೇ ಬಕ್ಕ ಚಪಾತಿ ಅತ್ತೇರಿ ನನ್ನ ಚಾ ತಿಂದ್ರೆ ಆತ ಜೊತೆ ಚಾ ತಿಂದು ಬಲೆ ಅಚ್ಚಸಿಸ್ ಬಕ್ಕ ಡ್ಯಾನ್ಸ್ ಮಲ್ಪಗ ಬಕ್ಕ ಡ್ಯಾನ್ಸ್ ಮಲ್ಪಡ ಪದ್ಯ ಮಲ್ಪೆ ಈ ಡ್ಯಾನ್ಸ್ ಮಲ್ಪಲೆ ಇತ್ತೆ ಚಪಾತಿ ಮಲ್ಪಲೆ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ, ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ, ಚೇತನವಾದಂತೆ ನೀನು ನೂತನಳಾದಂತೆ ನಾನೇ ನಾನು, ನೀ ಬಂದ ಮೇಲೆ ಬಾಕಿ ಮಾತೇನು. ಷಣ್ಮುಖ ಅವ್ರು ಬಂದರು. ಹಾಯ್ ಷಣ್ಮುಖ ಅವರೇ, ವೆಲ್ಕಮ್. ಷಣ್ಮುಖ ಅವರ ಲೈವ್ಗೊಂದು ಲೈಕ್ ಕೊಡಿ. ಹಾಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಯಿತಾ. ಕಲಂದರ್ ಸೂಪರ್ ಸಾಂಗ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಕಲಂದರ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಅಚ್ಚಸಿಸ್ ಡ್ಯಾನ್ಸ್ಗೆ ಕಾಪೆರೆ ಬಲ್ಲಿ ನಲ್ಪಿ ಹೌದು. ಪ್ರೇಮ ನಾತೆ ಪಾಸ್ ಆತೆ ಮಲ್ಲ ಕ್ಲಾಸ್ ಪೊರ್ಲು ಕಲ್ತೆ ಏಕನಾತೆ ಬಂಜಾರ ತೆಲ್ತೆ ಆಯ್ತಾ ಖುಷಿಟ್ ಪಟ್ಟೋಡಿತ್ತೆ ಪ್ರೀತಿ ಮಾತಾ ನಲಿಪೋಗ ಇತ್ತೆ ನಲಿಪೋಗ ಇತ್ತೆ. ಚಪಾತಿ ಖರ್ಚಿನ ಅಂತೂ ಅಚ್ಚಸಿಸ್ ಚಪಾತಿ ಹೇಗಾಯ್ತು ನೋಡಿ ಒಮ್ಮೆ. ನಲಿಪೋಗ ಇತ್ತೆ. ಹೃದಯವೇ ನಿನ್ನ ಹೆಸರಿಗೆ ಬರೆದೆ ನನ್ನೆನ, ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಬಂದ ಬೆಳ್ಳಿ 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 ಮೋಡ ಚಂದ, ಆಕಾಶನಾದಿನ ನಿನ್ನ ಹೆಸರಿಗೆ ಬರೆದೆ ನನ್ನೆನ, ಕಣ್ಣಿನಲ್ಲಿ ಆಸೆ ಅಂಕುರಿಸಿ ಪ್ರಥಮಗಳು ಪಲ್ಲವಿಸಿ, ಹೃದಯಗಳ ತೀರ ಸಂಚರಿಸಿ ಹೃದಯಗಳು ಝೀಂಕರಿಸಿ, ಪ್ರಣಯದ ಹಾಡಾದಿನ ಅರಳಿದ ಹೂವಾದಿನ, ಋತುಬಲಿ ಒಂದಾದಿನ, ಹೃದಯವೇ ನಿನ್ನ ಹೆಸರಿಗೆ ಬರೆದೆ ನನ್ನೆನ. ಅಚ್ಚಸಿಸ್ ಉಳ್ಳರ ಮಣೆ ಹನಿಯ ಮೋಡ ನಾನಾಗಿ ಹನಿಯಿಡುವೆ ನೆನಪಾಗಿ, ಹೃದಯಗಳ ಊರೇ ನಾನಾಗಿ ಬೆಳಕಿಡುವೆ ನಿನಗಾಗಿ. ಹೃದಯಡಿ ಏತು ಸೆನ್ಸ್ ಉಂಡು ದುರ್ಗಕ್ಕ ಬರೇ ಏತು ಸೆನ್ಸ್ ಓಡಿರೆಗ್ ಆ ಹೃದಯಗ ಬರೀ ಪುರಾಣ ಸೆನ್ಸ್ ಯಾವಂದಿ, ಹೃದಯನ ಬರೀ ಪುರಾಣ ಸೆನ್ಸ್ ಯಾವಂದು. ಇತ್ತೆ ಒಂಜಿ ಸೆನ್ಸ್ಲ ಇಜ್ಜಿ ಬೋಲಿತೆಂಡ. ಅಡಿಯಿಡುವೆ ನೆನಪಾಗಿ. ನೆಟ್ವರ್ಕ್ ಪ್ರಾಬ್ಲಮ್ ಸ್ಟಾರ್ಟ್ ಆಣ ಅಂದಿಯೇ ಕೂಡ
ದಾದನ ತಿರ್ಗುಳು ಮಾರ್ರೆ ಕಾಣೆ ಬತ್ತು ಕುಳ್ಳಾನೆ ತಿರ್ಗಿಂದ ಬಂಗ ಅಪ್ಪಡಿ ಇಂಚ ಏನ ಪದ್ಯಕ್ಕೆ ತಿರ್ಗುಳ ಅಂದವು. ಬಾನಿಗೊಂದು ಎಲ್ಲೆ ಎಲ್ಲಿದೆ ನಿನ್ನಾಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ ನಿಧಾನಿಸು 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 ನಿಧಾನಿಸು. ರಾಜ್ಕುಮಾರ್ ಅವರು ಬಂದರು. ಹಾಯ್ ರಾಜ್ಕುಮಾರ್ ಅವರೇ, ವೆಲ್ಕಮ್. ರಾಜ್ಕುಮಾರ ಸಾಂಗ್ ಆಡುವಾಗ ರಾಜ್ಕುಮಾರ್ ಅವರು ಬಂದರು. ಥ್ಯಾಂಕ್ ಯು ಸೋ ಮಚ್ ರಾಜ್ಕುಮಾರ್ ಅವರೇ. ಲೈವ್ಗೊಂದು ಲೈಕ್ ಕೊಡಿ, ಹಾಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ, ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ, ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು, ನಾವು ನೆನೆಸಿದಂತೆ ಬಾಳಲೇನು ನಡೆಯದು, ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ, ಬಾನಿಗೊಂದು ಎಲ್ಲೆ ಎಲ್ಲಿದೆ ನಿನ್ನಾಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು. ಹುಟ್ಟು ಸಾವು ಬಾಳಿನಲ್ಲಿ ಎರಡು ಕೊನೆಗಳು, ಬಯಸಿದಾಗ ಕಾಣದಿರುವ ಎರಡು ಮುಖಗಳು, ಹರುಷ ಒಂದು ಯಾರಿಗುಂಟು ಹೇಳು ಜಗದಲ್ಲಿ, ಹೂವು ಮುಳ್ಳು ಎರಡು ಉಂಟು ಬಾಳಲತೆಯಲಿ, ದುಸಾಸೆ ಏತಕ್ಕೆ ನಿರಾಸೆ ಏತಕ್ಕೆ, ಅದೇನೆ ಬಂದರೂ ಅವನ ಕಾಣಿಕೆ, ಬಾನಿಗೊಂದು ಎಲ್ಲೆ ಎಲ್ಲಿದೆ ನಿನ್ನಾಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು. ಲೈವ್ಗೆ ಬಂದವರು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇತ್ತೆ ಕನಸು ಕಾಣಿಲ್ಲ ಚಪಾತಿ ಖರ್ಚುಂಡು, ಇತ್ತೆ ಕನಸು ಖರ್ಚಿ ಚಪಾತಿಯ ಕಡೆ ಡ್ಯಾನ್ಸ್ ಮಾಡ್ಬಿಟ್ಟಾಗ ನೀವು ಒಂಜಿ ಚಪಾತಿ ಖರ್ಚಿದ್ರ ಅದತೆ. ವಚನ ಅವರು ಬಂದರು. ಹಾಯ್ ವಚನ ಅವರೇ, ವೆಲ್ಕಮ್. ವಚನ ಅವರೇ, ಲೈವ್ಗೊಂದು ಲೈಕ್ ಕೊಡಿ, ಆಗ ನೀವು ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಯಿತಾ. ಸೀರೆಲಿ ಹುಡುಗಿನ ನೋಡಲಿ ಬಾರದು ನಿಲ್ಲಲ್ಲ ಟೆಂಪ್ರೇಚರು, ಸ್ಕೂಲಲ್ಲಿ ಹೇಳಿ ಕೊಡಬಹುದಿತ್ತು ಹೇಳಲಿಲ್ಲ ನಮ್ಮ ಟೀಚರು, ನನಗೆ ಆನ್ಸರ್ ಒಂದು ಬೇಕಿದೆ, ಸೀರೆ ಟ್ರಾನ್ಸ್ಪರೆಂಟು ಯಾಕಿದೆ, ಅದೆಷ್ಟೇ ಬೇಡ ಅಂದ್ರು ಕಣ್ಣು ಕಟ್ಟದ್ದು ನೋಡೋಟದೆ, ಅದ್ಯಾಕ ಮನಸ್ಸು ಮೊನ್ನೆಯಿಂದ ಮುದ್ದು ಮಾತಾಡ್ತದೆ, ಪಾಪ ಬಾ. ಅಯ್ಯೋ ದೇವ. ನಮಸ್ತೆ ಕರ್ನಾಟಕ, ಯಾರೆಲ್ಲ ಕನ್ನಡಿಗರು ಲೈಕ್ ಕೊಟ್ರಲ್ಲ, ಕೊಟ್ಟಿಲ್ಲ ಕೊಡ್ರಿ ಅಪ್ಪ. ಹೌದೌದು. ಲವಿಗೌಡ ಅವರೇ ವೆಲ್ಕಮ್. ಲವಿಗೌಡ ಅವರೇ, ನೀವೊಂದು ಲೈಕ್ ಕೊಡದಿದ್ರೆ ಕೊಡಿ, ಹಾಗೆಯೇ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಾನು ಜಿತೇಂದ್ರ, ನೀನು ಶ್ರೀದೇವಿ, ದಿಲ್ ಡಾನ್ಸ್ ಹಾಡೋಣ ಬಾರ. ನಾನು ಅದಕ್ಕೆ ಸೀರೆ ಹಾಕೋದಿಲ್ಲ. ಹೌದು ಹೌದಚ್ಚು ಸಿಸ್ಟರ್. ಸೀರೆಲಿ ಹುಡುಗಿರ ನೋಡಲೇ ಬಾರದು ನಿಲ್ಲಲ್ಲ ಟೆಂಪ್ರೇಚರು. ಏತು ಪದ್ಯ ಎಂಚಪುರ ಮಲ್ಪು ಇರತ್ತೆ ಪದ್ಯ ಪುರ ಇತ್ತಿನ ಒಂದಕ್ಕೆ ತಕ್ಕ ಪದ್ಯ ಅದೇ. ಸ್ಕೂಲಲ್ಲಿ ಹೇಳಿ ಕೊಡಬಹುದಿತ್ತು ಹೇಳಿಲ್ಲ ನಮ್ಮ ಟೀಚರು, ನನಗೆ ಆನ್ಸರ್ ಒಂದು ಬೇಕಿದೆ, ಸೀರೆ ಟ್ರಾನ್ಸ್ಪರೆಂಟು ಯಾಕಿದೆ, ಅದೆಷ್ಟೇ ಬೇಡ ಅಂದ್ರು ಕಣ್ಣು ಕತ್ತು ನೋಡ್ತದೆ, ಅದ್ಯಾಕೋ ಮನಸ್ಸು ಮೊನ್ನೆಯಿಂದ ಮುದ್ದು ಮಾತಾಡ್ತದೆ, ಪಾಪ ಬಾಬಾ. ಸೀರೆ ತುತ್ತೆಲ್ಲ ಬಂಗ ಅಪ್ಪಳಿ ಆತ ಸೀರೆ ಮಸ್ತ್ ಶೋಕು, ತುತ್ತುಂಡ ಸೀರೆ ಮಸ್ತ್ ಶೋಕು. ಪ್ರೀತಿ ಪದದ ಅರ್ಥ ಮತ್ತು ಲವ್ ಪದದ ಅರ್ಥ ಎರಡು ತಿಳಿಸುವಿರಾ? ಲವ್ ಮತ್ತು ಪ್ರೀತಿ ಒಂದೇ ಅಲ್ವಾ? ಕನ್ನಡದಲ್ಲಿ ಪ್ರೀತಿ ಅಂತಾರೆ, ಇಂಗ್ಲೀಷಲ್ಲಿ ಲವ್ ಅಂತಾರೆ. ಆರಾ
ಆರಾಧನಾ ಪ್ರೇಮಾರಾಧನಾ ಆಲಿಂಗನ ಹೃದಯಾಲಿಂಗನ ಮನಸೇ ವಯಸ್ಸೇ ಮನಸೇ ವಯಸ್ಸೇ ಕಲ್ಯಾಣ ಭೋಗ ನನ್ನ ನಿನ್ನ ಕಣ್ಣಿಗೆ ಆರಾಧನಾ ಪ್ರೇಮಾರಾಧನಾ ಆಲಿಂಗನ ಹೃದಯಾಲಿಂಗನ. ಪ್ರೀತಿ ಅರ್ಥ ತಿಳಿಸಿ. ಒಂದು ಪ್ರೀತಿ ಅಂದರೆ ನಮಗೆಲ್ಲ ಹೆಸರು ಇಡ್ತಾರಲ್ಲ, ಪ್ರೀತಿ ಹೆಸರು ನಾಮಪದ. ಮತ್ತೊಂದು ಪ್ರೀತಿ ಅಂದರೆ ನಾನು ಹೇಳಿದಲ್ಲ ಲವ್ ಅಂತ. ಈಗ ಲವ್ ಇಂಗ್ಲೀಷ್ ಮೀಡಿಯಮ್, ಪ್ರೀತಿ ಕನ್ನಡ ಮೀಡಿಯಮ್. ಹೌದೌದು, ಲವ್ ಇಂಗ್ಲೀಷ್ ಮೀಡಿಯಮು, ಪ್ರೀತಿ ಕನ್ನಡ ಮೀಡಿಯಮ್. ಅಂದರೆ ಪ್ರೀತಿ ಅಂದರೆ ಕನ್ನಡದಲ್ಲಿ ಹೇಳ್ತಾರೆ, ಲವ್ ಅಂದರೆ ಇಂಗ್ಲೀಷಲ್ಲಿ ಹೇಳ್ತಾರೆ. ಪ್ರೀತಿ ಅಂದರೆ ತುಂಬ ಬಗೆ ಉಂಟು ಮಾರ್ರೆ. ತಾಯಿ ಮಗಳ ಪ್ರೀತಿ, ತಂದೆ ಮಗನ ಪ್ರೀತಿ, ಮತ್ತು ಗಂಡ ಹೆಂಡತಿ ಪ್ರೀತಿ, ತಾಯಿ ಮಕ್ಕಳ ಪ್ರೀತಿ, ಇದೆಲ್ಲ ಪ್ರೀತಿ ಅಲ್ವಾ? ರವಿಯವರೇ ವೆಲ್ಕಮ್. ರವಿಯವರ ಲೈವ್ಗೊಂದು ಲೈಕ್ ಕೊಡಿ. ಮತ್ತು ನೀವು ಹೊಸಬರಲ್ಲ, ನಮ್ಮ ಚಾನಲ್ಗೆ ಯಾವಾಗಲೂ ಬರ್ತೀರಾ. ನನಗೆ ಬಾಯಿ ಪಟ ಆಗಿ ಹೋಗಿದೆ. ರವಿಯವರೇ ಕಾಫಿ ಆಯಿತಾ, ಟೀ ಆಯಿತಾ, ತಿಂಡಿ ಆಯಿತಾ? ಉಮೇಶ್ ಅವರು ಬಂದರು. ಹಾಯ್ ಉಮೇಶ್ ಅವರೇ. ಉಮೇಶ್ ಅವರೇ ಹೇಗಿದ್ದೀರಾ? ಕಾಫಿ ಆಯಿತಾ, ಟೀ ಆಯಿತಾ, ತಿಂಡಿ ಆಯಿತಾ? ಒಂದೊಂದು ಲೈಕ್ ಕೊಡಿ ಆಯಿತಾ? ಹೊಸಬರಾಗಿದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಆಯಿತಾ? ವಿಲಾಸಿನಿ ಸಿಸ್ ಅವರು ಹಾಯ್ ಅಂತ ಹೇಳ್ತಾರೆ. ಹಾಯ್ ವಿಲಾಸಿನಿ ಸಿಸ್, ವೆಲ್ಕಮ್. ಕಾಫಿ ಆಯಿತಾ ವಿಲಾಸಿನಿ ಸಿಸ್? ಎಂತ ತಿಂಡಿ ನಿಮಗೆ? ಚೆಲುವೆಯ ಅಂದದ ಮೊಗಕ್ಕೆ ಕಣ್ಣೇ ಭೂಷಣ, ನಲಿಯುತ್ತ ಬಾಳುವ ಮನೆಗೆ ಎಣ್ಣೆ ಭೂಷಣ, ಸುಖ ಸಂಸಾರಕ್ಕೆ ಎಂದು ಆಸತಿಯೇ ಕಾರಣ. ಥ್ಯಾಂಕ್ ಯು ಕಲಾಧರರೇ, ಒಳ್ಳೆಯ ಸಾಂಗ್ ಹಾಕಿದ್ದೀರಾ, ಥ್ಯಾಂಕ್ ಯು. ಲವಿಗೌಡ ಅವರು ಹಾಗೆ ಹೇಳಿ. ಹೌದೌದು, ಹಾಗೆ. ಪ್ರೀತಿ ಅಂದರೆ ಕೆಲವು ಥರದ ಪ್ರೀತಿ ಉಂಟಲ್ಲ, ಪ್ರೀತಿ ಕೊಟ್ಟು ಪ್ರೀತಿ ತಗೊಳ್ಬೇಕು. ಹಾಗೆ ಅಚ್ಚಿಸಿ ನಗ್ತಾ ಇದ್ದಾರೆ. ಎಷ್ಟು ಪ್ರೀತಿಗಳು ಜಗದಲ್ಲಿ ಇದ್ದಾವೆ, ಲೆಕ್ಕ ಮಾಡದಷ್ಟು ಪ್ರೀತಿ ಇದೆಯಾ? ಪ್ರೀತಿಗೆ ಲೆಕ್ಕ ಮಾಡಲಿಕ್ಕೆ ಆಗ್ತದಾ? ಖಂಡಿತ ಲೆಕ್ಕ ಇಲ್ಲದಷ್ಟು ಪ್ರೀತಿ ಇದೆ. ನಾವು ಲೆಕ್ಕ ಮಾಡಿ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ ಅದನ್ನೆಲ್ಲ. ಕಾಫಿ ಕುಡಿಯಲ್ಲ, ತಿಂಡಿ ಇವಾಗ ಮಾಡಬೇಕು. ಓಕೆ ರವಿ ಅವರೇ, ತಿಂಡಿ ಮಾಡಿ. ಎಂಥ ತಿಂಡಿ ಸ್ಪೆಷಲ್ ಏನಾದರೂ ಉಂಟಾ? ವಿಲಾಸಿನಿ ಸಿಸ್ ಸಪೋರ್ಟಲ್ಲಿದ್ದಾರೆ. ನಿಮ್ಮದು ತಿಂಡಿ ಆಯಿತು ಸಿಸ್ಟರ್? ಆಗಿದೆ. ನನಗೆ ದೋಸೆ, ನೀರು ದೋಸೆ. ನಾನು ಕನ್ನಡದ ಫ್ರೆಂಡ್. ಹೌದೌದೌದು, ಖಂಡಿತ. ವಿಲಾಸಿನಿ ಸಿಸ್ ಸಪೋರ್ಟಲ್ಲಿದ್ದಾರೆ. ಅಯ್ಯೋ ದೇವ, ಇದು ಯಾವುದು? ಲವಿಗೌಡ ಅವರೇ, ನೀವು ತುಂಬ ಚೆನ್ನಾಗಿ ಆಡುತ್ತೀರಾ. ಥ್ಯಾಂಕ್ ಯು ಉಮೇಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಹಾಯ್, ನಾನು ಕನ್ನಡದ ಫ್ರೆಂಡ್ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ರವಿಯವರು. ವಿಲಾಸಿನಿ ಸಿಸ್ ಸಪೋರ್ಟಲ್ಲಿದ್ದಾರೆ. ಕಲಂದರ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಕಲಂದರ್ ಅವರು. ವಿಲಾಸಿನಿ ಸಿಸ್ ಸಪೋರ್ಟಲ್ಲಿದೆ. ಖಂಡಿತ ಪ್ರೀತಿ ನಾನು ಹೇಳಿದ್ದಲ್ಲ, ಪ್ರೀತಿಗೆ ಲೆಕ್ಕ ಇಲ್ಲ, ಅಷ್ಟು ಪ್ರೀತಿಗಳಿವೆ, ಗೊತ್ತಾಯ್ತಾ? ಅದು ನಾವು ಒಟ್ರಾಸಿ ನಾವು ಒಂದೊಂದು ಹೆಸರು ಹೇಳಬೇಕು ಅಷ್ಟೇ. ಪ್ರೀತಿ ಏಕೆ ಭೂಮಿ ಮೇಲೆ ಅಂತ ಇಲ್ವಾ? ಪದ್ಯ ಗೊತ್ತಿಲ್ವಾ? ಪ್ರೀತಿ ಯಾಕೆ ಭೂಮಿ ಮೇಲೆ, ಬದುಕೋಕೆ ನಾವು ಮಣ್ಣಾದರೆ ಈ ಪ್ರೀತಿ ಇಲ್ಲೇ ಉಳಿಯಲ್ಲ ನಾವು. ಪ್ರೀತಿಸೋ ಜನರೆಲ್ಲರೂ ನನ್ನ ಪ್ರೀತಿಯ ಸುಳ್ಳೆಂದರು. ಆದರೆ ಲಿರಿಕ್ಸ್ ಬರೋದಿಲ್ಲ, ಮಾತ್ರ ಪದ್ಯ ಚಂದ ಉಂಟದು. ರವಿಯವರು ಸಪೋರ್ಟಲ್ಲಿದ್ದಾರೆ. ವಿಲಾಸಿನಿ ಸಪೋರ್ಟ್, ಥ್ಯಾಂಕ್ ಯು. ಪಂಚಭೂತಗಳ ಮಾನವನ ಪ್ರೀತಿ, ಖಂಡಿತ. ಪ್ರೀತಿಯಲ್ಲಿ ನಾನು ಹೇಳಿದಲ್ಲ ತುಂಬ ಇದೆ, ನಮಗೆ ಹೇಳಲಿಕ್ಕೆ ಆಗೋದಿಲ್ಲ ಪ್ರೀತಿ ಅಂದರೆ ಎಂತ. ಅದು ಅನುಭವಿಸ್ಬೇಕಷ್ಟೇ. ಪ್ರೀತಿ ಅಂದರೆ ಅದು ಅನುಭವಕ್ಕೆ ಬರಬೇಕು, ಪ್ರೀತಿಯ ಎಂತ ಅಂತ. ಹೆಸರು ಹೇಳಿದರೆ ತುಂಬ ಪ್ರೀತಿ ಉಂಟು. ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ, ಪ್ರೀತಿ ನಿಂದಕ್ಕೆ ನನ್ನ ಬಾಳಿನಲಿ. ಉಮೇಶ್ ಅವರೇ, ಏನು ಗೊತ್ತಾ ಉಮೇಶ್ ಅವರೇ, ಸ್ವಲ್ಪ ಮೆಸೇಜ್ ಎಲ್ಲ ಕರೆಕ್ಟಾಗಿರಲಿ ಆಯಿತಾ? ವಿಲಾಸಿನಿ ಸಿಸ್ ಸಪೋರ್ಟಲ್ಲಿದ್ದಾರೆ. ರವಿಯವರು ಸಪೋರ್ಟಲ್ಲಿ. ವಿಲಾಸಿನಿ ಸಿಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ನಾವೇನು ಗೊತ್ತಾ, ಒಂದು ವಿಷಯದ ಬಗ್ಗೆ ಹೇಳೋದಾದರೆ ಕೆಲವರು ಏನು ಗೊತ್ತಾ, ಒಟ್ರಾಸಿ ಕಮೆಂಟ್ ಮಾಡ್ತಾರೆ. ನಾವು ವಿಷಯ ಹೇಳಿಕೆ ಕೂತ್ಕೊಂಡ್ರೆ ಅವರು ಬೇರೆ ಕಮೆಂಟ್ ಮಾಡೋದು, ಒಟ್ರಾಸಿ ಕಮೆಂಟ್ ಮಾಡ್ತಾರೆ, ಡಬಲ್ ಮೀನಿಂಗ್ ಕಮೆಂಟ್ ಮಾಡ್ತಾರೆ, ಎಂತೆಂತ ಮಾಡ್ತಾರೆ. ಹಾಗೆ ಸಾವಿರ ನೋವಿರಲಿ, ಚೀರುವ ಚಿಂತಿರಲಿ, ತಮರೆ ಮೆಚ್ಚುಗೆ. ನಿಮ್ಮ ಕಿವಿಗೆ ಹಾಕಿರೋ ಜುಂಕಿ ಮತ್ತು ನಿಮ್ಮ ಕಿವಿಗಳ ಪ್ರೀತಿ ಅಲ್ಲವೇ? ಹೌದೌದು, ಖಂಡಿತ.
ಇದು ನಾನು ಪ್ರೀತಿಯಿಂದ ತಗೊಂಡು ನನಗೆ ಇಷ್ಟ ಆದದಕ್ಕೆ ತಗೊಂಡದಲ್ಲ, ಇಷ್ಟ ಅಂತ ಹೇಳ್ಬೋದು, ಇದು ಇಷ್ಟದಿಂದ ತಗೊಂಡದಂತ ಹೇಳ್ಬೋದು ಅಲ್ವಾ. ನಾಗೇಶ್ ಅವರು ಬಂದರು. ಹಾಯ್ ನಾಗೇಶ್ ಅವರೇ, ವೆಲ್ಕಮ್. ನಾಗೇಶ್ ಅವರು, ನರೇಶ್ ಅವರೇ ವೆಲ್ಕಮ್. ನರೇಶ್ ಅವರೇ, ನೀವು ಲೈವಿಗೆ ಹೊಸಬರಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈವಿಗೆ ಒಂದು ಲೈಕ್ ಕೊಡಿ. ಚಾ ಪರಿಯ ಎಂಕ್ ದೋಸೆ. ವಿಲಾಸಿನಿ ಸಿಸ್, ಎಂತ ತಿಂಡಿ ನಿಮಗೆ? ವಿಲಾಸಿನಿ ಸಿಸ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ವಿಲಾಸಿನಿ ಸಿಸ್. ಪ್ರೇಮದ ಕಾದಂಬರಿ ಬರೆದೆನು ಕಣ್ಣೀರಲಿ, ಕತೆಯು ಮುಗಿದೆ ಹೋದರು ಮುಗಿಯದಿರಲಿ ಬಂಧನ. ನಿಮ್ಮ ಹಾಡು, ನಿಮ್ಮ ಕಂಠದ ಪ್ರೀತಿ. ಹೌದೌದು, ಖಂಡಿತ ಅದೆಲ್ಲ ಪ್ರೀತಿಯೇ. ನೀವು ಪ್ರೀತಿ ಅಂತ ಹೇಳಿದ್ರೆ ಅದು ಪ್ರೀತಿಯೇ. ಹಾಗೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ರಘು ಶೆಟ್ಟಿ ಅವರು. ಹಾಯ್ ರಘು ಶೆಟ್ಟಿ, ಗುಡ್ ಮಾರ್ನಿಂಗ್. ಮಲ್ಲಿಜಿ ರಘು ಶೆಟ್ಟಿ, ಅವು ಮೆಸೇಜ್ ಅಡಿಗೆ ಕಟ್ಟಾಣದೆ ಮಲ್ಲಿಜಿ ಗೊತ್ತಾಣಿಕ್. ಗುಡ್ ಮಾರ್ನಿಂಗ್ ರಘು ಶೆಟ್ಟಿ. ಚಾಪರ್ಯರ ತಿಂಡಿ ತಿಂಡರ ದಾದ ತಿಂಡಿ ಬಾರ ಅನ್ಸಲ್ವಾ ಜುಮ್ಕಿ? ಇಲ್ಲ, ಇದು ಸ್ವಲ್ಪ ಲೈಟ್ ವೆಯ್ಟ್ ಉಂಟು ರವಿ ಅವರೇ, ಇದು ಲೈಟ್ ವೆಯ್ಟ್ ಉಂಟು ಸ್ವಲ್ಪ. ಕೆಲವು ಭಾರ ಇರ್ತದೆ, ಭಾರದ್ದು ನಾನು ತಗೊಳ್ಳೋದಿಲ್ಲ, ಭಾರಿ ಕಡಿಮೆ ತಗೊಳ್ಳೋದು. ಜಾಸ್ತಿ ಇಷ್ಟ ಆದರೆ ತಗೊಳ್ತೇನೆ, ಇಲ್ಲದಿದ್ದರೆ ಹೀಗೆ ಇದು ಲೈಟ್ ವೆಯ್ಟ್ ತಗೊಳ್ತೇನೆ. ಮೆಸೇಜ್ ಸ್ಕಿಪ್ ಮಾಡೆ ಕಲಂದರ್ನ ಅಂದೆ, ಒಂದು ನಿಮಿಷ. ಕಲಂದರ್ ಮೆಸೇಜ್ ಸ್ಕಿಪ್ಪ ಇಚ್ಚಿ ಕಲಂದರ್ ಇಲ್ಲವಾ? ಸೂಪರ್ ಸೂಪರ್. ಅದುವೇ ಕೆಲವು ಏನು ಗೊತ್ತಾ, ಕೆಲವೊಂದು ಮೆಸೇಜ್ ಶೋ ಆಗುದಿಲ್ಲ ಆಯಿತಾ. ನಿಮ್ಮದು ಚಾನಲ್ ಉಂಟಾ ಕಲಂದರ್ ಅವರೇ? ಹೆಲೋ ಸಿಸ್, ಹೌ ಆರ್ ಯು? ಐ ಆಮ್ ಫೈನ್ ಕುಕ್ಕಿಂಗ್ ಸಿಸ್. ಯಶ್ ಸಿಸ್, ಈರೇನು ಚೊಲ್ಲರ್ ಚಾಪರ್ಯರ ತಿಂಡರ ದಾದ ತಿಂಡಿ. ಶಬರಿ ಮ್ಯೂಸಿಕ್ ಅವರು ಬಂದರು. ಹಾಯ್ ಶಬರಿ ಮ್ಯೂಸಿಕ್ ಅವರೇ, ವೆಲ್ಕಮ್. ಇದು ಯಾವುದು? ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ಶುಭೋದಯ ನನಗೆ ಒಂದೇ ಓದಲಿಕ್ಕೆ ಬರೋದು ಅದರಲ್ಲಿ. ತಿಂಡಿ ಆಂಡಿ ಎಂಕ್ ನೀರು ದೋಸೆ. ಶಬರಿ ಅವರೇ ವೆಲ್ಕಮ್. ನಿಮಗೆ ಲೈವಿಗೆ ಒಂದು ಲೈಕ್ ಕೊಡಿ. ನೀವು ಶಬರಿ ಮ್ಯೂಸಿಕ್ ಕೇಳಿದ್ದೀನಿ ನಾನು, ಕಮೆಂಟ್ ಆಗಿದ್ದೀರಲ್ಲ ನೀವು. ಚಾನಲ್ ಇದೆಯಲ್ಲ ಶಬರಿ ಅವರೇ, ಚಾನಲ್ ಇದೆಯಲ್ಲ? ವಿಲಾಸಿನಿ ಸಿಸ್ ಸಪೋರ್ಟಲ್ಲಿದೆ. ನೈಸ್ ಇಯರಿಂಗ್ ಅಂತ ಹೇಳಿದೆ. ಥ್ಯಾಂಕ್ ಯು ಯಶ್ ಸಿಸ್, ಥ್ಯಾಂಕ್ ಯು ಯಶ್ ಸಿಸ್. ಚಾಪರಿಯರ ತಿಂಡರ ದಾದ ತಿಂಡಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ಮೈ ಕುಕ್ಕಿಂಗ್ ಚಾನಲ್ ಐ ಆಮ್ ಆಲ್ಸೋ ಫೈನ್ ಅಂತ ಹೇಳ್ತಾ ಇದ್ದಾರೆ. ತಿಂಡಿ ಯಾವೊಂದುಂಡು? ರವಾ ದೋಸೆ. ವಾವ್, ರವಾ ದೋಸೆನಾ? ಸೂಪರ್. ನಂದು ನೀರು ದೋಸೆ. ನಮಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ ಭಾಸ್ಕರ್ ಅವರು. ನಿಮಗೆ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇನ್ ಅಡ್ವಾನ್ಸ್. ನಾಳ್ದಲ್ಲ, ನಾಳೆಯಾ? ಬ್ರೆಡ್ ಬಟರ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಯಶ್ ಸಿಸ್. ಇನಿ ಬ್ರೆಡ್ಡಾ? ಡ್ಯಾಪನ್. ಹ್ಯಾಪಿ ಸಂಕ್ರಾಂತಿ ಚಂದರ್ ಅವರೇ, ಹ್ಯಾಪಿ ಸಂಕ್ರಾಂತಿ ನಿಮಗೆ ಕೂಡ. ಹಾಯ್ ಭಾಸ್ಕರ್, ಅವರ್ ಯು ಅಂತ ಕೇಳ್ತಾ ಇದ್ದಾರೆ ಯಶ್ ಸಿಸ್. ಹಾಯ್, ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ರವಿ ಅವರು. ಎಂಚುಲ್ಲರ್ ಯಾನು ಹುಷಾರಲ್ಲಿ ರವಿ ಶೆಟ್ರೆ, ಈರೆಂಚೊಲ್ಲರ್ ಸೂಪರ್ ಸಪೋರ್ಟಲ್ಲಿದ್ದಾರೆ ರವಿ ಅವರು. ವಿಲಾಸಿನಿ ಸಿಸ್ ಸಪೋರ್ಟಲ್ಲಿದ್ದಾರೆ. ಕಾಫಿ ಟೀ ತಿಂಡಿ ಎಲ್ಲ ಮುಗಿಸಿಕೊಂಡು ಬಂದೆ, ಮತ್ತೆ ಕೇಳಬೇಡಿ. ಓಕೆ ಬೇಡ. ಅಯ್ಯೋ ಭಾಸ್ಕರ್ ಅವರೇ, ಕೇಳೋದು ಬೇಜಾರಾಗ್ತದಾ? ಬೇಜಾರಾದರೆ ಕೇಳೋದಿಲ್ಲ ಮಾರ್ರೆ. ಓಕೆ ಸೂಪರ್ ಸಪೋರ್ಟಲ್ಲಿದ್ದಾರೆ ಯಶ್ ಅವರು. 8 ಗಂಟೆಗೆ ಲೈವ್ ಬೈದೆ ಇತ್ತೆ ಎನ್ಮರೆಗೆ ಬರ್ತೀನಿ. ಎನ್ಮರೆ ಕರೀದುಂಡು 8:40 ಆಯ್ತು. ನಾನು 8:40ಗೆ ಬೈದೀನಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಮೈ ಕುಕ್ಕಿಂಗ್ ಚಾನಲ್ ಅವರು ಯಶ್ ಅವರು ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು. ಮತ್ತು ವಿಲಾಸಿನಿ ಸಿಸ್ ಸಪೋರ್ಟಲ್ಲಿದ್ದಾರೆ. ರವಿ ಅವರು ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ರವಿ ಅವರೇ. ಥ್ಯಾಂಕ್ ಯು ಯಶ್ ಸಿಸ್, ಥ್ಯಾಂಕ್ ಯು. ಟೇಕ್ ಕೇರ್, ಬಾಯ್ ಯಶ್ ಸಿಸ್. ಈಗ ನಾ ಕಂಪ್ಲೀಟ್ ಆಡಿ ಕೈತಲ್ಲರ ಮೋನಗು ಪ್ರೀತಿ ಎಂಚ ಉಳ್ಳೇರು. ಪ್ರೀತಿ ಸಿಸ್ ಕೋಡೆ ಲೈವ್ ಮಲ್ದಿತ್ತೀರಿ ಎಂಕು ಮಾತ್ರ ಕೋಡೆ ಶಾಲೆ ಪೋರಿರ್ತಾನೆ ಮಗನ ಅಂಚೆ ಪೋರಾಯ್ಜಿ ಕೋಡೆ ಲೈವ್ ಮಲ್ದಿರಿ ಇತ್ತೆ ಬರುವೀರು ಅಂತ ಪೊರ್ತೇಕ ಬಣ ಇತ್ತೆ ಜೋಕ್ಲಿ ಶಾಲೆ ಕಡೆ ಪುನಃ ಪೊತ್ತತೆ ಅಂಚೆ ಒಂತ ಬ್ಯುಸಿ ಇಪ್ಪೇರು. ಭಾಸ್ಕರ್ ಅವರು ಸಪೋರ್ಟಲ್ಲಿದ್ದಾರೆ. ಮೈ ಕುಕ್ಕಿಂಗ್ ಯಾಕೆ ಆಗಿ ಬಾಯ್ ಭಾಸ್ಕರ್ ಅಂತ ಹೇಳ್ತಾ ಇದ್ದಾರೆ. ರವಿ ಅವರು ಸಪೋರ್ಟಲ್ಲಿದ್ದಾರೆ. ವಿಲಾಸಿನಿ ಸಿಸ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ವಿಲಾಸಿನಿ ಸಿಸ್, ಥ್ಯಾಂಕ್ ಯು ಸೋ ಮಚ್. ಸಂಗಾತಿನ ನಿನ್ನ ಜೊತೆಯಾಗುವೆ ಎಂದೆಂದಿಗೂ ನಿನ್ನ ಉಸಿರಾಗುವೆ ನೀನಿಲ್ಲದೆ ಇರಲಾರೆನು ನಿನ್ನಿಂದ ನಾ ದೂರಾಗೆನು
ಬಂದರು. ಹಾಯ್ ಪೂಜಾ ಅವರೇ ವೆಲ್ಕಮ್. ಪೂಜಾ ಅವರೇ ಗುಡ್ ಮಾರ್ನಿಂಗ್. ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಭಾಸ್ಕರ್ ಅವರು ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಭಾಸ್ಕರ್ ಅವರೇ. ಸಾಂಗ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ ರಘು ಶೆಟ್ರ್. ಥ್ಯಾಂಕ್ ಯು ಶೆಟ್ರ್, ಥ್ಯಾಂಕ್ ಯು. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ, ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ತುಂಬಿದ ಮನೆಯೊಳಗೆ ನಗುವಿನ ದೊರೆಯಂತೆ, ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಥ್ಯಾಂಕ್ ಯು ರವಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಭಾಸ್ಕರ್ ಅವರು ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಭಾಸ್ಕರ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಆಸೆ ಹೇಳುವಾಸೆ ಹೇಳಲಾರೆ ಇನ್ನು ತಾಳಲಾರೆ, ನನ್ನ ಇನಿಯನಾಸೆ ಈ ಕೆನ್ನೆಗೆ. ಭಾಸ್ಕರ್ ಅವರೇ ಥ್ಯಾಂಕ್ ಯು. ಯಾರೆಲ್ಲ ಸಪೋರ್ಟಲ್ಲಿದ್ದೀರಾ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಪ್ರೀತಿಯ ಪಾರಿವಾಳ ಹಾರಿ ಹೋಯ್ತು ಗೆಳೆಯ, ಮನಸ್ಸಿಗೆ ತಳಮಳ ಮಾಡಿ ಹೋಯ್ತು ಗೆಳೆಯ. ಅದು ನನಗೆ ಬರುವುದಿಲ್ಲ. ಪ್ರೀತಿಯ ಪಾರಿವಾಳ ಹಾರಿ ಹೋಯ್ತು ಗೆಳೆಯ, ಮನಸ್ಸಿಗೆ ತಳಮಳ ಮಾಡಿ ಹೋಯ್ತು ಗೆಳೆಯ. ಅದು ನಾನು ಕೇಳಲೇ ಇಲ್ಲ ಸಾಂಗ್. ಅಂದರೆ ಕೇಳಿದರೆ ಸರಿ ಇದು ಹೇಗೆ ಆಡಬೇಕಂತ ಕೇಳಬೇಕಲ್ಲ, ಇಲ್ಲದಿದ್ದರೆ ಆಡಲಿಕ್ಕೆ ಆಗೋದಿಲ್ಲ. ನಾನು ಯೋಚನೆ ಮಾಡೋದು ಅದು ಸಾಂಗನ್ನು ಕೇಳಬೇಕು ಅಂತ, ಆದರೆ ಆಗ್ತಾನೆ ಇಲ್ಲ. ವಿಲಾಸಿನಿ ಸಪೋರ್ಟಲ್ಲಿದ್ದಾರೆ. ಭಾಸ್ಕರ್ ಅವರೇ ಥ್ಯಾಂಕ್ ಯು ಸೋ ಮಚ್. 100 ಸಾರಿ ಹೇಳಿದರು ನಾ ಆಸೆ ತೀರಲ್ಲ, ಜನ್ಮ ಪೂರ್ತಿ ಹಾಡಿದರು ನಾ ಪದವಿ ಮುಗಿಯಲ್ಲ, ಅಮ್ಮ ಅಮ್ಮ ಐ ಲವ್ ಯು. ಮಾರಿಕಂಡು ಹೋರಿ ಮ್ಯಾಲೆ ಕಟ್ಕಂಡು ಕೋರಿ ಮ್ಯಾಗೆ, ಅವಳ ಕಣ್ಣು ಇವನ ಮ್ಯಾಲೆ, ಇವನ ಕಣ್ಣು ಅವಳ ಮ್ಯಾಗೆ, ಊರವ್ರ ಕಣ್ಣು ಇವರ ಮ್ಯಾಗೆ, ಮಾರಿಕಂಡು ಕೋರಿ ಮ್ಯಾಗೆ ಕಟ್ಕಂಡು ಕೋರಿ ಮ್ಯಾಗೆ. ಶಿವಿ ಅವರು ಬಂದರು. ಹಾಯ್ ಕೇಶವ್ ಬ್ರೋ ವೆಲ್ಕಮ್. ಲೈಕ್ 17. ಥ್ಯಾಂಕ್ ಯು ಕೇಶವ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಲೈವಿಗೆ ಬಂದವರು ಲೈಕ್ ಕೊಡಿ ಆಯಿತಾ. ಮತ್ತು ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪೂಜಾ ಮಂಜು ಅವ್ರು ಬಂದರು. ಚಾಂಡಿ ಈರ್ನ ಪನೊಂದುಲ್ಲೇರು ಚಾಂಡಿ ಪೂಜಾ ಈರ್ನಾಡೆ எனக்கு ನೀರು ದೋಸೆ ಇರೇಗ್ದಾದೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ವಿಲಾಸಿನಿ ಸಿಸ್. ಹಾಗೆ ನಮ್ಮ ಸಿಂಪಲ್ ಬಾಯ್ ಬಂದರು. ಹಾಯ್ ಸಿಂಪಲ್ ಬಾಯ್ ವೆಲ್ಕಮ್. ಸಿಂಪಲ್ ಬಾಯ್ ಚಾಪರ್ಯ ತಿಂಡರ ಅದಾದ ತಿಂಡಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ಭಾಸ್ಕರ್ ಅವರು. ನಮ್ಮ ಮಿಂಚು ಬಂದರು. ಮಳ್ಳಿ ಮಿಂಚುಳ್ಳಿ ಬಂದರು ನಮ್ಮ ಮಿಂಚು. ಹಾಯ್ ಮಿಂಚು ಅವರೇ ವೆಲ್ಕಮ್. ಮಿಂಚು ಅವರೇ ಕಾಫಿ ಆಯಿತಾ, ಟೀ ಆಯಿತಾ, ತಿಂಡಿ ಆಯಿತಾ? ಲೈಕ್ ಕೊಟ್ಟಿದ್ದೇನೆ. ಯಾರಿಗೆ ಖಂಡಿತ ಹೇಳಲ್ಲವ, ಖಂಡಿತ ಹೇಳಲ್ಲ ನಿಂಗಂತೂ ಎಂಕಲ ನೀರು ದೋಸೆ ಪನ್ನೊಂದು ಪೂಜಾ. ದಯವಿಟ್ಟು ಯಾರಿಗೆ ಹೇಳಬೇಡಿ, ನನ್ನ ಮರ್ಯಾದೆ ಪ್ರಶ್ನೆ. ಹೌದು ಭಾಸ್ಕರ್ ಅವರು, ನೀವು ಲೈವಲ್ಲಿ ಇದ್ದೀರವ. ಅಯ್ಯೋ ದೇವ, ಹೌದಾ? ನೀರು ದೋಸೆ ನನಗೆ ಕೂಡ ನೀರು ದೋಸೆ ಸೇಮ್. ಇವತ್ತು ನೀರು ದೋಸೆ ಡೇ ಮಾಡುವ. ಹೋಗಿ ಬರ್ತೇನೆ, ಶುಭವಾಗಲಿ ಅಂತ ಹೇಳ್ತಾ ಇದ್ದಾರೆ ಭಾಸ್ಕರ್ ಅವರು. ಥ್ಯಾಂಕ್ ಯು ಸೋ ಮಚ್ ಭಾಸ್ಕರ್ ಅವರೇ, ಥ್ಯಾಂಕ್ ಯು. ವಿಲಾಸೆನ್ಸಿಸ್ ಥ್ಯಾಂಕ್ ಯು. ಮಾಮರವೆಲ್ಲೋ ಹೋಗಿದೆಯಲ್ಲೋ ಏನಿ ಸ್ನೇಹ ಸಂಬಂಧ, ಎಲ್ಲಿಯದೋ ಈ ಅನುಬಂಧ. ಬಾಯ್ ಅಂತ ಹೇಳ್ತಾ ಇದ್ದಾರೆ ಭಾಸ್ಕರ. ಬಾಯ್ ಭಾಸ್ಕರ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಮಿಂಚು ನೀವು ಹೋಗುದ ಬರುದಂತ ಗೊತ್ತಾಗೋದಿಲ್ಲವ, ಹಾಯ ಬಾಯ್ ಅಂತ ಗೊತ್ತಾಗೋದಿಲ್ಲ. ಬೊಕ್ಕದ ಆದೆ ವಿಶೇಷದ ಆಲೆಜ್ಜಿಯೇ ವಿಶೇಷ ಏನಿದೆ ಆಲೆಜ್ಜಿ ಒಡೆಲ್ಲ ಪೋರೆಜ್ಜಿ. ಹೆಂಗೆ ತೆಲಿಗೆ ಹೇಮಂತ್ ಬರ್ತೀರ. ಹಾಯ್ ಹೇಮಂತ್ ಹಾಯ್. ಹೆಚ್ಚಲ್ಲರೆ ಚಾಪರ್ಯರ ತಿಂಡಿರ ದಾದ ತಿಂಡಿ ಹೇಮಂತ್ ಇರಲ್ಲ ಲೈಕ್ ಕೊಡ್ಪರೆ ಇಂಕ್ ಅವು ಅಮೌಂಟ್ ಮಲ್ಪು ನಾವು ಅಮೌಂಟ್ ಮಲ್ಪೊಲಿ ಎರಡು ಎತ್ತಿನ ಮಲ್ಪೊಲಿ ಅಮೌಂಟು ಇರೇ ಮಾತ್ರ ದಾಲ ಗೊತ್ತು ಜತ ಮಾರ ಎರಡು ಎಂಜಿನ ಬಂತೀನಿ ನಾನು ಇರೇಗ ಒಂದು ಗೊತ್ತಾಯಿ ನಾವಲ್ಲಿ ಅಮೌಂಟ್ ಮಲ್ಪುನ. ಹೇಮಂತ್ ಮಿಂಚು ಸಪೋರ್ಟಲ್ಲಿದ್ದಾರೆ. ಮಿಂಚು ನಗ್ತಾ ಇದ್ದಾರೆ. ಏನಾಯ್ತಾ ಮಿಂಚು? ವಿಲಾಸಿನಿ ಸಪೋರ್ಟಲ್ಲಿದ್ದಾರೆ. ಯಾಲ ಮೀದು ಬರ್ಪೆ ಏಡಲ ಪಂಚ ಆವು ಕೇಶವ್ರು ಅವು ಯಾಲ ನಲ್ಲ ದಾಣಿ ಮೀಯರೆ ಪೋತಿದ್ದಾರೆ ಇನ್ನೇನು ಮಾರೆ ಆವು ಮೀದು ಬಲೆ ಆವು
ಹೇಮಂತ್ ಸಪೋರ್ಟಲ್ಲಿದ್ದಾರೆ. ಪೆಟ್ಟು ಕೊರಡು ಹೇಮಂತ್, ಪೆಟ್ಟು ಬೋಡ ಹೇಮಂತ್ಗೆ ವಿಲಾಸಿನಿ ಸಪೋರ್ಟ್ ದಾಯಿಗೆ ಪನದಲ್ಲೇರು ಭಾರಿ ಖುಷಿ ಆಪಡು. ತುಳು ಕನ್ನಡ ಪೊರ್ಲುಡು ಪಾತೇರುವಾರು. ಥ್ಯಾಂಕ್ ಯು ರಘು ಶೆಟ್ರೆ, ಥ್ಯಾಂಕ್ ಯು. ಯಾನು ಮನ್ಪುಜಿ ಎನಡ ಕಾಸಿಜಿ ಮಲ್ಲೆಜ್ಜಿ ಹೇಮಂತ್ ಕಾಸಿಜಿನ ಮಲ್ಲೆಜ್ಜಿ ಮಂಡೆ ಬೆಚ್ಚ ಮಲ್ಪೊಜ್ಜಿ ಈರೆ ಅಮೌಂಟ್ದ ಬಗ್ಗೆ ಕೇನ್ನೆ ಕ್ಯಾನ್ ಪನ್ನಿ ಅವೇ ಪ್ರೀತಿ ಅಕ್ಕ ಇಜ್ಜೇರ. ಪ್ರೀತಿ ಅಕ್ಕ ಬರುವೇರಿ ಎತ್ತೆ ಜೋಕ್ಲೇನ್ ಶಾಲೆಗೆ ಕಡಪುನ ಟೈಮ್ ಮತ್ತೆ ಬರುವೇರು ಚಾಂಡ ಪನದಲ್ಲಿ. ಹೇಮಂತ್ ಭಾರಿ ಸ್ಟೈಲ್ ಉಲ್ಲಿ ಅಂದ ಮಿಂಚು ನೋಡಿಯಾ ಮಿಂಚುಗಳ ಗೊತ್ತಾಂಡ ಹೇಮಂತ್ ಸ್ಟೈಲ್ ಉಲ್ಲೆ ಎಂದು ಮಿಂಚು ಅತ್ತ ಹೇಮಂತ್ ಇರು ಸ್ಟೈಲ್ ಉಳ್ಳರ್ಗೆ ಅಂದ ಬೇತೆ ಫೋಟೋ ಮಾಡ್ದಿರತ್ತ ಅವು ಬಿ ಸ್ಟೈಲ್ ತೋಜೋಡು. ಹೇಮಂತ್ ಭಾರಿ ಸ್ಟೈಲ್ ಉಳ್ಳಿಗೆ. ಪೂಜಾ ಮಂಜೋರೆ ಹಾಯ್ ಅಂತ ಹೇಳ್ತಿದ್ದಾರೆ. ರಘು ಶೆಟ್ಟಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ವಿಲಾಸಿನಿ ಸಿಸ್ ಹೇಮಂತ್ ಗೌಡ ಅವರು ಮಿಂಚು ಆವ ಯಾನು ಪೋಪಿನಿ ಬಾಯ್ ಆವಿಯ ಮಿಂಚು ಆವ ಹೋದು ಬಲೆ ಶುಭವಾಗಲಿ ನಿಮಗೆ, ಹೋಗಿ ಬನ್ನಿ. ಮಿಂಚು ಡಿ ಪಿ ಜಾಮಿತ್ತೆ ಮಿಂಚುನ ನನ್ನ ಮಿಂಚುನ ಬಿರೋಡಿ ಹೇಮಂತ್ ಮಿಂಚು ಡಿ ಪಿ ಜಾಗಿರೋದಲ್ಲೇರು ಡಿ ಪಿ ಉಂಡಲೆ ಅವನು ತೋಜು ನನ್ನದೊಂದು ಬೊಂಬೆಯನು ಈ ಕಣ್ಣಿಗೆ ಸರಿದೂಗೋ ಕಣ್ಣುಗಳಿಲ್ಲ. ಡಿ ಪಿ ಇಜ್ಜ ಬೊಕ್ಕದಾದ ಪಾತೇರ್ಲು ಮಿಂಚು. ಅಯ್ಯೋ ಡಿ ಪಿ ಇಜ್ಜಿನ ಪಾತೇರಿಜ್ಜಿ ಡಿ ಪಿ ಇಜ್ಜಿನ ಪಾತೇರಿಜ್ಜ ಡಿ ಪಿ ಉಂಡು ತೋಜ್ಜ ಅಲೆ ಕೆಂಪುದ ಗುಲಾಬಿದ ಡಿ ಪಿ ಉಂಡು. ಇದೀಗ ಆತ್ಯಾವ್ಜ ಡಿ ಪಿ ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ಹಗಲಿರಲಿ ಈರುಳಿರಲಿ ನೀನಿರದೆ ಹೇಗಿರಲಿ ನನ್ನ ತುಂಬು ಹೃದಯ ನೀ ತುಂಬಿದೆ ನಿನ್ನ ಈ ತುಂಬು ಪ್ರೀತಿಯನು ಕಣ್ಣ ಹಾಡಂತೆ ಕಾಯುವೆನು. ಮಿಂಚು ಅಂತೆ ಗಾಸಿಪ್ ಮಲ್ಪಲೆ ಒಂತೆ ಸುಕ್ಕ ಮಲ್ಪಲೆ ಒವೇನು ಸಂಗೀತ ಅಕ್ಕಾಗ ತೋಜುಂಡು ಅಂದ್ ಎಂಕ್ ತೋಜುಂಡು ಎಂಕ್ ಶೋಕ್ ತೋಜುಂಡು ಮಿಂಚು ಪೊರ್ಲುಳ್ಳೇರು ಹೇಮಂತ್ ಎಂಕ್ ತೋಜುಂಡು ಮಿಂಚು ಅಂತ ಹೇಳ್ತಂದಿಲ್ಲೇರು ಒವೇನು ಗಸಿ ಮಲ್ಪುನು ಒವೇನು ಸುಕ್ಕ ಮಲ್ಪುನಿ ಮಿಂಚು ಅಲ್ಪ ಊರು ಆ ಪಲ್ನೆ ಕನ್ನಡಕ್ಕ ಬೋಡ ಪಡೋದಿಲ್ಲೇರು ಮಿಂಚುನ ಊರು ಅಲ್ಪ ಗೆಲೆ. ಸಂತೋಷ್ ಅವರೇ ಹಾಯ್ ಸಂತೋಷ್ ಅವರೇ ವೆಲ್ಕಮ್. ಸಂತೋಷ್ ಅವರೇ ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ, ಎಂತ ತಿಂಡಿ? ಮಿಂಚು ದಾದ ಮಲ್ಪುವಾರು ಆರ್ ಬೇಲೆ ಮಲ್ಪುನು ಕೋರ್ದ ಕಟ್ಟ ಪೊಪ್ಪಿರಾರು ಊರು ಪುತ್ತೂರು ಬರೋದಿಲ್ಲೇರು ಮಿಂಚು. ಸಂತೋಷ್ ಅವರು ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರು. ಗುಡ್ ಮಾರ್ನಿಂಗ್ ಸಂತೋಷ್ ಅವರೇ ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಕೇಶವ್ ಬ್ರೋ ಅಂತ ಹೇಳ್ತಾ ಇದ್ರೆ ಮಿಂಚು ಯಾನ್ನ ಕೈ ಬೇನೆ ಓ ಹೆಂಗೆ ಗೊತ್ತಾಡಿ ಏಮಂತ ಈ ಕೈ ಬೇನೆ ಕಾರ್ ಬೇನೆ ಕೂಲಿ ಬೇನೆ ಅಣ್ಣ ಮಾತ್ರ ಅಕ್ಕ ನಡಿ ಬರ್ತೀನಿ ಅಕ್ಕಡೆ ಬಂದ್ತೀನಿ ಕೂಲಿ ಬೇನೆ ಕೈ ಬೇನೆ ಕಾರ್ ಬೇನೆ ಇಜಿನ ಅಕ್ಕನ ನೆನೆ ಪಾಪುಜಿ ದಾಲ ಬೇನೆ ಎತ್ತಿನ ಮಾತ್ರ ಬರ್ತೀನಿ ಅಕ್ಕಡೆ ಬಂದ್ತೀನಿ ಕವು ಬೇನೆ ಒಂದು ಬೇನೆ ಅತ್ತೆ ಇಜಿನ ಅಕ್ಕನ ನೆನೆಪೆ ಇಜ್ಜಿ ಡಿ ಪಿ ಇಜ್ಜಿ ಪನೊಂದುಲೇರಿ ಹೇಮಂತ್ ಕನ್ನಡ ಅಂತ ನಮ್ಮ ವಿಲಾಸಿನಿ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಕೆಪ್ಪು ದೀಪಿ ದಾದಲ ಪತ್ತೊಜ್ಜಿ ಪೊಟೆ ಇಜ್ಜಿ ಪೊಟೆದಾಯಿ ದೀಪಿ ಉಂಡತ ಪೊಟೆದಾಯಿ ಎಂಕ್ಲೆ ತೋಜುಂಡು ಏಮಂತ ಇರೇದಾಯಿ ತೋಜ್ಜವುವೆ ವಿಲಾಸಿನಿ ಸಪೋರ್ಟಲ್ಲಿದ್ದಾರೆ. ಡಿ ಪಿ ಉಂಡು ನಿಕ್ ದಾನೆ ತೋಜ್ಜಿ ಅವೇ ಇರೆಗೆ ದಾನೆ ತೋಜ್ಜಿ ಡಿ ಪಿ ಇಜ್ಜಿ ಪೊಟ ಏರ್ನಾ ಪೊಟ ಬೋಡಿಗೆ ವಿಲಾಸಿನಿ ಮೇಡಮ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಮಿಂಚು ಮುರಣಿಂದ ಗಾಡಿ ಓ ಮುರಣಿದ ಗಾಡಿ ನಾಯಿ ಅಡ್ಡ ಬತ್ತದ ಗಾಡಿ ದಿಬೂರ್ನ ಅವು ಬೇನೆ ಕಮ್ಮಿ ಆತು ಜಾ ಅವು ಮಸ್ತ್ ದಿನ ಬೇನೆ ಉಪ್ಪುನಿ ಬಕ್ಕ ಚಲಿಕ್ಕಿತ್ತ ಬೇನೆ ಜಾಸ್ತಿ ಅಂದು ಡಿ ಪಿ ಇಜ್ಜಿ ಡಿ ಪಿ ದಾಯಿ ಇರು ಪಾತಿರ ಆರ್ತೆ ಮಿಂಚು ಏಮಂತ ಮಿಂಚು ಇಡ ಪಂಡೆರ ತೀರ್ ಪೊರ್ಲುಲ್ಲಾರು ಶೋಕುಲ್ಲಾರು ಬಂದು ಪಾತಿರ್ಲಿ ಇರಾಡ ಕುಳ ಇರೆಗೆ ಡಿ ಪಿ ದಾಯಿ
ಈ ನಮ್ಮಿ ಯಾರಮ್ಮಿ ನೀ ನಮ್ಮಿ ಆಗೋಯ್ತು ನನ್ನ ಬಾಳು ಹೆಚ್ಚು ಕಮ್ಮಿ ಹೂ ಕಣ್ಣ ನಂಗೆ ಹಾಗೆ ಆಯ್ತು ಕಳ್ಳ ಪ್ರೀತಿನೇ ಹಿಂಗೆ ಕಳ್ಳ ಸುಮ್ಮನೆ ಬಂದು ಮುತ್ತು ಕೊಡ್ಲ ಬೆಳದಿಂಡು ನೀನೇ ನಮ್ಮಿ ಲಾಲಿನ ಹಾಳೆ ನಮ್ಮಿ ಲಕ್ಷ್ಮಿಯಂಕಾಂತಿಯಮ್ಮಿ ದೃಷ್ಟಿನ ತೆಗಿಲೇ ನಮ್ಮಿ ವಿಲಸಿನಿಸಿಸ್ ಸಪೋರ್ಟು ಬೇನೆ ಜೋರುಂಡು ಫೋಟೋ ಎಲ್ಲೆದು ಎತ್ತದ ಬರ್ಪೆ ಅವ ಫೋಟೋ ಎಲ್ಲೆದು ಪಾಡುವೇರಿಗೆ ಅವೇ ಎಲ್ಲೆ ಫೋಟೋ ಪಾಡುವೇರು ವಿಲಸಿನಿಸಿಸ್ ಸಪೋರ್ಟು ದುರ್ಗಕ್ಕ ಚಾಗದದೆ ಎಂಕ್ ನೀರು ದೋಸೆ ಕೇಶವ್ ಬ್ರೋ ಇರೇದದೆ ಸಂತೋಷ್ ಬ್ರೋ ಕಾಫಿ ಅಂಡೆ ಟೀ ಅಂಡೆ ದಾದ ತಿಂಡಿ ಥ್ಯಾಂಕ್ ಯು ಹೇಮಂತ್ ಯಾನು ಬ್ಯೂಟಿ ಪಾರ್ಲರ್ ಬೇಲೆ ಪನೊಂದುಲ್ಲೇರು ಆರು ಬ್ಯೂಟಿಷನ್ಗೆ ಹೇಮಂತ್ ಮಿಂಚು ಬ್ಯೂಟಿಷನ್ಗೆ ಹೇಮಂತ್ ಬಾಯ್ ಪನೊಂದುಲ್ಲೆ ಬಾಯ್ ಹೇಮಂತ್ ಕೈ ಬೇನೆ ಹಾಪುಂಡೆ ಮೆಸೇಜ್ ಟೈಪ್ ಮಲ್ಪರೆ ಮಸ್ತ್ ಬೇನೆ ಉಂಡ ಅಲ್ಲೇ ಬ್ಯೂಟಿ ಪಾರ್ಲರ್ ಒಲ್ಪಾಗೆ ಎಲ್ಲ ಜನ ಉಂಡಲ್ಲಿ ಬ್ಯೂಟಿ ಪಾರ್ಲರ್ ಬರ್ರೆ ಇರಗದ ಫೇಶಿಯಲ್ ಮಲ್ಪರೆ ಉಂಡೆ ಹೇಮಂತ್ ಇಂಚೆನೆ ತೆಲ್ತೊಂದು ಉಪ್ಲೆ ಅವೇ ಪೊರ್ಲು ಆವಿ ರಘುಶೆಟ್ ಥ್ಯಾಂಕ್ ಯು ಯಾನು ಪೋಪುನ್ ಲೇಟ ನೀರು ಫೇಶಿಯಲ್ ಮಲ್ಪರೆ ಬರ್ಪಿನತ್ತ ಬೊಡ್ಚ ಬ್ಯೂಟಿ ಪಾರ್ಲರ್ದ ಅಡ್ರೆಸ್ ಪುತ್ತೂರು ಹೇಮಂತ್ ಪುತ್ತೂರು ಪೋಪರ್ ಹೇಮಂತ್ ಬಿಟ್ಲಾಡ್ದು ಪುತ್ತೂರು ದೂರ ಪುಜರಿಗ್ ನೋನಯ್ಯ ಅವ್ರು ಬಂದರು ಹಾಯ್ ನೋನಯ್ಯ ಅವರೇ ವೆಲ್ಕಮ್ ನೋನಯ್ಯ ಅವರೇ ಕಾಫಿ ಆಯ್ತಾ ಟೀ ಆಯ್ತಾ ತಿಂಡಿ ಆಯ್ತಾ ಒಂದು ಲೈಕ್ ಕೊಡಿ ನೋನಯ್ಯ ಅವರೇ ವಿಲಸಿನಿಸಿ ಸಪೋರ್ಟಲ್ಲಿದ್ದಾರೆ ಹೇಮಂತ್ ಯಾನ್ ಬಿಟ್ಲ ಓಲು ಪುತ್ತೂರು ಓಲು ದೂರ ಪೂಜ ಅಲ್ಪ ನೆಂಜು ಬ್ಯೂಟಿ ಪಾರ್ಲರ್ ತೂಲೆ ಇತ್ತಂಡ ವಿಲಾಸಿನಿಸಿ ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು ವಿಲಾಸಿನಿಸಿಸ್ ಥ್ಯಾಂಕ್ ಯು ಪ್ರೀತಿ ಎಂದರೇನು ಎಂದು ಈಗ ಅರಿತೆನು ಸವಿನುಡಿಯಲಿ ತನು ಅರಳಿತು ಸವಿಗನಸಲಿ ಮನ ಕುಣಿಯಿತು ಒಲವಿನ ಈ ಮಾತಿಗೆ ಕರಗಿ ಹೋದೆ ನೋಟಕ್ಕೆ ಕೊಡುವೆ ನಿನಗೆ ಬಾ ಪ್ರೀತಿ ಕಾಣಿಕೆ ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು ವಿಲಸಿನಿಸಿಸ್ ಬಾಯ್ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ವಿಲಸಿನಿಸಿಸ್ ಥ್ಯಾಂಕ್ ಯು ಸೋ ಮಚ್ ಲವಿಗೆ ಬಂದು ಸಪೋರ್ಟ್ ಕೊಟ್ಟದಕ್ಕೆ ಥ್ಯಾಂಕ್ ಯು ಹೇಮಂತ್ ಅವ್ರು ಮಿಂಚು ಅಂತ ಹೇಳ್ತಾ ಇದ್ರೆ ಹೇಮಂತ್ ಆ ಪೊರ್ಲಿಯೇ ಸಂಗೀತಕ್ಕ ಅಂದ ಮಿಂಚು ಯಾನ್ ತೂತುಜಿಯೇ ಆವಪ್ಪಗ ಬರ್ಪೆ ರವ ದೋಸೆ ಆಂಡ ರಘು ಶೆಟ್ರೆ ಆವಾವು ರವ ದೋಸೆ ತಿಲ್ನೆ ಚಾಪರ್ಲೆ ಥ್ಯಾಂಕ್ ಯು ಸೋ ಮಚ್ ರಘು ಶೆಟ್ರೆ ಬತ್ತದ ಸಪೋರ್ಟ್ ಮಾಡ್ತಂದಿಲ್ಲ ರತೆ ಮಸ್ತ್ ಥ್ಯಾಂಕ್ಸ್ ಹಿಂದೆ ತಕೋ ನಾನಿನ್ನಲಿ ಬೆರೆವಂತ ಮನಸ್ಸಾಗಿದೆ ಈ ಬಂಧನ ಬಹು ಜನ್ಮದ ಕಥೆಯೆಂದು ಮನ ಹೇಳಿದೆ ಓಕೆ ರಘು ಶೆಟ್ರೆ ಓಕೆ ಅವಳು ಯಾನ್ ವರ್ಕ್ ಕೋಡೆ ಬಿಟ್ಟಾಡು ಮರ ಬೊಲ್ಪು ಪಾಡುನು ಮರಕ್ಕೆ ಲೈಟ್ ಪಾಡುನು ಅವು ಕೆಲಸನಾ ವಾವ್ ಮಲ್ಪ್ಲೆ ಇರೇಗೊಂದು ಎಡ್ಡೆ ಇಮೇಜ್ ಬರೋರು ಅಪರಪ್ಪ ತಿಕ್ಕೊಂಡು ಮಾರ್ರೆ ಮತ್ತೆ ಅವು ಬಲ್ಪು ಲೈಟ್ ಮಿಂಚು ಈ ಬಂಧನ ಬಹು ಜನ್ಮದ ಕಥೆಯೆಂದು ಮನ ಹೇಳಿದೆ ಮಿಂಚು ಬರ್ಪರ ಬಿಟ್ಲಾಗ ಕೇನೊಂದುಲ್ಲೇರು ಮಿಂಚು ಬಿಟ್ಲ ಪೋಪರ ಒಂಜಿ ಬ್ಯೂಟಿ ಪಾರ್ಲರ್ ಓಪನ್ ಮಾಡ್ದು ಕೊಟ್ಪೇರಿಗೆ ಅವಲೆ ಬಿಟ್ಲಾಡು ಪೋಪರ ಮಿಂಚು ತರೆಗಿಳಿದು ಬಾಳಲ್ಲಿ ನೀ ಬರೆದೆ ಹೊಸ ಪ್ರೇಮ ಕಾದಂಬರಿ ಧರೆಗಿಳಿದು ಬಂದಂತ ಸೌಂದರ್ಯ ಸುರ ಸುಂದರಿ ಶ್ರುತಿ ಸೇರಿದೆ ಬಾಳು ಹಿತವಾಗಿದೆ ಸುರಲೋಕದ ಸುಖ ನಮಗಾಗಿದೆ ತನು ಕೂಗಿದೆ
ಕನಸು ಬೆರೆಯೇ ಬಾಳೆ ಸೊಗಸು ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಟಾಗಿದೆ. ಜಾತ್ರೆಗೆ ಮಿಂಚು ಇಟ್ಟಾಗ ಬಲೆ ಬನದಲ್ಲಿ ನಾ ಬರ್ಪೆ ತೊಟಿಲು ಕುಲ್ಲ ಒಡು ಓ ದೇವ ತೊಟಿಲು ಕುಲ್ಲೆ ಯಾವ ಕುಲ್ಲೆ ಒಕ್ಕ ಸಾಂಗ್ ಪ್ಲೀಸ್. ಅದು ಯಾವುದು ಸಾಂಗ್ ಒಲ್ಪ ಪನದಲ್ಲೇರು ಕಾಂತ ಅವರೇ. ಹಾಯ್ ಕಾಂತ ಅವರೇ ವೆಲ್ಕಮ್. ಹಾಯ್ ಲವ್ಲಿ ಕುಟ್ಟಿ ಅವರೇ ವೆಲ್ಕಮ್. ಲೈವ್ಗೊಂದು ಲೈಕ್ ಕೊಡಿ, ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಎಂಕ ತಿಕ್ಕಲೆ ವಿಟ್ಲಾಡು ಅವಳು ಉಲ್ಲೆಯಾನ ವಿಟ್ಲಾಡು ಉಲ್ಲೇರಿಗೆ ತೊಟ್ಟಿಲ್ದ ಕೈತಲ್ಲಿ ಉಲ್ಲೇರಿಗೆ ಮಿಂಚು ನೀವು ಹೋದ್ರೆ ಅವರಿಗೆ ಸಿಕ್ಕಿ ಆಯ್ತಾ. ಎಂಕ್ ತಿಕ್ಕಲೆ ವಾವ್ ಪನದುಲ್ಲೇರ ಹಾವ್ಗೆ ಬರ್ಪೇರು ಮಿಂಚು ಬರ್ಪೇರು ಕಾಪೊಂದುಪ್ಪುಲೆ ಸಿಂಗಾರ ಸಿರಿಯೇ ಅಂಗಾಲಿನಲ್ಲಿ ಬಂಗಾರಾಗಿವ ಮಾಯೇ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸಾರ ಸೋಚಾಯೇ ಮಂದಹಾಸ ಅಹನಲುಮೆಯ ಶ್ರಾವಣ ಮಾಸ ಮಂದಾರ ಮಾಯಾಂಗೆ ಮೊಗದ ಸಾರಂಗೆ ಸೊಕಿದೆ ಮೊಂಗುರುಳ ಸೋಗೆ ಮಾತಾಡುವ ಮಂದಾರವೇ ಕಂಗೊಳಿಸಬೇಡ ಹೇಳದೆ ನಾನೇತಕ್ಕೆ ನಿನಗೇಳಲಿ ನಿನ ಮೈಯ ತುಂಬ ಕಣ್ಣಿದೆ ಮನದಾಳದ ರಸಮಂಜರಿ ರಂಗೇರಿ ನಿನ್ನ ಕಾದಿದೆ ಪಿಸು ಮಾತಿನ ಪಂದ್ಯಾವಳಿ ಆಕಾಶವಾಣಿ ಆಗಿದೆ. ವಿಟ್ಲಡು ಪನಂದುಲ್ಲೇರು ದೇಪೊಡ ಒಂಜಿ ಉಂಡು ಅವಳು ತ್ರಿಶೂಲ ಎಂಕ್ಲೆನ ಪನಂದುಲ್ಲೇರು ದಾದಿ ವಿಟ್ಲಡ್ ಜಾತ್ರೆಡ್ ಓ ಅವಳು ಪನಂದುಲ್ಲೆ ಅಂದ ಮಿಂಚು ಪನದುಲ್ಲೆ ಸಾಂಗ್ ಅವು ದಾದ ಸಾಂಗ್ ದಾದ ಸಾಂಗ್ ಕಾಂತಾರ ಪಿಕ್ಚರ್ದ ಸಾಂಗ್ ಉಂಡು ಅವು ದಾದ ಸಾಂಗ್ ಪನ್ಪೆರಾರು ಕಾಂತಾರ ಪಿಕ್ಚರ್ ತುತ್ತಾರೆ ಇರ್ ಪಲ್ಲೆ ಕಾಂತಾರ ಪಿಕ್ಚರ್ ತುತ್ತಾರೆ ಪಲ್ಲೆ ಫಸ್ಟ್ ಆರಾಧನಾ ಪ್ರೇಮಾರಾಧನಾ ಆಲಿಂಗನ ಪ್ರೇಮಾಲಿಂಗನ ಬಾನಲ್ಲು ನೀನೇ ಭುವಿಯಲ್ಲು ನೀನೇ ಡಿಪ್ಪದ ಒಂಜಿ ಪನದು ದೆಪ್ಪದ ಒಂಜಿ ದಾದಿಯೇ ಮಿಂಚುಲ ಕೇಳ್ನೆ ಎಲ್ಲ ಎಂಜಿ ಪನದು ದಾದ ವಿಟ್ಟಾಗ ಬಲೆ ಮಿಂಚು ಪನದಲ್ಲಿ ಬರ್ಪೇರಿ ಬತ್ತನ ತಿಕ್ಕುವೆ ಪಂಡಿರತ್ತೆ ಯಾರು ಬರ್ಪೇರು ಬಾನಲ್ಲು ನೀನೇ ಭುವಿಯಲ್ಲು ನೀನೇ ಎಲ್ಲೆಲ್ಲು ನೀನೇ ನನ್ನಲ್ಲು ನೀನೇ ಬಾನಲ್ಲು ನೀನೇ ಭುವಿಯಲ್ಲು ನೀನೇ ಹೂವಲ್ಲಿ ನಿನ್ನ ಮೊಗವನ್ನು ಕಂಡೆ ಮೊಗದಲ್ಲಿ ನಿನ್ನ ಹೂನಗೆಯ ಕಂಡೆ ನಗುವಲ್ಲಿ ನಿನ್ನ ಚೆಲುವನ್ನು ಕಂಡೆ ಒಳವಿಂದ ಬಾಳ ಹೊಸ ದಾರಿ ಕಂಡೆ ತ್ರಿಶೂಲ ಉಂಡು ಅವಳು ವಿಟ್ಲ ಜಾತ್ರೆಡು ಉಂದ ದೀಪದನಾ ಗೊತ್ತಾನು
ಗೊತ್ತಾನು ದೀಪದ ಮಿಂಚು ಓಲ ಮಿಂಚು ಪೋಯರ ಅಂದಿಯೇ ಮಿಂಚು ಪೋಯರು ಮಿಂಚುಡ ಪಲ್ಲೆ ಬಕ ಆವಾವು ಪನ್ಪೆ ಮತ್ತೆ ಏಮನ್ ಚಾಪರಿಯರ ದಾದ ತಿಂಡಿ ಸುರಿಯುವ ಸೋನೆಯು ಸೂಸಿದೆ ನಿನ್ನದೆ ಪರಿಮಳ ಇನ್ಯಾರ ಕನಸನು ನೀನು ಹೋದರೆ ತಳಮಳ ಮಿಂಚು ನಾ ನಂಬರ್ ಇಜ್ಜಿ ಪನದು ಮಿಂಚು ನಂಬರ್ ದಾಯೆ ಈರ್ನ ಮೋನೆ ತೂತಿರತ್ತೆ ಮಿಂಚು ಅಡೆ ಬತ್ತದ ಈರೇನು ತೂಂಡಾರು ಗುರ್ತಾವರೆಗೆ ಏಮಂತ ಈರ್ನ ಮೋನೆ ತೂತಿರತ್ತೆ ಮಿಂಚು ಅರೆಗೆ ಈರೇನು ತೂ ನಾ ಗುರ್ತಾಪುಡ ಆರೆಲ್ಲ ಎತ್ತದ ಪಾತಿರುವೇರು ನಂಬರ್ ಪುರ ಕೇಳ್ರೆ ಎಜ್ಜಿ ಗೊತ್ತುಂಡ ನವೀನ್ ಬ್ರೋ ಬರ್ತೀರಿ ಗುಡ್ ಮಾರ್ನಿಂಗ್ ಲೈಕ್ ಡನ್ ಪನದಲ್ಲಿ ಹಾಯ್ ನವೀನ್ ಬ್ರೋ ವೆಲ್ಕಮ್ ನವೀನ್ ಬ್ರೋ ಚಪರ್ಯಾರ ತಿಂದಿದ್ದಾರ ದಾದ ತಿಂಡಿ ಥ್ಯಾಂಕ್ ಯು ನವೀನ್ ಬ್ರೋ ಲೈಕ್ ಡನ್ ಥ್ಯಾಂಕ್ ಯು ಚಾಪರ್ಯಾರೇ ನವೀನ್ ಬ್ರೋ ಬೇಲೆದವಳುಲ್ಲಾರಾ ಬೇಲೆ ಪೊಪ್ಪಿನ ನಮ್ಮ ತುಳುಗೈಡ್ ಲೈಕ್ ಡನ್ ಪನದಲ್ಲಿ ಥ್ಯಾಂಕ್ ಯು ಸೋ ಮಚ್ ನವೀನ್ ಬ್ರೋ ಥ್ಯಾಂಕ್ ಯು ಲೋಕವೇ ಹೇಳಿದ ಮಾತಿದು ಮಾತಿನ ಸಾರವೇ ಕೇಳಿದು ನಾಳಿನ ಚಿಂತೆಯಲ್ಲಿ ಬಾಳಬಾರದು ಬಾಳಿನ ಮೂಲವೆಲ್ಲಿ ಕೇಳಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ಅದೇ ಗುಡ್ ಮಾರ್ನಿಂಗ್ ಲೈಕ್ ಚಾಂಡ್ ದೋಸೆ ಒಟ್ಟಿಲು ಪನದುಲ್ಲೇರು ಒಟ್ಟಿಲ್ದ ದೋಸೆ ಲೈಕ್ ಡನ್ ಪನದುಲ್ಲೇರು ನವೀನ್ ಬ್ರೋ ಥ್ಯಾಂಕ್ ಯು ಮರಳುಗಾಡೆ ಇರಲಿ ಭೂಮಿಗೆ ಸೂರ್ಯ ನಿಲಿದು ಬರಲಿ ಪ್ರೀತಿಸೋ ಜೀವಗಳು ಬಾಡಲಾರದಂತ ಹೂವುಗಳು ರಾಜಕೀಯವಿರಲಿ ಶಕುನಿಗಳ ನೂರು ತಂತ್ರವಿರಲಿ ಪ್ರೇಮದ ರಾಜ್ಯದಲ್ಲಿ ಸಾವಿಗೆಂದು ಭಯ ಕಾಣದಿಲ್ಲಿ ಅಂದಿ ಡ್ಯೂಟಿ ಸ್ಟಾರ್ಟ್ ಚೂರು ಲೇಟ್ ಆಂಡ್ ಲಕ್ನ ಲೇಟ್ ಆಂಡ್ ಅಂದಿ ಲಕ್ನಗ ಲೇಟ್ ಆಂಡ ಪಕ್ಕ ದಾಲ ಬೇಲೆ ಮಲ್ಪೆರ್ನೆ ಒಂದು ಆಪುಜಿ ಟೈಮೇ ಪೋಪಿನತ್ತದೆ ಬೇಲೆ ಆಪು ಜತೆ ನವೀನ್ ಬ್ರೋ ತೆಲ್ತೊಂದುಲ್ಲೇರು ಚಳಿ ಅತಿತ್ತೆ ಚಳಿಗೆ ಲಕ್ನ ಲೇಟೇ ಆಪು ಲೋಕವ ಕಾಡುವ ಕೋಟಿ ರಾಕ್ಷಸರಿದ್ದರೂ ಭೂಮಿ ಕೇಳಲಿಲ್ಲ ಬಾಯಿ ತೆರೆಯಲಿಲ್ಲ ಮಾತಾಡಲಿಲ್ಲ ಪ್ರೇಮಿಗಳಿಬ್ಬರು ಇಲ್ಲಿ ಪ್ರೀತಿಸಿ ಬಾಳುವುದು ನೀವು ಸಹಿಸಲಿಲ್ಲ ಬಾಯಿ ಬಿಟ್ಟಿರಲ್ಲ ಹೂಳಿಟ್ಟಿರಲ್ಲ ಪ್ರೀತಿ ಮಾಡಬಾರದು ಮಾಡಿದರೆ ಗೋರಿ ಕಟ್ಟಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ಗೋರಿ ಕಟ್ಟಬಾರದು ಲೋಕವೇ ಹೇಳಿದ ಮಾತಿದು ವೇದದ ಸಾರವೇ ಹೇಳಿದು ನಾಳಿನ ಚಿಂತೆಯಲ್ಲಿ ಬಾಳಬಾರದು ಬಾಳಿನ ಮೂಲವಿಲ್ಲಿ ಕೇಳಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು
ಕೊಡುವೆನು ವರವನ್ನು ಕೊಡಿತಾಯೆ ಜನ್ಮವನು ಕಡೆತನಕ ಮರೆಯಲ್ಲ ಜೋಗಿ ಕಡೆತನಕ ಮರೆಯಲ್ಲ ಜೋಗಿ. ಗಾಳಿ ಕೂಡ ಗಾಳ ಹಾಕೋ ಗೆಳತಿನ ನಾ ಹೇಗೆ ತಾನೇ ಹೇಳಬೇಕು ನಕ್ಷತ್ರ ಕಾಲ್ಗೆಚ್ಚೆ ಅದು ಬರುದಿಲ್ಲ ವಿಜಯ್ ಶಂಕರ್ ಅವರೇ, ಅದು ಪದ್ಯ ರಿಲಿಕ್ಸ್ ಕಲೀಲಿಲ್ಲ ಹಾಗೆ ಬರುದಿಲ್ಲ. ಮೂಗು ಚೆನ್ನಾಗಿದ್ಯಾ? ಥ್ಯಾಂಕ್ ಯು ಥ್ಯಾಂಕ್ ಯು ವಿಜಯ್ ಅವರೇ. ನೀವು ಹೊಸಬರಾಗಿದ್ದೀರಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಒಂದು ಲೈವ್ಗೆ ಒಂದು ಲೈಕ್ ಕೊಡಿ ಆಯಿತಾ. ಈರ ಲೈವ್ ಮಲ್ಪುಲೆ ಗೋರಿ ಕಟ್ಟುಚ್ಚು ಮಾರಿಗೆ ಸಂಗೀತಕ್ಕ ಓ ಪದ್ಯ ಕೇಂಡರ ಕಿರಣ್ ಬ್ರೋ, ಪದ್ಯ ಕೇಂಡರ ಕಿರಣ್ ಬ್ರೋ. ಚಾಪರ್ಯರ ತಿಂಡರ ದಾದ ತಿಂಡಿ. ಗಾಳಿ ಕೂಡ ಗಾಳ ಹಾಕೋ ಗೆಳತಿನ ನಾ ಹೇಗೆ ಹೇಳ ನಿನ್ನ ಗುಣಗಾನ ನಕ್ಷತ್ರ ಕಾಲ್ಗೆಚ್ಚೆ. ಹೇಗಿದ್ದೀರಾ ದುರ್ಗಾ ಅಂತ ಕೇಳ್ತಾ ಇದ್ದಾರೆ ನಮ್ಮ ವಜ್ರಮುನಿ ಅವರು. ಹಾಯ್ ವಜ್ರಮುನಿ ಅವರೇ, ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ನೀವು ಯಾವ್ದು ಪದ್ಯ ಹೇಳ್ತೀರ? ಒಂದು ನಿಮಿಷ ನಾನು ಬರೆದಿಡ್ತೇನೆ ವಿಜಯ್ ಅವರೇ, ನಾಳೆ ನಾನು ಕಲಿತು ಹಾಡ್ತೇನೆ ಆಯ್ತಾ. ಒಂದು ನಿಮಿಷ. ಯಾವ ಪದ್ಯ? ಒಂದು ಗಾಳಿ ಕೂಡ ಗಾಳ ಹಾಕೋ ಅಲ್ಲ, ಗಾಳಿ ಕೂಡ ಗಾಳ ಹಾಕೋ, ಅದು ದರ್ಶನ್ ಸರ್ದಲ್ಲ. ಗಾಳ ಹಾಕೋ ಗೆಳತಿನ. ಆಯ್ತು, ನೆಕ್ಸ್ಟ್ ಯಾವುದು? ಅದು ಕೂಡ ಗೊತ್ತಿಲ್ಲ. ಯಾವುದು ಗೊತ್ತಿಲ್ಲ. ಇನ್ನೊಂದು ಪದ್ಯ ಯಾವುದು ನೀವು ಕೇಳಿದ್ದು? ನಿನ್ನ ಕಡಲಲ್ಲಿ ಆಳ ಹುಡುಕೋದು, ಅದು ನಿನ್ನ ಕಣ್ಣ ಕಡಲಲ್ಲಿ, ಅದು ಗೊತ್ತಿಲ್ಲ. ನಿನ್ನ ಕಣ್ಣ ಕಡಲಲ್ಲಿ ಆಳ ಹುಡುಕೋದು ಇಲ್ಲ, ನನಗೆ ಹೆಚ್ಚು ಪದ್ಯ ಗೊತ್ತಿಲ್ಲವಾ ವಿಜಯ್ ಅವರೇ, ನನಗೆ ಹೆಚ್ಚು ಪದ್ಯ ಗೊತ್ತಿಲ್ಲ. ನಾನು ಗೊತ್ತಿದ್ದದೊಂದೊಂದು 2 ಲೈನ್ ಆಡುದು, ಎಲ್ಲ ಆಗಿಲ್ಲ. ಅದು ದುರ್ಗ ಏನು ಆಗಿಲ್ಲ, ಏನು ಲೇಟು ವಜ್ರಮುನಿ ಅವರೇ? ತಿಂಡಿ ಎಲ್ಲ ಆಗ್ಲಿಲ್ವಾ? ಇನ್ನು ಇಲ್ಲ ದುರ್ಗಾ, ನಿಮ್ದಾಯ್ತಾ? ನಂದಾಗಿದೆ, ನನಗೆ ನೀರು ದೋಸೆ. ಸಾಲು ತಿನ್ನವೇ ಪೂಜಾ ಮೂವಿ ದೇವತೆ ಓ ನನ್ನ ದೇವತೆ, ಅದು ಕೂಡ ಬರುದಿಲ್ಲ. ಪೂಜಾ ಮೂವಿ ಇದ್ದಲ್ಲ. ದೇವತೆ ಓ ನನ್ನ ದೇವತೆ. ಯಾವ ದೋಸೆ? ನೀರು ದೋಸೆ. ಶಿವ ಅವರು ಬಂದರು. ಹಾಯ್ ಶಿವ ಅವರು, ವೆಲ್ಕಮ್. ನೀವು ಲೈವ್ಗೆ ಹೊಸಬರಾಗಿದ್ದರೆ ನನ್ನ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈವ್ಗೆ ಒಂದು ಲೈಕ್ ಕೊಡಿ ಆಯಿತಾ. ಗಿಳಿ ಪಂಜರದಲ್ಲಿ ರಾಮ ರಾಮ ದಾದಿ ಹಂಸಲೇಖ ಮ್ಯೂಸಿಕ್, ಹೌದಾ? ಓಕೆ ನೋಡ್ತೇನೆ, ನಾನು ಹುಡುಕ್ತೇನೆ, ಮತ್ತೆ ಲಿರಿಕ್ಸ್ ಬರೆದು ಆಡ್ತೇನೆ ಆಯಿತಾ. ಶಿವ ಅವರು, ಹಾಯ್ ಶಿವ ಅವರು, ವೆಲ್ಕಮ್. ಶಿವ ಅಂತ ಹೇಳ್ತಾ ಇದ್ದಾರೆ. ಶಿವ ಅವರೇ, ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ ನಿಮ್ಮದು? ವಿಜಯಶಂಕರ್ ಅವರೇ, ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಅಚ್ಚು ಅವರು ಬಂದರು. ಹಾಯ್ ಅಚ್ಚು ಅವರು, ವೆಲ್ಕಮ್. ಲೈವ್ಗೆ ಬಂದವರು ಒಂದೊಂದು ಲೈಕ್ ಕೊಡಿ, ಹಾಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಹಾಯ್ ಅಕ್ಕ, ತಿಂಡಿ ಆಯ್ತಾ ಅಂತ ಕೇಳ್ತಾ ಇದ್ದಾರೆ ಬಸವರಾಜ್ ಅವರು. ಹಾಯ್ ಬಸವರಾಜ್ ಅವರು, ವೆಲ್ಕಮ್. ಅಚ್ಚು ಅವರು ಬಂದರು. ಹಾಯ್ ಅಚ್ಚು ಅವರೇ, ವೆಲ್ಕಮ್. ಅಚ್ಚು ಅವರೇ, ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಮತ್ತೆ ಸಮಾಚಾರ ದುರ್ಗಾ? ಮತ್ತೆ ಏನಿಲ್ಲ ವಜ್ರಮುನಿ ಅವರೇ, ಭಾರಿ ಅಪರೂಪ ಆಗಿದ್ದೀರಾ ನೀವು. ಶೂಟಿಂಗಿಗೆ ಏನಾದರೂ ಹೋಗಿದ್ರಾ ವಜ್ರಮುನಿ ಅವರೇ? ನಿನ್ನೆ ರಾತ್ರಿ ಬರೀ ಕನಸುಗಳು. ಹೌದಾ ವಿಜಯ್ ಅವರೇ? ಎಂಥ ಕನಸು ಬಿದ್ದಿದೆ ನಿಮಗೆ? ಒಳ್ಳೆ ಕನಸು ಬೀಳಲಿ ಆಯಿತಾ. ಗುಡ್ ಮಾರ್ನಿಂಗ್ ಅಂತ ಹೇಳ್ತಿದ್ದೆ ಭೀಮರಾಜ್ ಅವರು. ಹಾಯ್ ಭೀಮರಾಜ್ ಅವರೇ, ವೆಲ್ಕಮ್. ಲೈವಿಗೆ ಒಂದು ಲೈಕ್ ಕೊಡಿ, ಹಾಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ನನಗೋಸ್ಕರ ಒಂದು ಹಾಡುವ, ನಿಮಗೋಸ್ಕರ ಯಾವ ಹಾಡಬೇಕು? ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ, ಆ ಚಂದ್ರನ ಆಗಮನ, ಭೂತಾಯಿಯ ಋತುಗಾನ, ನಮ್ಮಿಬ್ಬರ ಈ ಮಿಲನ, ಬಾನಂಚಿನ ಹೊಸಗಾನ. ನೀ ನನಗೆ ನಾ ನಿನಗೆ, ಜೀವನ ನಗುತ್ತಲಿದೆ,
ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ, ಆ ಚಂದ್ರನ ಗಮನ, ಭೂತಾಯಿಯ ಋತುಗಾನ, ನಮ್ಮಿಬ್ಬರ ಈ ಮಿಲನ, ಬಾನಂಚಿನ ಹೊಸಗಾನ. ವಜ್ರಮುನಿಯವರೇ, ನಿಮಗೆ ಈ ಹಾಡು ಕನಸಲ್ಲಿ ಹುಲಿ ಅಟ್ಯಾಕ್ ಮಾಡಿತ್ತು, ಹೌದಾ? ಎಷ್ಟು ಗಂಟೆಗೆ ಕನಸು ಬಿದ್ದದದು? ಬೆಳಿಗ್ಗೆನೇ ಜಾವದ್ದು ಕನಸು ಅಲ್ಲಲ್ಲ. ನೀವು ಇವತ್ತಿಂಟಲ್ಲ ಹುಲಿ ಎಲ್ಲಿದೆ ಅಲ್ಲಿಗೆಲ್ಲ ಹೋಗ್ಬೇಡಿ ಇವತ್ತಾಯ್ತಾ. ಪ್ರಾಣಿ ಸಂಗ್ರಹಾಲಯ, ಝೂ ಅಲ್ಲಿಗೆಲ್ಲ ಹೋಗ್ಬೇಡಿ ಆಯ್ತಾ. ನೀವು ಮನೆಯಲ್ಲಿ ಇರಿ ಆಯ್ತಾ. ಮತ್ತೆ ಹುಲಿ ಅಟ್ಯಾಕ್ ಮಾಡಿದೆ ಅಂತ ಹೇಳಿದ್ರಲ್ಲ, ಕನಸು ಕಟ್ಟಿದೆ ಅಲ್ಲ ನಿಮಗೆ. ಬೆಳಿಗ್ಗೆ ಜಾವದ್ದು ಕನಸು ಅಲ್ಲಲ್ಲ ಅದು. ಹುಲಿ ಎಲ್ಲಿಂಟು ಮಾರ್ರೆ, ಹುಲಿ ಬರ್ಲಿಕ್ಕಿಲ್ಲ. ಅದು ನಿಮಗೆ ಖಾಲಿ ಕನಸು ಬಿದ್ದದಷ್ಟೇ. ಅದನ್ನು ಮರಿಬೇಕು ಕನಸನ್ನು. ಸ್ವಲ್ಪ ಹೆದರಿಕೆ ಆಗ್ತದಲ್ಲ ಅಂಥದ್ದೆಲ್ಲ ಕನಸು ಬೀಳುವಾಗ ನಮಗೆ ತುಂಬ ಹೆದರಿಕೆ ಆಗ್ತದೆ ಅಲ್ವಾ. ಕೆಟ್ಟ ಕನಸು ಜಾಸ್ತಿ ರಾತ್ರಿ 2:30ಕ್ಕೆ, 2:30ಕ್ಕೆಲ್ಲ ಕೆಲವರು ಹೇಳ್ತಾರೆ. ಯಾವಾಗ ಗೊತ್ತಾ, 5 ಗಂಟೆಗೆಲ್ಲ ಕನಸು ಬೀಳ್ತದಲ್ಲ, ಅದೆಲ್ಲ ನನಸಾಗ್ತದೆ ಅಂತ ಹೇಳ್ತಾರೆ. ಮತ್ತೆ ಗೊತ್ತಿಲ್ಲ ನನಗೆ, ನಾನು ಕೂಡ ಯಾರ ಹೇಳಿದ್ದು ಕೇಳಿದ್ದು ಅಷ್ಟೇ. ಮಂಜು ಅವರು ಬಂದರು. ಹಾಯ್ ಮಂಜುನಾಥ್ ಅವರೇ, ವೆಲ್ಕಮ್. ಗುಡ್ ಮಾರ್ನಿಂಗ್ ಅಕ್ಕ ಅಂತ ಹೇಳಿದ್ದಾರೆ. ಗುಡ್ ಮಾರ್ನಿಂಗ್ ಮಂಜುನಾಥ್ ಅವರೇ. ಲೈವಿಗೆ ಒಂದು ಲೈಕ್ ಕೊಡಿ ಮಂಜುನಾಥ್ ಅವರೇ. ಕೊಟ್ಟಿದ್ರೆ ಥ್ಯಾಂಕ್ ಯು ಸೋ ಮಚ್, ಕೊಡಲಿಲ್ಲದಿದ್ರು ಥ್ಯಾಂಕ್ ಯು ಸೋ ಮಚ್. ಬಂದ್ರಲ್ಲ, ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರಲ್ಲ, ಥ್ಯಾಂಕ್ ಯು. ಮೇಘ ಶ್ಯಾಮನ ಮುರಳಿ ಲೋಲನ ಪ್ರೀತಿ ಒಂದು ಕವನ, ನುಡಿಸಿಕೊಳ್ಳಲನು ನಾ ಬರುವೆ ಹರಿದು ಶ್ರುತಿಯನ್ನು, ಹರಿಸು ಹೊನನನು ಸೇರುತ್ತಲಿ ಪ್ರೀತಿ ಕಡಲನ್ನು. ದೆವ್ವಗಳು ಜಾಸ್ತಿ, ಹೌದೌದು, ದೆವ್ವಗಳು ಈಗ ಜಾಸ್ತಿ ಇದೆಯಾ? ಹೌದು, ನೀವು ಹೇಳಿದ್ದು ಸರಿ, ಖಂಡಿತ. ಅನಿಲ್ ಕುಮಾರ್ ಅವರು ಬಂದರು. ಹಾಯ್ ಅನಿಲ್ ಕುಮಾರ್ ಅವರೇ, ವೆಲ್ಕಮ್. ಅನಿಲ್ ಕುಮಾರ್ ಅವರೇ, ಕಾಫಿ ಆಯಿತಾ, ಟೀ ಆಯಿತಾ, ತಿಂಡಿ ಆಯಿತಾ ನಿಮ್ಮದು? ಅನಿಲ್ ಕುಮಾರ್ ಅವರೇ, ಕಾಫಿ ಟೀ ತಿಂಡಿ ಆಯಿತಾ? ಎಂತ ತಿಂಡಿ? ದೆವ್ವದಿಂದ ನೆಗೆಟಿವ್ ಎನರ್ಜಿ, ಹೌದೌದು, ನೆಗೆಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿದೆಲ್ಲ ಕನಸು ಬೀಳಬೇಕು ಮಾರ್ರೆ. ನೆಗೆಟಿವ್ ಎನರ್ಜಿದು ಕನಸು ಬಿದ್ದರೆ ಆ ದಿನ ಇದಾಗ್ತದೆ. ಎಂತ ಗೊತ್ತಾ, ನಮಗೆ ಒಂಥರ ಹೆದರಿಕೆಯಲ್ಲಿ ಇರ್ತದೆ ಆ ದಿನ. ನೀವು ಮಲಗುವಾಗ ಒಂದು ದೇವರ ನಾಮ ಹಾಡಿ, ರಾತ್ರಿ ಮಲಗ್ತಿರಲ್ಲ ಆಗ ದೇವರನ್ನು ನೆನೆಸಿ ದೇವರ ನಾಮ ಹಾಡಿ ಮಲಗಿ, ಆಗ ಕೆಟ್ಟ ಕನಸೆಲ್ಲ ಬೀಳುವುದಿಲ್ಲ. ಹಾಯ್ ಸಿಸ್ ಅಂತ ಹೇಳ್ತಾರೆ ಗೀತಾ ಸಿಸ್. ಹಾಯ್ ಗೀತಾ ಸಿಸ್, ವೆಲ್ಕಮ್. ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ ಗೀತಾ ಸಿಸ್? ಗುಡ್ ಮಾರ್ನಿಂಗ್ ಗೀತಾ ಸಿಸ್. ಆಂಜನೇಯನ ಡಾಲರ್ ತಗೋಬೇಕು, ಹೌದಾ? ಆಂಜನೇಯನ ಡಾಲರಾ ತಗೊಂಡು ಹಾಕ್ಬೇಕಲ್ವಾ, ಆಗ ಇದೆಲ್ಲ ಕೆಟ್ಟ ಕನಸು ಬೀಳುವುದಿಲ್ಲಲ್ಲ. ಹೇಗಿದ್ದೀರಾ ಸಿಸ್? ನಾನು ಚೆನ್ನಾಗಿದ್ದೇನೆ ಗೀತಾ ಸಿಸ್, ನೀವು ಹೇಗಿದ್ದೀರಾ? ಟಿಫಿನ್ ಆಯ್ತು ಸಿಸ್? ಆಗಿದೆ, ನನಗೆ ನೀರು ದೋಸೆ. ಇಯರಿಂಗ್ ಸೂಪರ್, ಥ್ಯಾಂಕ್ ಯು ಗೀತಾ ಸಿಸ್, ಥ್ಯಾಂಕ್ ಯು. ಎಲ್ಲ ಆಯಿತು ಸಿಸ್ ಅಂತ ಹೇಳ್ತಾರೆ. ರಘು ಶೆಟ್ರ್ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ರಘು ಶೆಟ್ರು ಬರ್ತಾರ ಚಾಪರಿಯರ ರವ ದೋಸೆ ತಿಂದರ? ಅನೀಶ್ ಬರ್ತೀರಾ? ಹಾಯ್ ಅನೀಶ್, ವೆಲ್ಕಮ್. ಗುಡ್ ಮಾರ್ನಿಂಗ್ ಅನೀಶ್. ಪುಟ್ಟ ಅಂತ ಹೇಳ್ತಾರೆ. ಯಾವುದು ಪುಟ್ಟ? ನಾನು ಸೂಪರ್ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಎಂತ ಪುಟ್ಟ? ಪುಟ್ಟ ಫ್ರಾಕು ತೊಟ್ಟ ಚಿಟ್ಟೆ ನೋಡಿರೋ, ಈ ಚಿಟ್ಟೆಗೊಂದು ಐಸ್ ಕ್ರೀಮ್ ಕೊಟ್ಟು ನೋಡಿರೋ. ಪರಿಹಾರ ಹೇಳಿ ದೈವ ಓಡಿಸುವುದು. ನನಗೆ ಪರಿಹಾರ ಎಲ್ಲ ಗೊತ್ತಿಲ್ಲವ, ದೈವ ಓಡಿಸುವುದು ಹೇಗೆ ಅಂತ. ಆದರೆ ದೇವರನ್ನು ನೆನೆಸ್ಕೊಳ್ಬೇಕು ಅಷ್ಟೇ ಗೊತ್ತುಂಟು ನನಗೆ, ಮತ್ತೆ ಪರಿಹಾರ ಎಲ್ಲ ಗೊತ್ತಿಲ್ಲ. ಚಾಂಡ್ ಅಂತ ಹೇಳ್ತಾ ಇದ್ದಾರೆ ರಘು ಶೆಟ್ರ್. ಹಾಯ್ ತಂಗಡಿ, ತಿಂಡಿ ಆಂಡೆ ಅನಿಲ್ ಕುಮಾರ್ ಅವರೇ, ಇನ್ನಾಂಡೆ ಎನ್ಕೊಂದು ದೋಸೆ ಚಾಂಡ್ ಪನ್ನದಲ್ಲಿ ರಘು ಶೆಟ್ರ್. ಎಂತ ಐಸ್ ಕ್ರೀಮು ಅದು? ಮನಸ್ಸು ನೀವೊಂದು ಅದು ಆಡುವಾಗಲೇ ಬರ್ತಿರಲ್ಲವ. ಯಾವ್ದು ಐಸ್ ಕ್ರೀಮ್ ಆದ್ರೂ ಆಗ್ಬೋದು, ಕಾರ್ನೆಟ್, ಚೊಕೊಬಾರ್, ನೆಟ್ ಚೊಕೊಬಾರ್, ಮತ್ತೆಲ್ಲ ತುಂಬ ಉಂಟಲ್ಲ, ಯಾವುದು ಗಡ್ಬಡ್, ಯಾವುದಾದ್ರೂ ಆಗ್ಬೋದು, ಕೊಡಿ ಆಯ್ತಾ. ಸೂಪರ್ ಸಪೋರ್ಟಲ್ಲಿದ್ದಾರೆ ಗೀತಾ ಸಿಸ್, ಮತ್ತೆ ಬೆಸ್ಟ್ ವಿಶಸ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಗೀತಾ ಸಿಸ್, ಥ್ಯಾಂಕ್. ಮನುಷ್ಯ ಸತ್ತ ಮೇಲೆ ಆತ್ಮ ಎಲ್ಲಿ ಹೋಗುತ್ತದೆ? ಮನುಷ್ಯ ಸತ್ತ ಮೇಲೆ ಆತ್ಮ ಎಲ್ಲಿ ಹೋಗುತ್ತದೆ? ದೇವರ ಹತ್ರ ಹೋಗುದಿಲ್ವಾ? ದೇವರ ಹತ್ರ ಹೋಗ್ತದೆ ಮಾರ್ರೆ. ನನಗೆ ಅಷ್ಟು ಗೊತ್ತುಂಟು, ಮತ್ತೆ ಗೊತ್ತಿಲ್ಲ ಅದರ ಬಗ್ಗೆ ಹೆಚ್ಚು ನನಗೆ ಗೊತ್ತಿಲ್ಲವಾ, ಮನುಷ್ಯನ ಆತ್ಮದ ಬಗ್ಗೆ ಅದೆಲ್ಲ ನನಗೆ ಗೊತ್ತಿಲ್ಲ. ನೀವು ನನ್ನ ಹತ್ರ ಯಾಕೆ ಕೇಳ್ತಿದ್ದೀರ ಅಂದರೆ ನನಗೆ ಗೊತ್ತಿಲ್ಲ.
ನನಗೆ ಸ್ವಲ್ಪ ಹೆದರಿಕೆ ಜಾಸ್ತಿ ಅದರಲ್ಲಿ ಬಗ್ಗೆ ಎಲ್ಲ. ಅದು ಹೇಳ್ತೀನಿ ಅಷ್ಟೇ. ಆತ್ಮ ಅಂದರೆ ಅದು ದೇವರ ಅಲ್ಲಿಗೆ ಹೋಗ್ತದೆ ಅಂತ ಹೇಳ್ತಾರಲ್ಲ, ಹಾಗೆ. ಸೂಪರ್ ಸಪೋರ್ಟ್ ಇದೆ. ಬಾಲ್ ಐಸ್ ಕ್ರೀಮ್, ಕೋನ್ ಐಸ್ ಕ್ರೀಮ್, ಯಾವುದಾಗ್ತದೆ ಒಟ್ರಾಸಿ ತಿಂದರೆ ಆಯಿತು ಮನಶ್ರೀ. ಮನೆ ಸುತ್ತುತ್ತೆ. ಹೌದಾ, ಹಾಗೆಲ್ಲ ಇದೆಯಾ ದೇವರೇ? ನಂಗೆ ಗೊತ್ತಿಲ್ಲವಾ ವಿಜಯ್ ಅವರೇ, ಅದಕ್ಕೆಲ್ಲ ಪರಿಹಾರ ಗೊತ್ತಿಲ್ಲ. ನೀವು ಬೇರೆ ಯಾರ ಹತ್ರ ಕೇಳಿ ಅಲ್ವಾ. ಆತ್ಮ ಹೇಗೆ, ದೇವರು ಎಲ್ಲಿ ಇದ್ದಾರೆ ಸಿಸ್? ದೇವರು ನಾವು ಪೂಜೆ ಮಾಡಬೇಕು. ನಮ್ಮ ಮನಸ್ಸಲ್ಲಿ ಒಂದು ರೂಪವನ್ನು ಇಡ್ತೇವಲ್ಲ, ದೇವರಿರ್ತಾರೆ. ದೇವರಿದ್ದಾರೆ ಅಂತ ಹೇಳಿದರೆ ದೇವರಿರ್ತಾರೆ. ಈಗ ಗಣಪತಿ ದೇವರು, ವಿಷ್ಣು ದೇವರು, ಮತ್ತು ದೇವಿ, ದುರ್ಗಾದೇವಿ, ನಾವು ಮನಸ್ಸಲ್ಲಿ ಎಲ್ಲರನ್ನು ಪ್ರಾರ್ಥನೆ ಮಾಡಬೇಕು ಅಷ್ಟೇ. 14 ದಿನ ಗರುಡ ಪುರಾಣ ಓದಿಲ್ಲ? ಓದಿ ವಿಜಯ್ ಶಂಕರ್ ಅವರೇ, ಅದೆಲ್ಲ ಓದಿ, ಒಳ್ಳೇದು ಅದೆಲ್ಲ. ಅದಕ್ಕೆ ನಾನು ಹೇಳಿದಲ್ಲ, ದೇವರನ್ನು ಪ್ರಾರ್ಥನೆ ಮಾಡ್ಬೇಕಂತ ಹೇಳಿದಲ್ಲ. ದೇವರ ಮುಂದೆ ದೇವರ ಮುಂದೆ ದೆವ್ವದ ಶಕ್ತಿ ಯಾವುದು ಇದಾಗುವುದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಗೊತ್ತಿಲ್ಲ ನನಗೆ, ಅಲ್ಲ ಹೌದು ಹೇಳ್ತಾರೆ, ದೇವರ ಸ್ಮರಣೆ ಮಾಡ್ಬೇಕಂತ ಹೇಳ್ತಾರೆ ಅಷ್ಟೇ. ಕೆಲವೊಂದು ಕಥೆಗಳನ್ನ ಕೇಳಿದ್ದೇನೆ ಅದರ ಬಗ್ಗೆ, ಮತ್ತೆ ಅದರ ಬಗ್ಗೆ ಹೆಚ್ಚು ಗೊತ್ತಿಲ್ಲ ನನಗೆ. ಗೀತಾ ಸಿಸ್ ಲೈಕ್ ಅಂತ ಹೇಳಿದೆ. ಮಲ್ಲು ಬಾಸ್ ಅವರು ಆಯ್ ಸಿಸ್ ಅಂತ ಹೇಳಿದೆ. ಆಯ್ ಮಲ್ಲು ಬಾಸ್ ಅವರು ವೆಲ್ಕಮ್. ಲೈವ್ಗೊಂದು ಲೈಕ್ ಕೊಡಿ. ಹೊಸಬರಾಗಿದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಯಿತಾ ಮಲ್ಲು ಅವರೇ. ಕಾಫಿ ಆಯಿತಾ, ಟೀ ಆಯಿತಾ? ದುರ್ಗಾದೇವಿ, ಹೌದೌದು, ದುರ್ಗಾ, ಮತ್ತು ಅನ್ನಪೂರ್ಣೇಶ್ವರಿ, ಲಕ್ಷ್ಮೀ ದೇವಿ, ತುಂಬ ಎಲ್ಲ ದೇವರನ್ನು ಪ್ರಾರ್ಥನೆ ಮಾಡಬೇಕು ಅಷ್ಟೇ. ದೇವರ ಪ್ರಾರ್ಥನೆ ಒಂದೇ ಅದಕ್ಕೆ ಇದು ದಾರಿ ಅಂತ ಹೇಳ್ಬೋದು. ದೇವರು ಅಂದರೆ ಪಾಸಿಟಿವ್ ಎನರ್ಜಿ. ಹೌದೌದು, ದೇವರಂದರೆ ಪಾಸಿಟಿವ್ ಎನರ್ಜಿ, ಹೌದು. ಗೀತಾ ಸಿಸ್ ಸಪೋರ್ಟಲ್ಲಿದ್ದಾರೆ. ಕಿವಿಗೆ ಲೋಟ ಇದೆ ಅಲ್ಲ? ಇದೆ ಅಂತ ಲೋಟ, ಇದು ಕಿವಿದ್ದು ಹಿಯರಿಂಗ್. ವಿಜಯ್ ಶಂಕರ್ ಅವರು, ರಾತ್ರಿ ನಿದ್ದೆ ಆಗಿಲ್ಲ, ಮಲಕೋತೀನಿ. ಓಕೆ ಮಲಗಿ ವಿಜಯ್ ಶಂಕರ್ ಅವರೇ, ಮಲಗಿ. ಓಕೆ. ಚೇತನ್ ಅವರು, ಹಾಯ್ ಚೇತನ್ ಅವರೇ ವೆಲ್ಕಮ್. ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಚೇತನ್ ಅವರೇ ವೆಲ್ಕಮ್. ಲೈವ್ಗೊಂದು ಲೈಕ್ ಕೊಡಿ. ಹೊಸಬರಾಗಿದ್ದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಗೀತಾ ಸಿಸ್ ಕಮೆಂಟ್ ಅಂತ ಹೇಳ್ತಾರೆ, ನೈಸ್ ಅಂತ ಹೇಳ್ತಾರೆ. ಗೀತಾ ಸಿಸ್ ಸಪೋರ್ಟಲ್ಲಿ. ನಿಮ್ಮ ಊರು ಯಾವುದು? ಮಂಗಳೂರು ವಿಜಯ್ ಅವರೇ, ನಮ್ಮದು ಊರು ಮಂಗಳೂರು. ಆದಷ್ಟು ದೇವರ ಧ್ಯಾನ ಮಾಡಿ ನೀವು, ಮತ್ತು ಗರುಡ ಪುರಾಣ ಅದೆಲ್ಲ ಓದಿ ಆಯಿತಾ. ಮತ್ತು ಪರಿಹಾರ ಯಾರಾದರೂ ಅದಕ್ಕೆ ಅಂತ ಇದ್ದಾರಲ್ಲ, ಅದು ಪರಿಹಾರ ಕೊಡುವವರು ಇರ್ತಾರೆ, ಅವರ ಹತ್ರ ಕೇಳಿ ಆಯಿತಾ. ಏನಾದರೂ ತೊಂದರೆ ಎಲ್ಲ ಇದ್ದರೆ ಕೇಳಿ ಪರಿಹಾರ ಮಾಡಿಕೊಳ್ಳಿ ಆಯಿತಾ. ಹಾಯ್ ಸಿಸ್ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. ಹಾಯ್ ಶಾಂತ ಸಿಸ್ ವೆಲ್ಕಮ್. ಶಾಂತ ಸಿಸ್ ಚಾಪರ್ಯರ ತಿಂಡ್ರ ದಾದ ತಿಂಡಿ ಇತ್ತೆ ನೋಟಿಫಿಕೇಶನ್ ಬತ್ತೀನಿ ಸಿಸ್. ಅಂದಿಯೇ ನೆಟ್ವರ್ಕ್ ಒಂದಿಜ್ಜ ಅಂದಿಯೇ ನೆಟ್ವರ್ಕ್ ಸಮಯ ಜಕ್ಕಾಡ್ತೀನಿ ಅಂಚ ಆವೊಂದುಂಡು ಎನ್ಕಲ. ಶಾಂತ ಸಿಸ್ ಆಯ್ ಪನೊಂದುಲ್ಲೇರು. ಗೀತಾ ಸಿಸ್ ವೆದರ್ ಹೇಗಿದೆ? ವೆದರ್ ಕೋಲ್ಡ್ ಆಗಿದೆಯಾ? ಈಗ ಸ್ವಲ್ಪ ಚಳಿ ಇದೆ ವೆದರ್. ಚಾಂಡ ಸಿಸ್ ದಾದಿ ತಿಂಡಿ ಚಾಂಡಿಯೇ ಎಂಕ ನೀರು ದೋಸೆ ಇರಗದಾದೆ ಶಾಂತ ಸಿಸ್. ಹಾಯ್ ಗೀತಾ ಸಿಸ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಶಾಂತ ಸಿಸ್. ನಿಮ್ಮದು ಟಿಫಿನ್ ಏನು? ನನಗೆ ನೀರು ದೋಸೆಯಾ ಮನಶ್ರೀ? ನಿನಗೆ ಎಂಥದ್ದು ಮನಶ್ರೀ? ನಿಮಗೆ ಎಂತ? ಆಂಡ ಸಿಸ್ ಪೋವ ಪನದುಲ್ಲೇರ ಅಂದೆ ಶಾಂತ ಸಿಸ್ ಈ ರೋಲರ ಅಕ್ಕನಿಲ್ಲಡೋಲರಾ ತಿಂಡಿ ಆಯ್ತಾ ಗೀತಾ ಸಿಸ್? ನಿಮ್ಮ ಕಡೆ ಯಾವಾಗಲೂ ಸೆಕೆ? ಹೌದೌದು, ನಮ್ಮ ಕಡೆ ಸೆಕೆ ಇರ್ತದೆ. ಆದರೆ ಈಗ ಏನು ಗೊತ್ತಾ, ಬೆಳಗಿನ ಟೈಮು ಸ್ವಲ್ಪ ಚಳಿ ಇದೆ. ಚಳಿಗಾಲಲ್ಲ, ಬೆಳಗಿನ ಟೈಮು ಈಗ ಸ್ವಲ್ಪ ಚಳಿ ಇದೆ. ಮತ್ತು ಮಧ್ಯಾಹ್ನ ನಂತರ ಸೆಕೆ ಇದ್ದೇ ಇರ್ತದೆ. ಸೆಕೆ ಉಂಟು ಮಧ್ಯಾಹ್ನ ನಂತರ. ಶಾಂತ ಸಿಸ್ ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಲೈವ್ಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳಿದೆ. ಹೌದು, ಲೈಕ್ ಕೊಡಿ ಆಯಿತಾ. ಬಂದವರು ಎಲ್ಲರೂ ಲೈಕ್ ಕೊಡಿ. ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಎನ್ನ ಇಲ್ಲಡು ಉಲ್ಲೆಸಿಸ್ ಅಂದೆ ಬತ್ತೇರೆ ಬಾವೆ ಬತ್ತೇರೆ ಮಲೇಕ್ಬೋದು. ಶಾಂತ ಸಿಸ್ ಆಯಿತು, ನಿಮ್ಮದಾಯ್ತಾ ಸಿಸ್ ಅಂತ ಕೇಳ್ತಾ ಇದ್ದಾರೆ ಗೀತಾ ಸಿಸ್. ಚೇತನ್ ಅವರು ಥ್ಯಾಂಕ್ ಯು ಚೇತನ್ ಅವರೇ. ಚೇತನ್ ಅವರೇ ಲೈಕ್ ಕೊಟ್ರಾ? ಪಲಾವ್ ಅಂತ ಹೇಳ್ತಾ ಇದ್ದಾರೆ. ಸೂಪರ್. ಪಲಾವು ಹೊಟ್ಟೆ ಗಟ್ಟಿ ಆಗ್ತದೆ. ಯಾಕೆಂದರೆ ಮಧ್ಯಾಹ್ನ ತನಕ ದೋಸೆ ತಿಂದರೆ ಕೂಡ ಹಾಗೆ ಮಧ್ಯಾಹ್ನ ತನಕ ಊಟ ಮಾಡುವ ತನಕ ಇದು ಹೊಟ್ಟೆ ಗಟ್ಟಿ ಇರ್ತದೆ. ಸ್ಪೆಷಲ್ ಏನು ಸಿಸ್ ಇವತ್ತೇನಿಲ್ಲ ಸ್ಪೆಷಲ್ ಗೀತಾ ಸಿಸ್. ಇವತ್ತು ನಮಗೆ ಏನು, ಇವತ್ತು ಮಂಗಳವಾರ ಅಲ್ಲ, ಇವತ್ತು ನಮಗೆ ಫಿಶ್ ಫ್ರೈ ಏನಾದರೂ ಮಾಡಬೇಕು ಅಷ್ಟೇ. ಫಿಶ್ ಫ್ರೈ, ದಾಲ್, ರೈಸ್. ನಿಮಗೆ ಎಂತ ಸ್ಪೆಷಲ್ ಗೀತಾ ಸಿಸ್? ಬೆಳಿಗ್ಗೆ ದೋಸೆ ಮಾಡಿದ್ದೇನೆ. 8 ಗಂಟೆಗೆ ಬೈದಾರೆ ಸಿಸ್. ನಾನು ಎನ್ಮನ ಅಲ್ಪಾಗ ಬೈದೆ ಸಿಸ್. ಶಾಂತ ಸಿಸ್ ಎನ್ಮನ ಅಲ್ಪ ಬೈದೆ.
ಗೀತಾ ಅವರೇ ಹಾಯ್ ಹೆಲೋ ನಮಸ್ತೆ, ಹೇಗಿದ್ದೀರಾ ನೀವು? ಗುಡ್ ಮಾರ್ನಿಂಗ್ ಆ್ಯಂಡ್ ಸ್ವೀಟ್ ಡೇಸ್ ಆಲ್ ಡೇಸ್ ಹ್ಯಾಪಿ ಯುವರ್ ಲೈಫ್. ಟಿಫಿನ್ ಆಯಿತಾ ನಿಮ್ಮದು? ಟಿಫಿನ್ ಸ್ಪೆಷಲ್ ಎಂತ ನಿಮಗೆ? ಟೇಕ್ ಕೇರ್, ಹ್ಯಾಪಿ ಮಕರ ಸಂಕ್ರಾಂತಿ ಹಬ್ಬ ಅಂತ ಹೇಳ್ತಾ ಇದ್ದಾರೆ. ಕಿರಣ್ ಅವರೇ ಹಾಯ್, ಬೈದೇರು ಸಿಸ್ಮುರಣೆ ಅಂದೆ ಬೈದೇರೆ, ಉಪ್ಪಿಟ್ಟು ತಿನ್ಕೊಂಡು ಬರ್ತೀನಿ. ಓಕೆ ವಿಜಯ್ ಶಂಕರ್ ಅವರೇ, ಉಪ್ಪಿಟ್ಟು ತಿನ್ನಿ, ಮತ್ತು ನಿದ್ದೆ ಆಗಲಿಲ್ಲ ಅಂತ ಹೇಳಿದ್ರಲ್ಲ, ನಿದ್ದೆ ಮಾಡಿ ಆಯಿತಾ, ಕಣ್ತುಂಬ ನಿದ್ದೆ ಮಾಡಿ ಆಯಿತಾ. ಮತ್ತು ಹೌದು, ಕನಸು ಏನಾದರೂ ಬಿದ್ದರೆ, ಕೆಟ್ಟ ಕನಸು ಬಿದ್ದರೆ ಉಂಟಲ್ಲ, ನಮಗೆ ನಿದ್ದೆ ಯಾರಿ ಹೋಗ್ತದೆ. ಟೊಮೆಟೊ ಬಾತ್ ಸೂಪರ್. ನಮ್ಮ ಕಡೆ ಎಲ್ಲ ದೋಸೆ ಇದೆಲ್ಲ ಮಾಡಿದ್ದೆ, ನಿಮ್ಮ ಕಡೆ ಟೊಮೆಟೊ ಬಾತ್ ಅದೆಲ್ಲ ಮಾಡೋದಲ್ಲ. ಕಿರಣ್ ಅವರೇ ಟಿಫಿನ್ ಆಯ್ತು ಅಂತ ಕೇಳ್ತಾ ಇದ್ದಾರೆ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳಂತ ಹೇಳ್ತಾ ಇದ್ದಾರೆ. ಫಿಶ್ ಫ್ರೈ ತಿಂತೀರಾ? ಹಾಂ ತಿಂತೇವೆ. ಫಿಶ್ ಫ್ರೈ ತಿಂತೇವೆ, ಚಿಕನ್ ತಿಂತೇವೆ. ನಾವೆಲ್ಲ ನಾನ್ ವೆಜಿಟೇರಿಯನ್. ನಾನ್ ವೆಜಿಟೇರಿಯನ್. ಸೋಮವಾರ ಮತ್ತು ಶುಕ್ರವಾರ 2 ದಿನ ತಿನ್ನೋದಿಲ್ಲ ಅಷ್ಟೇ. ಮತ್ತೆ ಎಲ್ಲ ದಿನ ಫಿಶ್ ತಿಂತೇವೆ. ಮತ್ತು ವಾರಕ್ಕೆ ಒಂದು 2 ಸಲ 3 ಸಲ ಚಿಕನ್ ಆಗ್ತದೆ ಹಾಗೆ. ಇಲ್ಲದಿದ್ದರೆ ವಾರಕ್ಕೆ 1 ಸಲ ಕೂಡ ಆಗ್ತದೆ ಚಿಕನ್ ಹಾಗೆ. ಕಾಂತ ಅವರು ಬಂದರು. ಹಾಯ್ ಕಾಂತ ಅವರೇ, ವೆಲ್ಕಮ್. ಕಾಂತ ಅವ್ರ ಒಂದು ಲೈಕ್ ಕೊಡಿ. ಟಿಫಿನ್ ಇನ್ನೂ ಆಗಬೇಕು ನಿಮ್ಮದು ಗೀತಾ ಅವರೇ ಅಂತ ಕೇಳ್ತಾ ಇದ್ದಾರೆ. ಆಯಿತು ಕಿರಣ್ ಅವರೇ, ನಾವು ಬರೀ ಗೆಣಸು ಅಷ್ಟೇ. ಯಾಕೆ ಗೆಣಸು ಮಾತ್ರ ತಿನ್ನುವುದಾ? ಬೇರೆ ಏನು ತಿನ್ನೋದಿಲ್ವಾ? ಹೌದಾ? ಜ್ಯೋತಿಸಿಸ್ ಬರ್ತೀರಾ? ಹಾಯ್ ಸಿಸ್ ಮನದಲ್ಲಿ. ಹಾಯ್ ಜ್ಯೋತಿಸಿಸ್, ವೆಲ್ಕಮ್. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಜ್ಯೋತಿಸಿಸ್. ಎಷ್ಟು ಮೀನು ತಿಂದಿದ್ದೀರಿ ಇಲ್ಲಿವರೆಗೂ? ತುಂಬ ಮೀನು ತಿಂದಿದ್ದೇನೆ ಮನಶ್ರೀ. ಯಾವುದು ತಿನ್ನಲಿಲ್ಲ ಕೇಳಿ? ಮೀನು ಎಲ್ಲ ತಿಂತೇನೆ ನಾನು. ಕೆಲವೊಂದು 2-3 ಬಗೆದು ಮೀನು ತಿನ್ನೋದಿಲ್ಲ, ಮತ್ತು ಎಲ್ಲ ಮೀನು ತಿಂತೇನೆ ನಾನು. ನೀವು ನಂದು ವಿಡಿಯೋ ನೋಡಿ, ಅದು ಮಂಗಳೂರು ದಕ್ಕೆದೊಂದು ವಿಡಿಯೋ ಉಂಟು, ಅದರಲ್ಲಿ ಮೀನೆಲ್ಲ ತೋರಿಸ್ತೇನಲ್ಲ, ಅದೆಲ್ಲ ತಿಂದಿದ್ದೇನೆ. ಮೀನು ವಾಸನೆ ಇರುತ್ತೆ, ಹೇಗೆ ತಿನ್ನುತ್ತೀರಾ? ಅದೆಲ್ಲ ನಾವು ಕ್ಲೀನ್ ಮಾಡಿ ತಿಂತೇವೆ ಮಾರಾಯ. ನಿಮಗೆ ವೆಜ್ ತಿನ್ನುವವರಿಗೆ ಏನು ಗೊತ್ತಾ, ಅದು ವಾಸನೆ ಹಾಗೆ ಆಗ್ತದೆ. ಅದು ನಮಗೆ ಯಾವುದು, ನಾವು ಅದನ್ನೇ ತಿಂದು ಹುಟ್ಟಿ ಬೆಳೆದದಲ್ವ ನಾವು, ಹಾಗೆ ನಮಗೆ ಅದೆಲ್ಲ ವಾಸನೆ ಗೀಸನೆ ಎಲ್ಲ ಏನಿಲ್ಲ. ನಾವು ಕರಾವಳಿ ಪ್ರದೇಶದವರಲ್ಲ, ಹಾಗೆ ಕರಾವಳಿಯವರಲ್ಲ, ನಮಗೆ ಮೀನಂದರೆ ಇಷ್ಟ ಹಾಗೆ. ಟಾರ್ಚ್ ತೆಗೀರಿ ಸಂಗೀತ. ಓಡಿ ಟಾರ್ಚ್ ಮೇರೆಗೆ ಓಲ್ಡ್ ಟಾರ್ಚ್ ಒಂದೇನು ಪಡ್ಪಿನ ಟಾರ್ಚ್. ಜ್ಯೋತಿಷ್ ಸಪಡಲಿದ್ದಾರೆ. ರಂಜಿತ್ ಬಂದರು. ಬೊಕ್ಕ ಎಂಚವುಲ್ಲರಕ್ಕ ಯಾನು ಹುಷಾರಲಿ ರಂಜಿತ್. ಈರೆಂಚೊಲ್ಲರು ಭಾರಿ ಅಪರೂಪ ಆತಾರ ಮಾರ್ರೆ, ವೈಟಿಗೆ ಭಾರಿ ಅಪರೂಪ ಆತಾರ ರಂಜಿತ್. ಬೇವರಿ ಏರಿಯೇ ಮೀನ್ದ ಸೂಪರ್ ಆಯ್ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಜ್ಯೋತಿಷ್. ದಾದು ತಿಂಡಿ ಚಾಪರ್ಯಾರ ತಿಂಡಿಯಾರ? ಲೈಕ್ ಕೊರಿ ಅಕ್ಕ. ಥ್ಯಾಂಕ್ ಯು ರಂಜಿತ್, ಥ್ಯಾಂಕ್ ಯು. ಹಾಯ್ ಜ್ಯೋತಿಸಿಸ್ ಅಂತ ಹೇಳ್ತಾ ಇದ್ದಾರೆ. ಶಾಂತಸಿಸ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಜ್ಯೋತಿಸಿಸ್, ಮೀನು ತಿನ್ನೋದಿಲ್ಲ, ಬ್ಯೂಟಿ ಜಾಸ್ತಿ ನಿಮಗೆ, ಹೌದಾ? ನನಗೆ ಗೊತ್ತಿಲ್ಲ ನನಗೆ ಮೀನು ಇಷ್ಟ, ಬ್ಯೂಟಿ ಬಗ್ಗೆ ಎಲ್ಲ ಗೊತ್ತಿಲ್ಲ, ಆದರೆ ಮೀನು ತಿಂತೇನೆ ನಾನು. ಮೀನಂದರೆ ನನಗೆ ತುಂಬ ಇಷ್ಟ. ಮೀನಿಲ್ಲದಿದ್ದರೆ ತುಂಬ ಊಟ ಸೇರೋದು ಕಷ್ಟವ. ಮೀನಿಲ್ಲದಿದ್ದರೆ ಉಂಟಲ್ಲ, ಊಟ ಸೇರೋದು ತುಂಬ ಕಷ್ಟ. ನಿಮಗೆ ಪೆಟ್ಟು ನೇಮ್ ಕೊಡುವುದಾದರೆ ವೀನಮ್ಮ ಅಂತ ಕೊಡು. ಆಯ್ತಾಯ್ತು ಕೊಡಿ, ಪರವಾಗಿಲ್ಲ. ಲ್ಯಾಂಪ್ಗೆ ಏತು ಕಾಸು ಕೊಡ್ತಾರಕ್ಕ, ಹೌದೇಕಾ? ನೆಕ್ಕೊಂದು ಮಸ್ತ್ ಸಮಯ ಅಡಿ ಒಂದು 100 ರೂಪಾಯಿ 150 ರೂಪಾಯಿ ದೊಲೈ ಸರಿ ಏತು ಕೊಡ್ತೇನೆ ನೆನಪಿಚ್ಚಿ 150 ನಾಂದು. ಜ್ಯೋತಿಷ್ ಸಪಡಲಿದ್ದಾರೆ. ಅನ್ವರ್ ಅವರು ಬಂದರು. ಹಾಯ್ ಅನ್ವರ್ ಅವರೇ, ವೆಲ್ಕಮ್. ಅನ್ವರ್ ಅವರೇ ಈಗೊಂದು ಲೈಕ್ ಕೊಡಿ, ಮತ್ತು ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಯಿತಾ. ಜ್ಯೋತಿಷ್ ಚಪಾತಿ ಸಿಸ್ ಮನೋದು ಇರೇ ಚಪಾತಿ ಕಡೆ ಇರಿ ಚಪಾತಿದಾರು ಅಚ್ಚು ಸಿಸ್ ಚಪಾತಿಯ ಕಡೆ. ಹಾಯ್ ಸಿಸ್, ವರ್ಕ್ ಬಂದೇರಿ? ವರ್ಕಲ್ಲಿದ್ದೀರಾ? ತುಷಾಂತ್ನ ಲೈವಿಗೆ ಬರಲಿಕ್ಕೆ ಆಗೋದಿಲ್ಲ ತುಷಾಂತ್ ಬ್ರೋ. ಬರ್ತೇನೆ ಆಯಿತಾ, ಬರ್ತೇನೆ ಲೈವಿಗೆ. ಸಿಕ್ಕುವುದಿಲ್ಲವ ನನಗೆ, ಎಷ್ಟು ಗಂಟೆಗೆ ಅಂತ ಗೊತ್ತಾಗೋದಿಲ್ಲ. 7:15 ಅಲ್ವಾ, 7:15 ಹುಡುಕ್ತೇನೆ. 7:15 ಬೇರೆ ಲೈವಿಗೊಂದು ಹೋಗ್ಲಿಕ್ಕೆ ಉಂಟು, ಹಾಗೆ ನಿಮ್ಮ ಲೈವ್ ಮಿಸ್ ಆಗ್ತದೆ ಅಲ್ಲಿ. ಬರ್ತೇನೆ, ಟ್ರೈ ಮಾಡ್ತೇನೆ ಆಯಿತಾ. ಸಂಗೀತ ಸಿಸ್ ಹಾಯ್ ಹಲೋ ನಮಸ್ತೆ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ ಕಿರಣ್ ಬ್ರೋ. ಥ್ಯಾಂಕ್ ಯು. ಬೊಕ್ಕ ಅಕ್ಕ ದಾದಿ ತಿಂಡಿ ಎಂಕ ನೀರು ದೋಸೆ. ರಂಜಿತ್ ಇರೇ ದಾದೆ, ನನಗೆ ನೀರು ದೋಸೆ. ಶಾಂತ ಸಿಸ್ ದಾದ ತಿಂಡಿ ಆಯಗ್ ಜತ್ತಿದ್ದೀನಿ ಎಂಕ್ಲಿಗೆ ಜಪ್ಪು ನಂದು ನಮಗೆ ಇಷ್ಟ ಮಾರ್ರೆ. ಅವೇನು ಬುರ್ದುಕುಲ್ಲಾರ ಅಪ್ಪು ಜಪ್ಪ ಮೀನು ನೊಂಜಿ ಬುರ್ದುಕುಲ್ಲಾರ ಅಪ್ಪು ಜತಿ ಕೋರಿಯಾನೆಲ್ಲ ಬುರ್ದುಕುಲ್ಲೋಲಿ ಮೀನು ಬಾರಿ ಬಂಗೈ ಮೀನು ಸಿಸ್ ಹಿರಿಯಗೆ ದಾದ ತಿಂಡಿ ಎಂಕ ನೀರು ದೋಸೆ. ಜ್ಯೋತಿಸ್ ನೀರು ದೋಸೆ. ಮೊಹಮ್ಮದ್ ಸೈಫುಲ್ಲಾ ಅವರು ಬಂದರು. ಹಾಯ್ ಮೊಹಮ್ಮದ್ ಅವರೇ, ವೆಲ್ಕಮ್. ಸೈಫುಲ್ಲಾ ಅವರೇ ಲೈವಿಗೊಂದು ಲೈಕ್ ಕೊಡಿ. ನೀವು ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ಆಯಿತಾ.
ನಿಮ್ಮ ಕಡೆ ಎಲ್ಲ ಹುಡುಗಿರು ಗಿನಿ ಥರ ಹೌದಾ? ಅದು ಹೇಗೆ? ಹೌದಾ? ಪೋವ ಜ್ಯೋತಿ ಸಿಸ್ ಇರೇಗ ರಾಧೇಕೆ ಅನ್ನೋದಿಲ್ಲ ಶಾಂತ ಸಿಸ್ ಆಂಡೆ ಶಾಂತ ಸಿಸ್ ಪಣದುಲ್ಲೇರು ಬರೀ ಮಾಂಸ ತಿಂದು ಬದುಕಿರುವುದು ನೀವು. ಹೌದು ಮಾರ್ರೆ, ನಿಮ್ಗೆ ಹೇಗೆ ಗೊತ್ತಾಯ್ತು ಮಾರ್ರೆ? ಇಲ್ಲವಾ, ವೆಜ್ ಕೂಡ ತಿಂತೇವೆವಾ. ಮತ್ತೆ ಅಲ್ಲಿ ಪದ್ಪೆ ಸೊಪ್ಪು ಅಂಗಡಿಯೆಲ್ಲ ಹೇಗೆ ಖಾಲಿ ಆಗುದು? ನಾವು ತಿನ್ನದೆಯೇ ಖಾಲಿ ಆಗುದು. ಅಲ್ಲಿ ಪದ್ಪೆ ಸೊಪ್ಪು ಮತ್ತೆ ಮೆಂತೆ ಸೊಪ್ಪು ಪಾಲಕ್ ಸೊಪ್ಪು ಅದೆಲ್ಲ ಕೂಡ ನಾವು ತಿಂತೇವೆ. ವಿಟಮಿನ್ಸ್ ಬೇಕಲ್ಲ, ಮೀನಲ್ಲಿ ಕೂಡ ವಿಟಮಿನ್ಸ್ ಎಲ್ಲ ಉಂಟು. ಆದ್ರೆ ವಿಟಮಿನ್ಸ್ ಬೇಕಲ್ಲ, ಈ ಮೀನಿನೊಟ್ಟಿಗೆ ನಾವು ತರಕಾರಿ ಕೂಡ ಮಾಡ್ತೇವೆ, ಒಂದು ಬಗೆದು ಪಲ್ಯ ಕೂಡ ಮಾಡ್ತೇವೆ ನಾವು ಮೀನಿನೊಟ್ಟಿಗೆ, ಎರಡು ಕೂಡ ತಿಂತೇವೆ. ಗುಡ್ ಅಂತ ಹೇಳ್ತಾರೆ ಜ್ಯೋತಿಸ್ ಅಕ್ಕ ಇನಿ ಮಧ್ಯಾಹ್ನ ಗಂಜಿಲ ನುಂಗಿಲ್ ಚಟ್ನಿಲ ಬೊಕ್ಕ ಕೊಜಪು ಉಪ್ಪಡ್ ಪಾಂಡ ಮುಡಿ ಕುಕ್ವಾ ಬಾರಿ ಲಾಯ್ಕ ಪುಡಿ ಮಧ್ಯಾಹ್ನ ಐದು ದಾದ ಗೊತ್ತೀನಿ ಗಂಜಿಲ ಎಟ್ಟಿದ ಬಡಿ ಚಟ್ನಿಲ ಶೋಕಾಪುಂಡು. ಆಹಾ ಇರೇಂಜಿ ನೆನೆ ಮಲ್ತಾರತ್ತೆ ಗಂಜಿಲ ಹೆಂಗ ನುಂಗ್ಯಲ್ ಚಟ್ನಿ ಇಡಿಲ್ಲ, ಗಂಜಿ ದಾಲ್ ಎಡಿದ ಬಡಿ ಚಟ್ನಿ ಸೂಪರ್ ಆಪುಂಡು ಮಾರ್ರೆ. ಇತ್ತೆ ಆಸೆ ಆಪುಂಡು ಎಟ್ಟಿದ ಬಡಿ ಚಟ್ನಿ. ಈ ನುಂಗ್ಯಲ್ ಚಟ್ನಿ ದಾಯ ನೆನೆ ಮಾಡ್ತೀನಿ. ಅನ್ವರ್ ಅವರೇ ಓ ದೇವ, ಅನ್ವರ್ ಅವರೇ ನೀವು ಹೊಸಬರಾಗಿದ್ದು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ಆಯ್ತಾ, ಮತ್ತೆ ಲೈವ್ಗೆ ಒಂದು ಲೈಕ್ ಕೊಡಿ. ಜ್ಯೋತಿಷಿ ಸಪೋರ್ಟಲ್ಲಿದ್ದಾರೆ. ನಿಮಗೆ ಏಜ್ ಎಷ್ಟು? ಯಪ್ಪ ಏಜೆಲ್ಲ ಹೇಳಿಕ್ಕೆ ಬೀಳ್ಬಾರ್ದು ಮಾರ್ರೆ, ಏಜೆಲ್ಲ ಕೇಳಬಾರ್ದು. ಏಜೆಲ್ಲ ಕೇಳಲಿಕ್ಕಿಲ್ಲವಾ, ನಾನು ನಿಮ್ಮ ಅಕ್ಕನಾಗೆ ಆಯ್ತಾ. ನೀರನ್ನು ಹೇಗೆ ದೋಸೆ ಮಾಡಿದ್ರಿ? ನೀರನ್ನು ದೋಸೆ ಮಾಡಲಿಲ್ಲವಾ, ಇದುಂಟಲ್ಲ ಅಕ್ಕಿಯನ್ನು ನೆನೆಸಿಟ್ಟು ಒಂದು 5 ಗಂಟೆ ನೆನೆಸಿಡ್ಬೇಕು. ಆದ ನಂತರ ಇದು ಮಾಡಬೇಕು, ಗ್ರೈಂಡ್ ಮಾಡಿ ಅದನ್ನು ನೀರಿನ ಹದಕ್ಕೆ ಇದು ಮಾಡಬೇಕು, ತಯಾರಿ ಮಾಡಬೇಕು. ಆ ಹಿಟ್ಟನ್ನು ಇದು ಗ್ರೈಂಡ್ ಮಾಡಿ ಆಗ ಮತ್ತೆ ಕಾವಲಿಗೆ ಹಾಕಿ ದೋಸೆ ಮಾಡೋದು. ನೀರಿಂದ ದೋಸೆ ಹೇಗೆ ಮಾಡೋದು? ನೀರನ್ನು ಕುಡಿಬೇಕು. ಜ್ಯೋತಿಷ್ ಸಪೋರ್ಟಲ್ಲಿದ್ದಾರೆ. ಯಾನಿ ಎಕ್ಕಡು ಸುಡಿಪಿನಡೆ ಪೋಯ ಸಿಸ್ ಬೊಕ್ಕ 11ಕ್ಕೆ ಬರ್ಪೇರಿಗೆ ಲೈವ್ ಕೂಡ ಬರ್ಪೇರಿಗೆನಾ ವೈರಲ್ ಅತ್ತೆ ವೈರಲ್ ಎಂಕ್ ತಿಕ್ಕಿದಿಜ್ಜಿಯೇ ಆರ ಲೈವ್ ನೋಟಿಫಿಕೇಶನ್ ವೈಜಿಂಗ್. ಜ್ಯೋತಿಷ್ ಸಪೋರ್ಟೆಡ್ ಉಳ್ಳೇರು. ಜ್ಯೋತಿಷ್ ಥ್ಯಾಂಕ್ ಯು. ಕಿರಣ್ ಬ್ರೋ ಥ್ಯಾಂಕ್ ಯು. ಶಾಂತಸಿಸ್ ಹಾಯ್ ಹಲೋ, ಹೇಗಿದ್ದೀರಾ ನೀವು? ಗುಡ್ ಮಾರ್ನಿಂಗ್ ಆ್ಯಂಡ್ ಸ್ವೀಟ್ ಡೇಸ್ ಆಲ್ ಡೇಸ್ ಹ್ಯಾಪಿ ಯುವರ್ ಲೈಫ್. ನಿಮ್ಮದು ಟಿಫಿನ್ ಸ್ಪೆಷಲ್ ಎಂತ ನಿಮಗೆ? ಟೇಕ್ ಕೇರ್ ಅಂತ ಹೇಳ್ತಾ ಇದ್ದಾರೆ. ಕಿರಣ್ ಬ್ರೋ ನಮಸ್ತೆ ಅಂತ ಹೇಳಿದ್ರೆ ಜ್ಯೋತಿಷ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಮಂಡೇ ಫ್ರೈಡೇ ತಿನ್ಪೂಜ ಮಾರಾಯ ನಾನ್ ವೆಜ್ ಅಂದಿ. ಮಂಡೇ ಫ್ರೈಡೇ ನಾನ್ ವೆಜ್ ತಿನ್ನುವುದಿಲ್ಲ, ಮತ್ತೆ ಎಲ್ಲ ದಿನ ನಾನ್ ವೆಜ್ ತಿಂತೇವೆ ನಾವು. ಜ್ಯೋತಿಷ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಈರಿನಿ ಚಟ್ನಿ ಮಲ್ಪಿಸಿಸು ಅವು ಎಟಿದ ಬೊಡಿ ಕಾನೋಡಿಯೇ ಎಟಿದ ಬೊಡಿ ಇಜ್ಜಿ ದಿನ ಚಟ್ನಿ ಮಲ್ತುಡಿ ಅವು ಚಟ್ನಿ ಉಂಡತೆ ನಮ್ಮ ಶೋಕ್ ಮಲ್ಪೇರು ಅಮ್ಮ ಮಲ್ತನ ಶೋಕ್ ಅಪ್ಪ ಮಸ್ತ್ ಏನಾರ್ದಲ್ಲ ಲಾಯಕ ಅಮ್ಮ ಮಲ್ಪೇರು ಅಮ್ಮ ಮಲ್ತನ ಸರಿತಿ ನೋಡಿ ಯಾನು ಮಲ್ತೀನಿ ಇಂಕೊಂಚೂರು ನಾವು ಜ್ಯೋತಿಷಿ ಸಪೋರ್ಟಲ್ಲಿದ್ದಾರೆ. ಐ ಆಮ್ ಬಿ ಸಿ ರೋಡಾ ಅದು. ರಾಜೇಶ್ ಅವರು ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ರಾಜೇಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. 45 ರಾಜೇಶ್ ಅವರು ನೈಸ್ ಅಂತ ಹೇಳ್ತಾ ಇದ್ದಾರೆ. ಜ್ಯೋತಿ ಅವರು ನೈಸ್ ಅಂತ ಹೇಳ್ತಾರೆ. ರಾಜು ನೋಡಿ ಹೊಸಬರಿ ಯಾರೆಲ್ಲ ಬಂದ್ರಿ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಯಿತಾ, ಹಾಗೆ ಲೈವ್ಗೆ ಒಂದು ಲೈಕ್ ಕೊಡಿ. ವಿಜಯ್ ಶಂಕರ್ ಅವರು ನನಗೆ 39. ಹೌದಾ? ಓಕೆ ವಿಜಯ್ ಅವರೇ, ಓಕೆ. ಅದೇ ಏಜೆಲ್ಲ ನಾವು ಕೇಳುವುದಿಲ್ಲ ಮಾರೆ, ನೀವೇ ಹೇಳಿದ್ದು. ನಮಗೆ ಏಜೆಲ್ಲ ಹೇಳಿಕ್ಕಿಲ್ಲ ಇಲ್ಲಿ. ಜ್ಯೋತಿಷಿಸ್ ಬೆಸ್ಟ್ ಅಂತ ಹೇಳಿದೆ. ಆಯ ಏಜ್ ದಾಯಗ ಗೊತ್ತು ಎಂಕ ಗಂಜಿಲ ಕುಡು ಚಟ್ನಿಲ ಯಾವ ಮೂಜಿ ಬಟ್ಟಲು ವನಸ್ ಮಂಪೆ ಅಂದಿ ಕುಡು ಚಟ್ನಿ ಇಷ್ಟನಾ? ಎಂಕು ವೆಜ್ಜಿದ ಚೋರು ಕಮ್ಮಿ ಇಷ್ಟ. ಆಡ ತಿನ್ಪೆ ಓಲ ತಿನ್ಪೂಜಿ ಬಂದಿಜ್ಜಿ ತಿನ್ಪೆ ಆಂಡಲ್ಲಿ ಎಟಿದ ಬೊಡಿ ಚಟ್ನಿ ಪಂಡ ಐಕ್ ನೀರುಳ್ಳಿ ಪುರ ಎಟಿದ ಬೊಡಿ ಚಟ್ನಿ ಮಂದ ಐಕ್ ನೀರುಳ್ಳಿ ಪುರ ಎಲ್ಲೆಲ್ಲ ಕಟ್ ಮಲ್ತು ಪಾಡೋಡಿಗೆ ಎತ್ತು ಶೋಕ್ ಹಾಕೊಂಡು ಕಿರಣ್ ರೋವನದಲ್ಲೇರು ಶಾಂತ ಸಿಸ್ ಅಂದಿ ಬರೋದು ಆಂಡೆ ಬರೋದು ಶಾಂತ ಸಿಸ್ ಸಪೋರ್ಟಲ್ಲಿದ್ದಾರೆ. ಸಂಕಷ್ಟ ಚೌಧರಿ ಅವರು ಬಂದರು. ಹಾಯ್ ಸಂಕಷ್ಟ ಚೌಧರಿ ಅವರು, ವೆಲ್ಕಮ್. ಲೈವ್ಗೆ ಒಂದು ಲೈಕ್ ಕೊಡಿ, ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸಬ್ರಲ್ವಾ ನೀವು? ಪೂರ ಪನೊಚ್ಚಿ ಬಾಯ್ಟ್ ನೀರು ಬರ್ಕೊಂಡು
ತುಷಾಂತ್ ಅಂತಲಿಗೆ ಪಾಪ ತುಷಾಂತ್ ಅತಿ ನನ್ನ ಮುಲ್ತು ಕಾಣ್ತಿದ್ದು ಮಲ್ಪೋಲಿ ತುಷಾಂತ್ ಅವಳು ಉಪ್ಪುಂಡು ತಿಕ್ಕುಡಿ ಅವಳು ತುಷಾಂತ್ ಚಟ್ನಿ ಪೂರ ತಿಕ್ಕುಡು ಅವಳು ಕೇಶವ್ರು ಮೀದು ಬರ್ತಾರ ಈತು ಕೊಡ್ತು 1 ಗಂಟೆ ಆಳಿ ಮೀದು ಬರ್ರೆ ಕೇಶವ್ರು ವಾ ನಮ್ಮನೆ ಮೇಪಿನ ಗೊತ್ತಾಪಜಿ ಜ್ಯೋತಿಷಿ ಸಪೋರ್ಟ್ ಇರಲೇರು ಜ್ಯೋತಿಷಿ ಸಪೋರ್ಟು ಥ್ಯಾಂಕ್ ಯು ಸಂಕಷ್ಟ ಅವರೇ ಥ್ಯಾಂಕ್ ಯು ನೀವು ನಮಗಿಂತ ದೊಡ್ಡವರಂತ ಎಣಿಸಿದ್ರೆ ದೊಡ್ಡವರು, ಚಿಕ್ಕವಳಂತ ಎಣಿಸಿದ್ರೆ ನಾನು ನಿಮಗೆ ತಂಗಿ ಆಗ್ತೇನೆ, ದೊಡ್ಡವಳಂತ ಎಣಿಸಿದರೆ ನಾನು ನಿಮಗೆ ಅಕ್ಕ ಆಗ್ತೇನೆ ಅಲ್ವಾ. ಅದು ನಿಮ್ಮ ಇಷ್ಟ, ನಿಮಗೆ ಹೇಗೆ ಬೇಕಾದರೂ ಕರಿಬೋದು. ಸಂಗೀತ ಅಂತಲೂ ಕರಿಬೋದು, ದುರ್ಗಾ ಅಂತಲೂ ಕರಿಬೋದು, ಅಕ್ಕ ಅಂತಲೂ ಕರಿಬೋದು, ತಂಗಿ ಅಂತಲೂ ಕರಿಬೋದು. ಆಯಿತಾ ವಿಜಯ್ ಅವರೇ, ನಿಮಗೆ ಹೇಗೆ ಬೇಕೋ ಹಾಗೆ ಕರಿಬೋದು ಆಯಿತಾ. ಶಾನ್ಸಿಸ್ ಸಪೋರ್ಟಲ್ಲಿದ್ದಾರೆ. ಶಾನ್ಸಿಸ್ ಪೋಸ್ಟ್ ನೋಡಿ ಪ್ಲೀಸ್ ನನ್ನದು. ಯಾನ್ ತೂತೆ ಮುರಣಿ ಲೈಕ್ ಕೊಡ್ತೆ, ಸ್ವಾಮಿನ ಕಲಪಾರ್ದರದೆ ಲೈಕ್ ಕೊಡ್ತೆ. ಥ್ಯಾಂಕ್ ಯು ಸೋ ಮಚ್ ಶಾಂತಸಿಸ್ ಅಂತ ಹೇಳ್ತದೆ ಕಿರಣ್ ಬ್ರೋ. ಆಯಿತು ಕಿರಣ್ ಬ್ರೋ ಅಂತ ಹೇಳ್ತಾ ಇದ್ದೆ. ಮೂಲು ಅಂಚಿನ ಫುಡ್ ತಿಕ್ಕುಜಿ ಮಾರ್ರೆ ಐಕ್ ಪಣ್ಣಿನಿ ಪೂರ ಪನೊಡ್ಚಿ ನೀರು ಹೆಂಗೆ ಗೊತ್ತಾಡಿ ತುಷಾಂತ್ ಬ್ರೋ. ಸಾರಿ ಬೇಜಾರು ಮಲ್ಪೋಚಿ. ವಿಜಯ್ ಶಂಕರ್ ಅವರು ಗುಡ್ ನೈಟ್. ಓಕೆ ನಿಮಗೆ ನಿದ್ದೆ ಇಲ್ಲ ಅಂತ ಹೇಳಿದ್ರಲ್ಲ, ಮಲಗಿ ಆಯಿತಾ ವಿಜಯ್ ಶಂಕರ್ ಅವ್ರಿಗೆ. ಒಳ್ಳೆಯ ನೀವು ನಿದ್ದೆ ನಿಮ್ಮದಾಗಲಿ. ಗುಡ್ ನೈಟ್. ನಿಮಗೆ ಗುಡ್ ನೈಟ್ ಹೇಳ್ಬೇಕಾಗ್ತದೆ ನಾನು. ನನ್ನ ಪೋಸ್ಟ್ ನೋಡಿ, ಪೋಸ್ಟ್ ತೂತೆ ಕಿರಣ್ ಬ್ರೋ. ಶಾಂತಿ ಸಪೋರ್ಟಲ್ಲಿದ್ದಾರೆ. ಇನಿಪಾರು ದಿನ ಮಾತ್ರ ತೂತುಜಿ. ಸಂಕಷ್ಟ ಚೌಧರಿ ಅವರು ಹಾಯ್ ಸಂಕಷ್ಟ ಚೌಧರಿ ಅವರೇ, ನಿಮ್ಮದು ಕಾಫಿ ಆಯಿತಾ, ಟೀ ಆಯಿತಾ, ತಿಂಡಿ ಆಯಿತಾ? ಸಂಪತ್ ಗೌಡ ಅವರೇ ವೆಲ್ಕಮ್. ನಿಮ್ಮದು ಕಾಫಿ ಆಯಿತಾ, ಟೀ ಆಯಿತಾ, ತಿಂಡಿ ಆಯಿತಾ ನಿಮ್ಮದು? ಶಾಂತಿ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಆಗ ಬೆಚ್ಚ ಕೇಂದು ಅದು ಜ್ಯೋತಿ ಮ್ಯಾಮ್ ಪೋಸ್ಟ್ ನೋಡಿ ಪ್ಲೀಸ್. ಯಾನ್ ಕಾಣಿನಿ ಎಡಲ ದಾಯಿ ನೇರನ್ನು ತಿಂಪಿನಿ ಐಕ್ ಮೀಯರ ಪೋಪಿನಿ ಸರ್ತಾ ಮೀದು ಬನ್ನಿ. ಶಾಂತಕ್ಕ ನಮಸ್ಕಾರ ಬನೊಂದುಲ್ಲೇರು. సపోర్టులే థ్యాంక్ యూ శాంతిస్. సంగీత ఈరు ఓల్లరి ఉల్లి దాద చాగి శాంత తీసుకెళ్ళదు ఎంక బెచ్చ ఆత జాండ బొక్క యాన్ పొల్లుడు పాతెరు ఇరేగు బెచ్చట్ ఆరు వేతే బన్ని వేతే ಇರೆಗತ್ತಿ ತುಷಾಂತ್ ಪೋವ ಕೇಶಬ್ರು ಇರೆಗ್ದಾದೆ ಉಪ್ಪಿಟ್ಟು ಎಡ್ಡೆ ಹಾಪುಂಡು ಐಕ್ ಟೊಮೆಟೊ ನೀರುಳ್ಳಿ ಪೂರ ಪಾಡ್ದು ಮಲ್ತುಂಡ ಉಪ್ಪಿಟ್ಟು ಎಡ್ಡೆ ಹಾಪುಂಡು. ಯಾನ್ ಮಾತ್ರ ಉಪ್ಪಿಟ್ಟು ಮಲ್ಪ ನಾವು ಪೂರ ಪಾಡುಜಿ ಎಂಗಲ್ಲ ಅವಳು ತಿನ್ಪುಜಿರ ಪೂರ ಅಮ್ಮ ಮಲ್ಪೇರು ಮಸ್ತ್ ಲಾಯ್ಕ್ ಹಾಪುಂಡು ಉಪ್ಪಿಟ್ಟು. ಅಂದು ಸಿಸ್ಪಾನದಲ್ಲಿ ಅದೇ ಉಪ್ಪಿಟ್ಟು ಮಲ್ತಿನ ಉಪ್ಪಿಟ್ಟು ಶೋಕ ಹಾಪುಂಡು ತಿಂದ್ರೆ. ಸೋಜಿ ಎಡ್ಡೆ ಹಾಪುಂಡು ಸೋಜಿ ಅದೇ ಸೋಜಿದ ಪಾಯಸ ಅನ್ಪೇರೈತೆ ರವತ ಪಾಯಸ ಸೋಜಿ ಅವಳು ಆಯ್ಕೆ ಹಾಪುಂಡು ಅಂದು ಸಿಸ್ಪಾನಲ್ಲೇರು. ಜನ ಕಮ್ಮಿ ಇತ್ತಿನ ಅವಳು ಎಡ್ಡೆ ಹಾಪುಂಡು ಪನಂದುಲ್ಲೇರು. ಅಂದ ಮನುಷ್ಯ ಏನು ಸಿಗಲ್ವಾ ಅದು ಹುಡುಕುತ್ತಾನೆ. ಯಾಕೆ ಏನು ಸಿಗಲ್ವಾ ಅದು ಹುಡುಕ್ತಾನೆ. ಅದೌದಲ್ಲ, ಏನು ಸಿಕ್ಕುದಿಲ್ಲ ಅದನ್ನೇ ಹುಡುಕುದಲ್ಲ ಮಾರೆ. ಸಿಕ್ಕಿದ್ರೆ ನಾವು ಯಾಕೆ ಹುಡುಕ್ಲಿಕ್ಕೆ ಹೋಗ್ತೇವೆ ಅಲ್ವಾ. ಎಲ್ಲ ಸಿಕ್ಕಿದ್ರೆ ನಾವು ಆರಾಮಾಗಿರ್ತೇವೆ. ಯಾವುದು ಸಿಗುದಿಲ್ಲ ಅದನ್ನು ಹುಡುಕಿಗಳು ಹೋಗ್ಲೇಬೇಕಲ್ಲ. ಎಂಕ್ ಇಷ್ಟ ಇಜ್ಜಿ ಸಿಸ್ ಒಂದ ಉಪ್ಪಿಟ್ಟ ಆ ಉಪ್ಪಿಟ್ಟು ಎಂಕ್ಲ ಕಡಿಮೆ ಇಷ್ಟ. ಯಾನು ಒಂಜಿ ಎಲ್ಲಿಯ ಕೋಪುಡು ತಿನ್ಪೆ ಉಪ್ಪಿಟ್ಟನು ಒಂಜಿ ದೋಸೆ ಆಂಡ ರಡ್ಡು ಮೊಜ್ಜಿ ಪೋಪುಂಡು ಬಂಜಿದೊಲೈ ಉಪ್ಪಿಟ್ಟು ಆಂಡ ಒಂಜಿ ಇದೇ ಇಲ್ಲಿಯ ಕೋಪುಡು ಪೋಪುಂಡು ಆತೆ ಐದು ಹೆಚ್ಚ ಪೋಪುಜಿ ಜೆತ್ತಿಜಿಡೆ ಮ್ಯಾಗ್ ನಿದ್ರೆ ಬರ್ಪುಜಿಗೆ ಆಗ ಕನ ಕಟ್ಟುನ್ಗೆ ರಾತ್ರಿ ಪುರ ಆಯ್ ಜೆಪ್ಪುಜಿನಿ
ಸಂಕಷ್ಟ ಚೌಧರಿ ಅವರು ಡಾಟ್ ಅದೆಂತ ಸೋಜಿ ಜಾತ್ರೆ ಅಂದಿಯೇ ಕೇಶಬ್ರು ದುಮ್ಮುಂಡತೆ ಜಾತ್ರೆಡ್ ಆಟದವಲ್ ಪೂರ ಸೋಜಿ ಮಾರೋ ನಿತ್ತೇರು ಇತ್ತೆ ಓಲ ಇಜ್ಜಿ ಸೋಜಿ ಮಾರ್ನ ಅವು ಒಂದೇ ಇಜ್ಜಿ ಇರ್ತುತ್ತಾರ ಓಲಾಣಲ ಸೋಜಿ ಮಾರ್ನ ಇತ್ತೆ ಎಂಕ್ ಡೌಟು ಯಾನ್ ಇದ ಮುಟ್ಟ ಓಲ ತುದಿ ದುಮ್ಮಣ್ಣ ಆಟದವಳು ಸೋಜಿ ಬಂಡ ಫೇಮಸ್ ಸೋಜಿ. ನನ್ನನ್ನು ಇಂಪ್ರೆಸ್ ಮಾಡಬೇಕಂತಿದ್ರೆ ಬ್ಲ್ಯಾಕ್ ಗುಂಡು ರಾಗಿ ಮುದ್ದೆಯಾ ಚಿಕನ್ ಸಾರಾ ರಾಗಿ ಮುದ್ದೆ ನಾನು ತಿನ್ನಲಿಲ್ವಾ ರಾಗಿ ಮುದ್ದೆ ನಾನು ಟೇಸ್ಟೇ ಮಾಡಲಿಲ್ಲ. ಮಹೇಶ್ ಭಟ್ ಅವರು ಬಂದರು. ಹಾಯ್ ಮಹೇಶ್ ಭಟ್ ಅವರೇ, ವೆಲ್ಕಮ್. ಲೈವ್ಗೆ ಒಂದು ಲೈಕ್ ಕೊಡಿ. ಶಾಂತಿ ಸಿಸ್ ಸೋಜಿ ಸಿಸ್ ಅಂದಿಯೇ ಸೋಜಿ ಎಡ್ಡಾಪುಣ್ ಅದೇ ಸೋಜಿ ಎಡ್ಡಾಪುಣ್ ಟೀ ಆಯ್ತಾ ಅಂತ ಹೇಳ್ತಾ ಇದ್ದಾರೆ ಮಹೇಶ್ ಭಟ್ ಅವರು. ದುಂಬು ಒಂತೆ 4-5 ವರ್ಷದ ದುಂಬು ಇತ್ತ ಮಾತ್ರ ಒಂದು ದಿಬ್ಬಾರ್ಡ್ ಸೋಜಿದ ಪಾಯಸ ಮಾತ್ರ ಇತ್ತೇರು ದಿಬ್ಬಾರ್ಡ್ ಬಕ್ಕ ಇತ್ತೆ ಮಾತ್ರ ಒಂದೆತ್ತ ಗೋಧಿ ಕಡಿದ ಪಾಯಸ ಅವು ಶೋಕಾಪುಣ್ ಸೋಜಿದ ಪಾಯಸ. ಮಹೇಶ್ ಭಟ್ ಅವರು ಟೀ ಆಯ್ತಾ ಅಂತ ಕೇಳಿದೆ. ಆಗಿದೆ ನನಗೆ ನೀರು ದೋಸೆ. ನಿಮ್ಗೆ ಎಂತ ಊಟಕ್ಕೆ? ಏನು ಊಟಕ್ಕೆಯಾ ಭಟ್ರೆ? ಇವತ್ತು ಊಟಕ್ಕೆ ನಮಗೆ ನಾನ್ ವೆಜ್ ಭಟ್ರೆ, ನಮಗೆ ನಾನ್ ವೆಜ್ ಮೀನು. ನೀವು ನಮ್ಮ ಹತ್ರ ಊಟಕ್ಕೆ ಕೇಳುದ ಭಟ್ರೆ, ನಮಗೆ ನಾನ್ ವೆಜ್ ಮೀನು. ನೀವು ನಿನ್ನೆ ಕೇಳಿದರೆ ಆದರೆ ನನಗೆ ತರಕಾರಿ ನಿನ್ನೆ. ಬದುಕೆ ಯುಗ ಕಂಡ ಧೈರ್ಯ ಯಜ್ಞ ಕೊಂಡ, ಬದುಕೆ ಯುದ್ಧ ಕಾಂಡ ಧೈರ್ಯ ಯಜ್ಞ ಕೊಂಡ. ಹೌದೌದು, ಬದುಕೆ ಯುದ್ಧ ಕಾಂಡ ಧೈರ್ಯ ಯಜ್ಞ ಕೊಂಡ. ಅದು ಯಾವುದು ಪದ್ಯವಾ ವಿಜಯಶಂಕರ್ ಅವರೇ? ಯಾವುದ್ರ ಲೈನ್ಸ್ ಅದು? ಯಾವ ಪದ್ಯದ ಇದು? ಅಶ್ವಮೇಧವಾ? ಅಲ್ಲ, ಇದು ಸೋಲೆ ಇಲ್ಲ ನಿನ್ನ ಪ್ರೀತಿ ಕಾಯುವಾಗ, ಅದು ಕಾಣ್ಬೇಕಲ್ಲ. ಬದುಕೆ ಯುದ್ಧ ಕಾಂಡ. ಶಾಂತಿ ನೈಸ್ ಅಂದೆ. ನನಗೆ ಚಿತ್ರಾನ್ನ ಚಿತ್ರಾನ್ನ. ಯಾವ ಮೀನು? ಬಂಗುಡೆ. ಇವತ್ತು ಬಂಗುಡೆ ಉಂಟು, ಅದು ಫ್ರೈ ಮಾಡೋದು. ಮತ್ತು ದಾಲ್ ಸಾರು, ರೈಸ್. ಶಾಂತಿ ಸಪೋರ್ಟಲ್ಲಿದೆ. ರಾಗಿ ಮುದ್ದೆ ತಿಂದು ನೋಡಿ ಮತ್ತೆ ದಿನಾಲು ಅದನ್ನೇ ಮಾಡುತ್ತೀರಾ ಅಂದರೆ ಫುಡ್ ರೀ. ಹೌದಾ? ಆಯಿತು ಶಾಂತ, ನಿಮ್ಮ ಊರಿಗೆ ಬರುವಾಗ ರಾಗಿ ಮುದ್ದೆ ಮಾಡಿಕೊಡಿ. ನಮಗೆ ರಾಗಿ ಮುದ್ದೆದ ಅಭ್ಯಾಸ ಇಲ್ಲವ, ನಮ್ಮ ಇಲ್ಲಿ ಯಾರು ತಿನ್ನೋದಿಲ್ಲ, ಮಾಡಲಿಕ್ಕೆ ಕೂಡ ಗೊತ್ತಿಲ್ಲ ನಮಗೆ ರಾಗಿ ಮುದ್ದೆ. ಮಾಡಬೇಕಾದ್ರೆ ಯೂಟ್ಯೂಬ್ ನೋಡೇ ಮಾಡಬೇಕಾಗ್ತದೆ ನಮಗೆ ರಾಗಿ ಮುದ್ದೆ. ಯಾರಿಲ್ಲಿ ಮಾಡೋದಿಲ್ಲ ರಾಗಿ ಮುದ್ದೆ. ನಮಗೆ ಇವಾಗ ತಿಂದು ಕೂಡ ಗೊತ್ತಿಲ್ಲ, ಅದು ಅಗಿಬಾರ್ದಂತೆಲ್ಲ, ನುಂಗಬೇಕಂತೆಲ್ಲ. ನಮಗೆ ಗೊತ್ತಿಲ್ಲ, ಅದು ತಿಂದು ಗೊತ್ತಿಲ್ಲ ನನಗೆ. ಒಂಜಿ ಸಾಂಗ್ ಪಲ್ಲೆ ಸಿಸ್ ಸಾಂಗ ಓ ಸಾಂಗ್ ಪನ್ನೋಡಿ ಅಂದರೆ ಯಾನಕ್ಕೆ ಮೊನ್ನೆ ಪಂತದೆ ಶಾಂತಿ ಸಿಸ್. ಅವು ಕೂಡ ಬಿಗ್ ಬಾಸಲ್ಲಿ ಪಂತ ಇರುತ್ತೆ ಅವು ಪದ್ಯ. ಅವು ಗೊತ್ತಂಡೆ. ನನ್ನೆದೆ ಕೋಗಿಲೆಯು ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ಜೀವ ಭಾವಾನಿ ತಂದೆ. ಏಕೋ ಏನೋ ಕಾಣೆ ನಾನು ಎದುರಲ್ಲಿ ನೀನಿರಲು, ಮನದಲ್ಲಿ ಸಂತೋಷದ ಹೊನಲು ಹರಿಯಲು. ಕಾಣುತ್ತ ನಿನ್ನಂದ ಕಾಣದ ಆನಂದ, ಹೊಸ ಹೊಸ ಬಯಕೆಯು ನಿನ್ನಿಂದ. ನನ್ನೆದೆ ಕೋಗಿಲೆಯು ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ಜೀವ ಭಾವಾನಿ ತಂದೆ. ತಾಳು ತಾಳು ನಲ್ಲ ನಿಲ್ಲು, ಬರುವೆನು ನಿನ್ನೊಡನೆ, ಕಾಡುವೆ ನನ್ನೇಕೆ ಹೀಗೆ ಸುಮ್ಮನೆ, ಕಾಣದೆ ನಿನ್ನನ್ನು ಬಾಳೆನು ನಾನಿನ್ನು, ತಾಳೆನು ವಿರಹದ ನೋವನ್ನು. ಹೇ ನನ್ನೆದೆ ಕೋಗಿಲೆಯು ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ಜೀವ ಭಾವಾನಿ ತಂದೆ. ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಯುದ್ಧಕಾಂಡ ಫಿಲ್ಮ್ ಸಾಂಗ್ ರೀ. ಹೌದೌದು, ಯುದ್ಧಕಾಂಡಲ್ಲ, ಅದು ಬರೋದಿಲ್ಲವಾ?
ಅದು ಸಾಂಗ್ ನನಗೆ ಬರುವುದಿಲ್ಲ. ಶಾಂತಿ ಸೋಲೆ ಇಲ್ಲ ಬಾಳು ಸಾಂಗ್ ಕಂಡ್ರಿ. ಹೌದೌದು, ಸೋಲೆ ಇಲ್ಲ ನಿನ್ನ ಹಾಡು ಹಾಡುವಾಗ, ಎಲ್ವೇ ಎಲ್ಲ ನಿನ್ನ ಪ್ರೀತಿ ಕಾಯುವಾಗ, ಜೀವನ ಈಗ ಲಲಲಲಲಲಲಲ, ಹೂವು ಮುಳ್ಳು ಜೋಡಿಯಾಗಿ ಬಾಳೋದೇಕೆ ಹೇಳು, ಪ್ರೀತಿ ಮಾಡು ಕೈಗಳ ಮುಂದೆ ಹೋರಾಡೋಕೆ ಕೇಳು. ಓಕೆ ಅಂತ ಹೇಳ್ತಾ ಇದ್ದಾರೆ. ಅಂದು ಸಿಸ್ ಪನದಲ್ಲೇರು, ಶಾಂತಿ ಸೂಪರ್ ಪನದಲ್ಲೇರು, ಶಾಂತಿ ಸೂಪರ್ ಪನದಲ್ಲೇರು. ಅಂದು ಬಿಗ್ ಬಾಸ್ ಪುನಃ ನಿತ್ತನದೆ ಎನ್ನ ಪದ್ಯ ಮಿತ್ತಳೆ ತಿರ್ತು ಬುಡ್ದು ಒಂಜಿ ಎಡ್ಡೆ ಲೈಕ್ ಕೊಡ್ದು ಸಪೋರ್ಟ್ ಮಲ್ಪಲೇ ಪನ ಸಂಪು ನನಗೆ ಎಂಚಿನ ಪೂರ ಬರ್ಪನ ಮಾರು. ಎಂಥದ ಸಂಪತ್ತು ಸಂಪು, ಎಂತ ಹಾಗೆಲ್ಲ ಹೇಳುದು. ಆದ ಒಂಜಿ ಪೂರ ಬರ್ಪನ ಜನಕ್ಕುಲು ಹೆಂಗ್ ಗೊತ್ತಾಪುಜಿ ಮಾರ್ರೆ ಎಂಬೆವರಿ ಅನ್ನಿ ಆರ್ಕೆಸ್ಟ್ರಾ ಥರ ಹಾಡುತ್ತೀರಾ ಹೇಗೆ ವಿಜಯ್ ಅವರೇ? ಸ್ವಲ್ಪ ನನಗೆ ಬರುವುದು ಹಾಡುದು ವಿಜಯ್ ಅವರೇ, ಅಷ್ಟು ಚಂದ ಮಾಡಿ ಹಾಡುದಿಲ್ಲ ನಾನು. ಸ್ವಲ್ಪ ನನಗೆ ಎಷ್ಟು ಬರ್ತದೆ ಅಷ್ಟು ಹಾಡುದು ಆಯಿತಾ? ಅಲ್ಲ, ತಪ್ಪಿದ್ರೆ ಕ್ಷಮೆ ಇರಲಿ ಆಯಿತಾ? ಶಾಂತಿ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಶಾಂತಿಸ್. ಸಂಪು ಎಂತವ ಸಂಪು ನಮ್ಮ ಮಂಡೆ ಒಲ್ಲನ ಮಾರ್ರೆ. ಶಾಂತಿ ಸಪೋರ್ಟಲ್ಲಿದ್ದಾರೆ. ಶಿವಿ ಅವರು ನಾನೇನು ಉಪ್ಪಿಟ್ಟು ಬಡ್ಚಿ ದಾಯಿ ಉಪ್ಪಿಟ್ಟು ಬಡ್ಚಿ ದಾದಾಂಡೆ ಉಪ್ಪಿಟ್ಟು ದಾನೆ ಬೆಕ್ಕ ಕಾಂಡೆನೆ. ಅಯ್ಯೋ ದೇವ ಅಂತೀಯೇ, ಅಯ್ಯೋ ದೇವ. ಎಂಚಿನ ಸಂಪು ಎಂಚಿನ ಕೇಶವ್ರು ದಾನೆಗೆ ಅವನದಲ್ಲೇರು ಅಂದಿ ದಾನೆ ಉಪ್ಪಿಟ್ಟು ಬಡ್ಚಿ ದಾದಾಂಡ ಅಂಚಲ ಉಪ್ಪಿಟ್ಟುದ ಉಪ್ಪಿಟ್ಟು ಎಡ್ಡೆ ತಿಂಡ್ರೆ ಗೊತ್ತುಂಡೆ. ಶಾಂತಸಿ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಶಾಂತಸಿಸ್. ಉಪ್ಪಿಟ್ಟು ಬಡ್ಚಿದ ಸೋಜಿ ಮಲ್ಪಲೆ ಸೋಜಿ ಅಡ್ಡೆ ಹಾಪುಂಡು, ಎರಡೆರಡು ಲೋಟೆ ಸೋಜಿ ಪಣ್ಣ ಬಂಜಿ ಗಟ್ಟಿ ಹಾಪುಂಡು. ಬೆಲ್ಲ ಪಾಡೋಡು ಬಕ್ಕ ನಮ್ಮ ತಾರೆದ ಪೇರು ಪಾಡೋಡು ಶೋಕ್ ಹಾಪುಂಡು. ಒಂದು ಒರಿಜಿನಲ್ ಸಂಪತ್ತು ತೂಲೆ ಅಂದಂದು ಒಂದು ಒರಿಜಿನಲ್ ಸಂಪತ್ತು ಒಂದು ಬೇತೆ ಸಂಪು ನಮ್ಮ ಸಂಪು ಹತ್ತೊಂದು ನಮ್ಮ ಸಂಪುಗಾಯನ ಒಂದು ಕೊಡ್ತದೆ ನೀಲಿ ಕೊಡ್ತದೆ ಅಂಚೆ ನೀಲಿ ಉಪ್ಪುಣು. ರಿಯಲ್ ಸಂಪು ಬರೋಡು ಆಡನೆ ಪನ್ಕ ಪುರ್ರನೆ ಪೋಯಿ ಅಲ್ಲಿ ಮೀನ್ ಬತ್ತನ್ ಮೀನ್ ಇನಿ ಮೀನ್ ಮಸ್ತ್ ಉಂಡು ತೋಜೋಡು ಮೀನ್ದ ಗಾಡಿ ಬತ್ತನ್ ಗಾಡಿ ಅಮ್ಮದೆ ತೊನುವಿರಿತ್ತೆ. ಕೇಶವ್ ಬ್ರೋ ಪಂದು ಪುರ್ರನೆ ಪೋಯ್ರಿ ಎಂಚಿನ ಪೋಂಡ ಮಾರ್ರೆ ಗೊತ್ತಿಜ್ಜಿ ಒಂಜಿ ಬರ್ಪ ನಾವು ಸಡನ್ನೇ ಅದು ಆದಂದು ಮೆಸೇಜ್ ಓದುನು ಹಾಕೊಳ್ಳುಂಡದೆ ಒಟ್ರಾಸಿ ಮೆಸೇಜ್ ಮಾಡು. ಈ ರಾತ್ರಿ ಒಂದೇ ಕಂಡ ಒಡನೆ ಮರೆಯೋ ನಿನ್ನ ಮರೆತು ಕೂಡ ಮರೆಯಲ್ಲಾರೆನಾ ನಿನ್ನ. ಆಟದ ಲೈವ್ ವಿಡಿಯೋ ಎಡ್ಡೆ ವೈರಲ್ ಉಂಡು ಸಿಸ್ಸು ಕೋಡೆ ಒಂಜಿ ತುಯ್ಯನ ಅದೇ ಆಟದ ಎಡ್ಡೆವರು ಎಂಕು ಮುರೋನಿ ನೆನೆಪಾತುಜಿ. ಈ ಸಂಪು ಸರಿಯಾಗಿ ಮೆಸೇಜ್ ಮತ್ತೆ ನಿನ್ನನ್ನು ಯಾರಾದ್ರೂ ಹೈಡ್ ಮಾಡ್ತಾರೆ ನನಗೆ ಗೊತ್ತಿಲ್ಲ ಸಂಪು. ನಾನು ಮೊದಲೇ ಹೇಳುದು ನಿಮಗೆ ಸರಿಯಾಗಿ ಮೆಸೇಜ್ ಮಾಡಿ ಆಯ್ತಾ? ಮಕ್ಕ ಬೊಡ್ಚಾಂದಿನ ದಾಯ ತಿನ್ಪಿನಿ ಬೊಡ್ಚಾಂದಿನ ತಿಂಡಿ ಇಂಚೆನೆ ಹಾಪುಂಡು ಓಲ್ ಬರ್ಪುಂಡವು ಮದ್ದು ತೆತ್ತೊಳ್ಳೆ. ಹೌದೌದು, ಗ್ಯಾಸ್ಟ್ರಿಕ್ ಇದು ಮದ್ದು ತಗೊಳ್ಳಿ ಆಯ್ತಾ? ಚೋಟು ಅಂತ ಹೇಳ್ತಾ ಇದ್ದಾರೆ ಇನ್ಫ್ಲೂಯೆನ್ಸ್ ಅವರೇ ವೆಲ್ಕಮ್. ಒಂದು ಲೈಕ್ ಕೊಡಿ. ಹೊಸಬರಾಗಿದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಂಪು ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ? ಆಗದಿದ್ರೆ ಆಗಿ ಮಾರ್ರೆ. ಸಂಪು ದಕ್ಕೋಡ ನೀ ನನಗೆ ಏನೊಂದುಳ್ಳೇರು. ಹೌದು ಸಂಪು, ಎಂತವಾ ಚಂದ ಮಾಡಿ ಮೆಸೇಜ್ ಮಾಡಿಯ ಸಂಪು, ಚಂದ ಮಾಡಿ ಮೆಸೇಜ್ ಮಾಡಿ.
தானே பொன்னே நின்ன மனசெங்கு தெரியந்தே போவா மனசெங்கு தெரியந்தே போவா ஆசேதிது ಈ ಕಾಪೋನ ಪಿಂಗಾರ ಪೂವಾ ಕಾಪೋನ ಪಿಂಗಾರ ಪೂವಾ ಸಂಗೀತ ಲೈವ್ ಮಾಡಿ ಅಬ್ಬ. ಮತ್ತೆ ಇದು ಎಂತದ ಕಿರಣ್ ಬ್ರೋ, ಲೈವ್ ಅಲ್ವಾ ಕಿರಣ್ ಬ್ರೋ? ಇದು ಎಂತ ವಿಡಿಯೋ ನಮ್ಮದು? ಇದು ಲೈವೇ, ಲೈವ್ ಅಲ್ಲೇ ಕುತ್ಕೊಂಡಿದ್ದೇನೆ ಮಾರ್ರೆ. ಪರವಶನಾದೇನು ಹರಿಯುವ ಮುನ್ನವೇ ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ ಇದಕ್ಕಿಂತ ಬೇಗ ಇನ್ನು ಸಿಗಬಾರದಿತ್ತೆ ನೀನು ಇನ್ನಾದರೂ ನೀ ಕೂಡಿಟ್ಟುಕೋ ನನ್ನನು ಮುನ್ನವೇ. ಶಾಂತಿ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಶಾಂತಿ, ಥ್ಯಾಂಕ್ ಯು. ಲೋಕೇಶ್ ಅವರು ಬಂದರು. ಹಾಯ್ ಲೋಕೇಶ್ ಅವರು, ವೆಲ್ಕಮ್. ಲೈವ್ಗೆ ಒಂದು ಲೈಕ್ ಕೊಡಿ, ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ. ಶಾಂತಿ ಸಪೋರ್ಟಲ್ಲಿ ಕಿರಣ್ ಬ್ರೋ. ಸಂಗೀತ ಸಿಸ್ ನೀವು ಲೈವ್ ಮಾಡಲೇಬೇಕು. ಇಲ್ಲ ಕಿರಣ್, ನಾನು ಲೈವ್ ಮಾಡೋದಿಲ್ಲ ಕಿರಣ್, ಲೈವ್ ಮಾಡೋದಿಲ್ಲ ಕಿರಣ್ ಬ್ರೋ. ನಮ್ಮ ಮಂಡ್ಯದ ಅಲ್ಲಿಗೆ ಒಂದು ಲೈವ್ ಹತ್ತೆ ಶಾಂತ ಸಿಸ್, ಒಂದು ಲೈವ್ ಹತ್ತ ಶಾಂತ ಸಿಸ್ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಶಾಂತ ಸಿಸ್, ಥ್ಯಾಂಕ್ ಯು. अजनबी तू भी कभी आवाज दे कहीं से अजनबी तू भी कभी आवाज दे कहीं से मैं यहाँ टुकड़ों में जी रही हूँ. ನಾಗೇಶ್ವರ ಅವ್ರು ಬಂದರು. ಹಾಯ್ ನಾಗೇಶ್ವರ, ವೆಲ್ಕಮ್. ನಮಸ್ಕಾರ ಸಂಗೀತಾಜಿ, ನಮಸ್ಕಾರ ನಮಸ್ಕಾರ. ಹೇಗಿದ್ದೀರಾ ನಾಗೇಶ್ವರ ಅವರೇ? ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಶಾಂತ ಸಿಸ್ ನಲ್ತೊಂದಲ್ಲೇರು ಐಡಿ ಇರೋರು ಲೈಕ್ ಮಾಡಿ, ಹೌದೌದು ಲೈಕ್ ಕೊಡಿ ಆಯ್ತಾ. ಒಂದು 50 ಲೈಕ್ ಆಗಲಿ ಮಾರ್ರೆ, ಲೈಕ್ ಕೊಡಿ. 50 ಆಗಲಿ. ನಿನ್ನೆ 60 ಆಗಿದೆ ಮಾರ್ರೆ, ಇವತ್ತು 50 ಆಗಲಿಕ್ಕೆ ಕೇಳುವುದಿಲ್ಲ. ನಾನು ಚೆನ್ನಾಗಿದ್ದೇನೆ. ಹೌದಾ ನಾಗೇಶ್ವರ ಅವರೇ? ನೀವು ಯಾವ ಊರು ನಾಗೇಶ್ವರ ಅವರೇ? ಊರು ಯಾವುದು ನಿಮ್ಮದು? ದೂರದ ಊರಿಂದ ಹಮ್ಮಿರ ಬಂದ ಜಟ್ಟಾರಿ ಸೀರೆ ತಂದ ಅದರಲ್ಲಿ ಇಟ್ಟವನೇ ಈ ನನ್ನ ಮನಸ ಜೋಪಾನ ಜಾನೆ ಎಂದ ಮುಟ್ಟಾದ ಮತ್ತಲ್ಲಿ ನನ್ನ ಮನ ಎಲ್ಲೋ ತೇಲೋಯ್ತು. ಅಮಿತಾಬ್ ಬಚ್ಚನ್ ಪನದುಲ್ಲೇರು ಅವು ಕರೋಡ್ಪತಿ ಅತಿ ಲೈವ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಇದ್ದಾರೆ. ಶಾಂತಿ ಸಿಸ್ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ನಾಗೇಶ್ವರ ಅವರು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಾಗೇಶ್ವರ ಅವರು ಲೈಕ್ ಕೊಟ್ಟೋದಕ್ಕೆ. ಲೈಕ್ ಡನ್. ಕೇಶವ್ ಬ್ರೋ ಬರ್ತಾರೆ, ಲೈಕ್ ಡನ್ ಬಂದಿದೆ. ಥ್ಯಾಂಕ್ ಯು ಕೇಶವ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ನೋಡಿ ಲೈಕ್ ಕೊಡೋದವ್ರು ಲೈಕ್ ಕೊಡಿ, ಒಂದು 50 ಲೈಕ್ ಆಗಲಿ ಮತ್ತೆ ನಾನು ಹೋಗ್ತೇನೆ. 50 ಲೈಕ್ ಆದರೆ ಹೋಗುದು ಮಾರ್ರೆ ಮತ್ತೆ ಏನಾಗಲಿ. ಥ್ಯಾಂಕ್ ಯು ಕೇಶವ್ ಬ್ರೋ, ಥ್ಯಾಂಕ್ ಯು. ರೆಡ್ ಐಡಿ ಉಂಡ ಕೇಶವ್ ಬ್ರೋ? ಓಪನ್ ಅಂದಿಲ್ಲೇರಾ ಉಂಡತೆ ಎರಡ ರೆಡ್ ಐಡಿ ಉಂಡು ಒಂಜಿ ಶಿವಿ ಕೊಂಚ ಕೇಶವ್ ಪೂಜಾರಿ ಉಂಡತೆ. ಏನಾಗಲಿ ಮುಂದೆ ಸಾಗೋನಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿಯೋ. ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓಹೋ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ನಾನು ಬೆಂಗಳೂರು ನಿಯರ್ ಎಲೆಕ್ಟ್ರಾನಿಕ್ ಸಿಟಿ. ಹೌದಾ? ಓಕೆ ಓಕೆ ನಾಗೇಶ್ವರ ಅವರೇ, ಓಕೆ. ಥ್ಯಾಂಕ್ ಯು ಸೋ ಮಚ್, ನೀವು ಬಂದು ಸಪೋರ್ಟ್ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು. ಅಚ್ಚಿಸಿಸ್ ಬರ್ತೀರಿ 4 ಲೈಕ್. ಥ್ಯಾಂಕ್ ಯು ಅಚ್ಚಿಸಿಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಶಾಂತ ಸಿಸ್ ಬಾಣದಲ್ಲಿ ಕೇಶವ್ರು. ಅಚ್ಚಿಸಿಸ್ ಚಪಾತಿ ಅಂಡ ತಿನ್ನಿಯಾರ? ಚಪಾತಿ ತಿಂದು ಬರ್ತಾರ? ಶಾಂತಕ್ಕ ಶುಭೋದಯ ಅಂತ ಹೇಳ್ತಾ ಇದ್ದಾರೆ ಅಚ್ಚಿಸಿಸ್. ಸಂಗು ಪಾಯಸ ಸೂಪರ್ ಉಂಡಿಯೇ
ಸಾಗು ಪಾಯಸ ಸೂಪರ್ ಉಂಡಿಗೆ ಸಂಗೀತ ಸಿಸ್ಟರ್. ಸಾಗು ಪಾಯಸ ಎಡ್ಡೆ ಹಾಪುಂಡಿಗೆ, ಸಾಗು ಪಾಯಸ ಎಡ್ಡೆ ಹಾಪು. ಸಾಗು ಅಂತ ಸೇಮೆ ಪಂಡ ಬಕ್ಕಲ ಲಾಯ್ಕ ಹಾಪು. ಚಪಾತಿ ತಿಂದು ಬತ್ತೆ ಕಂಚಿದ ಜೊತೆ ಕಡೆ ಚಪಾತಿ ಡ್ಯಾನ್ಸ್ ಮಲ್ಪುಣ ಒಂದೆಟ್ಟು ಡ್ಯಾನ್ಸ್ ಮಲ್ಪುಣ ಚಪಾತಿ ಕರ್ಚಿದ ಜೊತ ದಾದಿ ಚಪಾತಿಗೆ ಮುರ್ಕ ಇರೋದಾದ ಖಾಲಿ ಚಪಾತಿಯಾ ಚಾ ಚಪಾತಿಯಾ ಅದು ಚಪಾತಿಗೆ ದಾಲ ಗ್ರೇವಿ ಮಲ್ದಾರ ಪನ್ನೀರ್ದ ಮಿನಿ ಚಪಾತಿ ಶಾಂತಕ್ಕ ನಿಕ್ಲಿಗದಾದೆ ಪನೊಂದುಲ್ಲೇರು ಅಚ್ಚು ಸಿಸ್ ಲೈವ್ ಮಲ್ತಾರ ನೀ ಅಚ್ಚು ಸಿಸ್ ಮಂಜು ಸಿಸ್ನ ಲೈವ್ ದಾಯಿ ಇಜ್ಜಿ ದಾಯಿ ಲೈವ್ ಮಲ್ಪುಜಿರಾರು ಯುವರ್ ಐಸ್ ಆ್ಯಂಡ್ ಲೈಕ್ ಕನ್ನಡ ಫಿಲ್ಮ್ ಆ್ಯಕ್ಟರ್ ಸುಧಾರಾಣಿ. ಓ ನೀವು ಅದು ಮೊನ್ನೆ ಸುಧಾರಾಣಿ ಅಂತ ಹೇಳಿದ್ದು. ಓಕೆ ಓಕೆ ನಾಗೇಶ್ವರ ಅವರೇ, ಥ್ಯಾಂಕ್ ಯು. ಚಪಾತಿ ಬಾಜಿ ಓಕೆ. ಅಚ್ಚು ಸಿಸ್ ಅಂತ ನಗ್ತಾ ಇದ್ದಾರೆ ಶಾಂತ ಸಿಸ್. ನೋಡಮ್ಮ ಹುಡುಗಿ ಕೇಳಮ್ಮ ಸರಿಯಾಗಿ, ನೀನಿಲ್ಲಿ ಸೇರೋದು ಓದುವ ಸಲುವಾಗಿ. ಹುಡುಗಿರ ಕಾಲೇಜು ನೀನಿನ್ನು ಟೀನೇಜು, ಹುಷಾರಾಗಿರ್ಬೇಕು ಚೆನ್ನಾಗಿ ಓದಬೇಕು. ನಾನು ತುಂಬ ಕಟ್ನಿಟ್ಟು ತಲೆ ಕೆಟ್ಟರೆ ಕಿಕ್ಕೌಟು. ನೆಲ ನೋಡ್ಕೋತ ಬರಬೇಕು, ನೆಲ ನೋಡ್ಕೋತ ಹೋಗಬೇಕು. ಅಂಡರ್ಸ್ಟ್ಯಾಂಡ್? ಎಸ್ ಸರ್. ಅಚ್ಚು ಸಿಸ್ ಬಂದ ಹಬ್ಬ ಫಿಲ್ಮ್ ಆಕ್ಟರ್ಗೆ ಗ್ರೇಟ್ ಸಿಸ್ ಅಂದಿ ಅನ್ ಸುಧಾರಾಣಿಲ್ಲ ಕೊಲ್ಲೆನ ಮುರಳಿ ಅವ್ರು ಕೇಂಡೆ ಮುರಳಿ ಅವರ ಪಂಡೆ ಸುಧಾರಾಣಿಲ ಕತೆ ಗೊತ್ತಾಪಜಿದ ಆಲ ಚೂರ್ಲ ಏನೊಂದು ಜಾಗ್ರತೆ ಯಾವ ಕೋಡೆ ಮಲ್ತೆಲ್ಲ ಇವು ನಮ್ಮ ವಾರಗು ಲೈವ್ ಮೀಟಿಂಗ ಒಂಜಿ ಸಲನ ವಾರಗ ಎಂಕ ತಿಕ್ಕು ಜೊತೆ ವಾರಗ ಒಂಜಿ ಸಲ ಅಲ್ಲ. ಕೇಶವ್ರು ಶಾಂತ ಸಿಸ್ ಪಂತೇಳ್ತೊಂದುಲ್ಲೇರು ಯಾನು ಬರ್ಪೆ ಅಚ್ಚು ಸಿಸ್ ಈರ್ನ ಲೈವ್ಗು ನಾನು ಏಪ ಲೈವ್ ಪನ್ಲೆ ಅಂದು ಏಪ ಲೈವ್ ಪನ್ಲೆ ಟೈಮಿಂಗ್ಸ್ ಪನ್ಲೆ ವಾರಕ್ಕೆ ಒಂದ್ಸಲ ಮಾಡ್ಬಾರ್ದು ಟೈಮಿಂಗ್ಸ್ ಪನ್ಲೆ ಸಂಪೂರ್ಣ ಲೈವ್ಗಳ ಪೋಯರ ಆಪುಜಿ ಮಾರೆ ಸಂಪೂರ್ಣ ಲೈವ್ಲ ಗೊತ್ತಾಪುಜಿ ಏಪ ಲೈವ್ ಮಲ್ಪೇರನ್ನು ಸಂಪತ್ತು ಪೋಯೇನಾ ಓ ವಾವು ಅವು ಸಂಪು ಪೋತುಂಡು ಗ್ಯಾಸ್ದ ಸಂಪು ಪೋಂಡು ಇತ್ತೆ ದಕ್ಕುವೆ ಬಂದಿರತ್ತೆ ಪೋಂಡವು. ಹಲೋ ಮೈ ಲವ್ಲಿ ಡೇಡಿ ಹೂ ಆರ್ ಯು ಕನ್ನಡ ಬರೋದಿಲ್ವಾ ಕಣ್ಣೆರಡು ಕಾಣಲ್ವಾ ಕನ್ನಡಕ್ಕದೊಳಗಿಂದ ಕಾಡುತ್ತಿದೆ ಈ ಅಂದ ಹೌದೇನೋ ಮನ್ಮತ ಬಾಯಿ ಮುಚ್ಕೊಂಡು ಹೋಗತ್ತ ಹೊಸ ಹುಡುಗಿ ಅಂತ ಬಿಡ್ತೀನಿ ನಾಳೆಯಿಂದ ನೋಡ್ಕೋತೇನೆ. ಅಂಡರ್ಸ್ಟ್ಯಾಂಡ್? ಎಸ್ ಬಾಸ್. ಅವು ಪದ್ಯ ಉಂಡತೆ ನೋಡಮ್ಮ ಹುಡುಗಿ ಕೇಳಮ್ಮ ಸರಿಯಾಗಿ ಪ್ರೇಮ ಲೋಕದ ಹೆಂಗೆ ಮಸ್ತ್ ಇಷ್ಟ ಅವು ಪದ್ಯ ಅಣ್ಣ ನಮಕ್ ಅವು ಪದ್ಯ ಪನೋಡ ಒಂಜಿ 2 ಜನ ಬೋಡು 2-3 ಜನ ಬೋಡು ಗೊತ್ತಾಂಡೆ ಇಜಿನ ಪಾರಿ ಬಂಗೋಣ ಪದ್ಯ ಕೋಡೆ ಲಡೈ ಆತಂಡ ಆಯಡ ಸಂಪತ್ ಏಳು ಲಡೈ ಮಲ್ದಾರಿಯೇ ಬೇರೆ ಕೇಶವ್ರು ಏಳು ಲಡೈ ಮಲ್ದಾರೆ ಯಾನ್ ಉಲ್ಲೆ ಅವೆ ಯಾನ್ ಐಡು ಇರ್ ಬೇಲೆ ಮಂತೊಂದುಲ್ಲರತೆ ಆನೆಲ್ಲ ಐಡು ಉಲ್ಲರತೆ. ಥ್ಯಾಂಕ್ ಯು. ಶಾಂತಕ್ಕ ಎನ್ನ ಇಂಕ್ ಮಾತ್ರ ಇರ್ನ ಲೈವ್ಗೆ ಬರ್ರೆ ಆಪುಜಿ ಮಾರೆ ಅವೇ ಮನ ಬೇಜಾರ್. ಶಾಂತಕ್ಕೆ ಎನ್ನ ಲೈವ್ ಸಂಘದ ಮೀಟಿಂಗ್ ಲೆಕ್ಕ ರಪ್ಪಕ್ಕ ಕರೆ ಕೊರ್ಪಿನಿ ಓ ಅಂಚ ಲೈವ್ ರಪ್ಪಕ್ಕ ಲೈವ್ ಅಪ್ಪಗ ಬಾರಿ ಬಂಗೋಂಡು ಅತಿ ಎಡ್ಡೆ ಪುದರ್ಸಿಸ್ನ ಅತಿ ಅವು ಬೇತ ನಮ್ಮ ಸಂಪತ್ತವು ಅವೇ ಈರ ಸೇಮ್ ಉಮಾಶ್ರೀ ಲಕ್ಕನೆ ತೋಜುವರ ಸಂಗೀತ ಮಲ್ಲಿಜ್ಜಿ ಉಮಾಶ್ರೀಲ ಎಡ್ಡೆ ಕಲಾವಿದೇತಿ ಆ ಐಡಿ ಕೆಲವು ಜನ ಪಂಡಿರೇನಲ್ಲ ಈ ಉಮಾಶ್ರೀ ಲಕ್ಕನೆ ಪಾತಿರುವಾರು ಅಂಚಪುರ ಕೆಲವು ಪಂಡಿರ್ ಲೈವ್ಡೆ ಆ ಐಡಿ ಯಾನ್ ಚೆಕ್ ಮಂತೆ ಆ ಐಡಿನಿ ಯಾನ್ ಚೆಕ್ ಮಲ್ತಾರ ಅದಾದಾಂಡು ಅಂದೆ ಅಚ್ಚು ಸಿಸ್ಮಾನೋದಲ್ಲ ತೆಲ್ತೊಂದಲೇರು ಅಯ್ಯೇ ಉತ್ತರ ಕನ್ನಡದ ಅಯ್ಯೇ ಅವು ಅಕ್ಕಳು ಉತ್ತರ ಕನ್ನಡದ ಅಕ್ಕುಲೇ ಅಂದು ಶಾಂತ ಪಣ್ಣದ ಅವು ಮಾತು ಲೈವ್ಗಳು ಪೋಪುಡವು ಯಾನ್ ಕೆಲವು ಲೈಟ್ ತುಯ್ಯವೇನು ಅವೇ ಮೆಸೇಜ್ ಅವು ಏಡ ಕೇಶವ್ರು ಪಣ್ಣಂದ್ರೆ ಮಿತ್ ಪಂಡೆ ಅತ್ತೆ ಫಿಲ್ಮು ಮಿತ್ ಫಿಲ್ಮ್ ಆಡನಾ ಓಕೆ ಇಜ್ಜಿ ಕೋಣೆಲ್ಲ ಮನೆಲ್ಲ ಬರ್ತದೆ ಸುಧಾರಾಣಿ ಲಾಕ ತೋಜು ಅನ್ಕೋದ್ರ ಎಂಕುಲ ಒಂಜಿ ಖುಷಿ ಅಂಡ ಸುಧಾರಾಣಿ ಆತ ಫಿಲ್ಮ್ ಆಕ್ಟರ್ ಅದ ಮಲ್ಲಿಜ್ಜಿ ನಮಕ್ ಒಂಜಿ ಪುದರ್ ಕೊರ್ಪೆರೆ ಆತ ಅಂದ ಕೇಶವ್ರು ಪನೊಂದಿತ್ತೆ ನಿನಿ ಕಾಣೆ ಶುರು ಆತನತೆ ದುರ್ಗಕ್ಕ ಕಾನೋಟು ಬರೋಂದುಲ್ಲೆ ಲೈವ್ಗು ಫಸ್ಟ್ ಮೆಸೇಜ್ ಡೇ ಶುರು ಆತನ ಅಂದಿಯೇ ಎಂಚಿನ ಕಾನೋಟು ಬರ್ಪಿನಿ ಒರಿಯಾಗ ಒಂಜಿ ಕಾನ ಕಟ್ಟಿದನಿಗೆ ಒರೆಗೆ ಬರೀ ಮತ್ತೆ ಪಂದು ಪೋಯಿ ಎಂಕ್ ಕಾನ ಕಟ್ಟುಂಡು ನಿದ್ರೆ ಇಜ್ಜಿ ರಾತ್ರಿ ಪೂರ ಪಂದು ಪೋಯಿ ಆಯ್ತು ಪಿಲಿ ಅಟ್ಯಾಕ್ ಮಲ್ಪನ ಕಾನ ಕಟ್ಟಿದನಿಗೆ
ಅತ್ತತ್ತು ಹೊರಗಡೆ ನಮ್ಮ ಮಕ್ಳ ಒಂಜಿ ಕನ ಕಟ್ಟುಡು ಅಂಚಿನ ಅಪ್ಪಗೊಂಥರ ಬೆಗರ್ದು ಪೋಪ ಆ ಕನದು ಅತಿ ಕನ ಪೂರ ಒಂಥರ ಬೊರ್ಚಾಂದಿನ ಕನ ಕಟ್ಟಿನ ಒಂಥರ ಕೋಡಿಗೆದ ಕನ ಕಟ್ಟಿನಾಗ ಒಬ್ಬ ಒಂಥರ ಲಕ್ಕದಿಂಚತು ನಾ ಕತ್ತಲೆ ಕತ್ತಲಿದ್ದ ಬಕ್ಕಲ ಬೋಡಿಗೆ ಸಿಸ್ಸು ಮನದಲ್ಲಿ ಅಂದಿ ಕಾಣಿನ ಶುರು ಆಗ್ತೀನಿ ಕಾಣಂಜಿ ಕೆಲವು ಐಡಿ ಬರ್ತಿತ್ತೆ ಶಾಂತ ಸಿಸ್ ಅತಿ ಅಚ್ಚು ಸಿಸ್ ಕೆಲವೊಂದು ಅಚ್ಚು ಸಿಸ್ ಬರೋದು ಕೆಲವೊಂದು ನಾಲ್ಕೈದು ಐಡಿ ಬರ್ತಿತ್ತೆ ಕೋಡೆ ಪಿನ್ನು ಮಲ್ತದೆ ಚೋಡ ಅಂದೆ ಓಲ್ ಮಲ್ತೀನಿ ಕೇಶವ್ರ ಓಲು ಪರ್ದು ಟೈಟ್ ಆಂಡ ಕನಟ್ ಮಾತಲ ತೋಜು ಆಗ ದಾದನೆ ಕೆಲವು ದಾದ ಗೊತ್ತಿನ ಶಾಂತಿ ಸಿಸ್ ಅದು ಇತ್ತೆ ಒಂಚೂರು ಜಾಸ್ತಿ ಅಂಚಪುರ ಉಂಡು ಉಪದ್ರಪುರ ಕೆಲವೈತ ಉಪ್ಪುಳು ಈ ಟೈಮ್ ಉಂಡು ತೋಜೋಡು ಜಾಸ್ತಿ ಮುಲ್ಪಲ ಅಂಚೆ ಕೆಲವು ಪುರ ಅಲ್ಲ ಕೇಂದೆ ಮುಲ್ಪಲ ಎಂಕಲ್ಲ ಅಲ್ಪಲ ಉಂಡು ಕೆಲವು ಪುರ ಅಂಚೆ ಕೆಲವೊಂಜಿ ಪನ್ಪೀರ್ ಅಂಚ ರಾತ್ರಿ ತಿರ್ಗುಂಡು ಉಂಡುಗೆ ಮುಲ್ಪಲ ಎಂಕ ಅಂಚೆ ಪುರ ಎಂಕಲಕ್ಕೆ ನಾವು ಪೋಡಿಗೆ ಆಪಿ ನಾವು ಪುರ ಯಾನು ಅವರ ಐಡಿ ನಾವು ಬೊಕ್ಕ ಬೇತೆ ಸಿಮ್ ಡಿಲೀಟ್ ಬತ್ತೂಕ ಜಾಸ್ತಿ ಬ್ಯಾಡ್ ಬತ್ತನ ಪಿರ ಅಂದ ಇಲ್ಲಮ್ಮ ಅಂದ ಇಜ್ಜಿಜ್ಜಿ ಬ್ಯಾಡ್ ಪಂಡ ಅವಿ ಬ್ಯಾಡ್ ಪಂಡ ಒಂದಲತ್ತು ಅವೇನೇ ಪನ್ಪಿನ್ ಬಕೌಲ ಪನ್ಪುಜಿ ರಾಹುಲ್ ಬ್ರೋ ನಾ ಚಾನಲ್ಡ್ ಪನೊಂದಿನ ಅಂದೆ ರಾಹುಲ್ ಬ್ರೋ ನೆರ್ಪಿರಿ ಆರು ಸಾರಿ ನೆರ್ಪಿರಿ ಲೈಕ್ ನನ್ನ ಆಯ್ದುರ್ಗ ಸಿಸ್ ಎಂಚ ಉಲ್ಲಾರ ದಾದ ತಿಂಡಿ ಗುಡ್ ಮಾರ್ನಿಂಗ್ ಶ್ರೀಧರ್ ಬ್ರೋ ಗುಡ್ ಮಾರ್ನಿಂಗ್ ವೆಲ್ಕಮ್ ನಿಮಗೆ ಲೈವ್ಗೆ ನಿಮ್ದು ಕಾಫಿ ಆಯ್ತಾ ಟೀ ಆಯ್ತಾ ತಿಂಡಿ ಆಯ್ತಾ ಅಂದು ಶಾಂತಕ್ಕ ಎಕ್ಕಡು ಬೋರಿ ಪ್ರೀತಿ ಪನೊಂದಿತ್ತೆ ಹೌದು ಅಚ್ಚು ಸಿಸ್ ಮನ್ನಾಗನೆ ಬೈದಿನ ಅದೇ ಅಚ್ಚು ಸಿಸ್ ನನಗೆ ದೋಸೆ ಚಟ್ನಿ ಸಾವಿಗೆ ದುರ್ಗ ಸಿಸ ಓಕೆ ಶ್ರೀಧರ್ ಬ್ರೋ ಒಳ್ಳೆ ತಿಂಡಿ ಎನ್ನ ಅಮ್ಮ ನೆರೊಂದಿತ್ತೆ ಐಕ್ ಅಂದ ಅಂಚಪುರ ನೆರ್ರೆ ಬಲ್ಲೆ ಅತಿ ಅಕುಲು ನಮ್ಮ ಲೈವ್ಡು ಕುಲ್ದ ನಮ್ಮ ಅಮ್ಮನಗ್ಲಿ ಪುರ ನೆರ್ರೆ ಬಲ್ಲೆ ಅವು ತಪ್ಪು ಉಪದ್ರ ಮನ್ಪೆ ಈರ ಲೈವ್ ಬತ್ತಿತ್ತೀರಾ ಅಂಚಿಂದ ಐಡಿ ಪುರ ಅಂದ ಅಚ್ಚು ಸಾಯಿಗ್ ಪ್ರೀತಿದ ಮಲ್ಲು ಪನೊಂದುಲ್ಲೇರು ಶರಣು ಮುನ್ನ ಅವ್ರು ಬಂದ್ರು ಚಾ ಪರಿಯನ್ ಶರಣು ಅವರೇ ಒಂದು ಲೈಕ್ ಕೂಡ ನಿನಗೆ ಡಬಲ್ ಟ್ಯಾಪ್ ಮಾಡಿ ಟೀ ಆಗಿದೆ ದುರ್ಗಾ ಸಿಸ್ ನಂದು ಕೂಡ ಆಯ್ತು ನನಗೆ ನೀರು ದೋಸೆ ಶ್ರೀಧರ್ದು ಸೂಪರ್ ಸಪೋರ್ಟ್ ಇವತ್ತು ಡ್ಯೂಟಿ ಇಲ್ವಾ ಶ್ರೀಧರ್ ಬ್ರೋ ರಜೆಯಾ ಶಾಂತ ಸಿಸ್ ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ ಥ್ಯಾಂಕ್ ಯು ಶಾಂತ ಸಿಸ್ ಥ್ಯಾಂಕ್ ಯು ಓಕೆ ದುರ್ಗಾ ಸಿಸ್ ಅಂತ ಹೇಳ್ತಾ ಇದ್ದಾರೆ 2 ಲೈಕ್ ಇದ್ರೆ ಕೊಡಿ ಯಾರಾದ್ರೂ ಹೈಡಲ್ಲಿ ಇರುವವರು ಲೈಕ್ ಇದ್ರೆ ಕೊಡಿ 2 ಮತ್ತೆ ನಾನು ಹೋಗ್ತೀನಿ ಇವತ್ತಾಗಿದ್ದು ಹೋಗುದೇ ಸೀದಾ ಆಯಾಗ ಕನೋಟು ಪ್ರೀತಿ ಬರ್ತಿತ್ತಲ್ ತೋಜೋಡು ಆದುಪ್ಪಿ ನೀ ಮಾತೆಲ್ಲ ಕನೋಟು ಜಾಸ್ತಿ ಬೈದಿರಿ ನೀ ಮಾತೆಲ್ಲ ಹೈಡಲ್ಲಿ ಇರೋರು ಲೈಕ್ ಕೊಡಿ ಆಯ್ತಾ ಲೈವ್ಗೆ ಒಂದು ಲೈಕ್ ಕೊಡಿ ಇವತ್ತು ಕ್ಲಿನಿಕ್ಗೆ ಹೋಗ್ಬೇಕು ದುರ್ಗಾ ಸಿಸ್ ಏನಾಯ್ತು ಶ್ರೀಧರ್ ಬ್ರೋ ಹುಷಾರಿಲ್ವಾ ಅಂದಾಜು ಸಿಸ್ ಮನೊಂದುಲ್ಲೇರು ಅವೇ ಕಾಣೆ ಕೆಲವು ಬೈದಿತ್ತಿನಿ ಇಜಿನ ಕಾಣೆ ಫಸ್ಟ್ ಶಾಂತ ಸಿಸ್ ಬರ್ಬೇರೆ ಅಪ್ಪಲ ಶಾಂತ ಸಿಸ್ ಪ್ರಸಾದನ್ನೇ ಪುರ ಬರ್ಬೇರೆ ಅಪ್ಪಲ ಇನ್ನಿ ಉಂಡತ್ತೆ ಇನ್ನಿ ಫಸ್ಟ್ಗೆ ಅಕುಲೆ ಬೈದೀನಿ ಐದಕ್ಕ ನೆಕ್ಸ್ಟ್ ಅಚ್ಚು ಸಿಸ್ ಬರ್ತೀರ ಅತಿ ಥ್ಯಾಂಕ್ ಯು ಲೈಕ್ ಕೊಟ್ಟದಕ್ಕೆ ಯಾರು ಲೈಕ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಡುವವರು ಕೊಡಿ ಆಯ್ತಾ 1 ಅಲ್ಲ 2 ಇದ್ರೆ ಕೊಟ್ಟು ಬಿಡಿ ಲೈಕ್ ಥ್ಯಾಂಕ್ ಯು ತುಷಾಂತ್ ಓಕೆ ಯಾನಲ್ಲ ಲೈವ್ಗೆ ಬಲ್ಲೆ ಓಕೆ ತುಷಾಂತ್ ಖಂಡಿತ ಬರ್ಪೇವೆ ತುಷಾಂತ್ ದಾದನೆ ಈಗ ಲೈವ್ಗೆ ಬರ್ರೇನೆ ತಿಕ್ಕುಜಿ ನೀನ ಲೈವ್ ಬತ್ತಿನೆಲ್ಲ ಗೊತ್ತಾಪುಜಿ ನೋಟಿಫಿಕೇಶನ್ ಅಲ್ಲ ಹೊರ ನಾನು ಬೇಲೆ ಲುಪ್ಪೆ ಯಾನು ಕೋಡೆ ನೆರ್ತಿತ್ತಿನಿಟ್ಟು ಎನ್ನ ಪುದರ್ ತೂಂಡ ಉಂತೈನಿ ಮಿಂಚು ತೂಂದಿತ್ತೆ ಅನ್ನಂದು ಪೋಯಿರತೆ ನಮ್ಮ ತಾಯಿಗೆ ಹುಷಾರಿಲ್ಲ ದುರ್ಗಾ ಸಿಸ ಹೋಗಿ ಬನ್ನಿ ಕ್ಲಿನಿಕ್ಗೆ ಹೋಗಿ ಬನ್ನಿ ಪರವಾಗಿಲ್ಲ ಸಪೋರ್ಟ್ ಮಾಡದಿದ್ದೀರ ಶ್ರೀಧರ್ ಬ್ರೋ ಕ್ಲಿನಿಕ್ಗೆ ಹೋಗಿ ಬನ್ನಿ ಆಯ್ತಾ ಗುಜ್ಜದ ಗಟ್ಟಿ ತಿನ್ನಿ ಗಟ್ಟಿದ ಪಾತೆರೆ ಆಪುನ ಅಂದೆ ಗುಜ್ಜದ ಗಟ್ಟಿ ಮಲ್ಪರೆ ಬಂಗತಿ ಶರಣು ಅವರೇ ಏರ್ಲ ಮಲ್ತುಕೊಂಡ ತಿನ್ನೋಲಿ ಒಂದು ಲೈಕ್ ಇರ್ಕೊಡ್ನಿ ಮಾರ ಥ್ಯಾಂಕ್ ಯು ಸೋ ಮಚ್ ಆಯ್ತಾ ಲೈಕ್ ಕೊಟ್ಟದಕ್ಕೆ ಗುಜ್ಜದ ಗಟ್ಟಿ ತಿನ್ನಿ ಗಟ್ಟಿಡು ಪಾತೆರೆ ಆಪುನ ಅಂದು ಗುಜ್ಜದ ಗಟ್ಟಿ ಮಲ್ತುಕೊರುಡತೆ ಮಲ್ಪರೆ ಬಂಗಜ್ಜ ಗುಜ್ಜದ ಗಟ್ಟಿ ಬಂಡ ಆಪುನ ಗುಜ್ಜದ ಗಟ್ಟಿ ಮಲ್ತುಕೊರುಡು ಅವಳ ಅಂದಿನಿ ಪ್ರೀತಿಸಿ ಬೈದು ಜೇರು ಕಪ್ಪರೊಡಿದ ಬ್ಯಾನರ್ ಕಟ್ಟರೆಗೆ ಬಿಸಿ ಒಳ್ಳೆ ಅಂದಿ ಪ್ರೀತಿಸಿ ಬೈಚೇರಿ ಕಪ್ಪ ರೊಟ್ಟಿದಾರು ಅಚ್ಚು ಸಿಸೋನದ್ರೆ 11 ಮಂದಿಗೆ ದುರ್ಗಾ ಸಿಸ್ ಅಪಾಯಿಂಟ್ಮೆಂಟ್ ಓಕೆ ರೆಡಿಯಾಗಿ ಹೋಗಿ ಬನ್ನಿ ಇನ್ನು 1 ಗಂಟೆ ಇದೆ ಶ್ರೀಧರ್ ರೆಡಿಯಾಗಿ ಆಯ್ತಾ
ಹೋಗ್ಬೇಕಲ್ಲ, ಅಲ್ಲಿವರೆಗೆ ಹೋಗುವಾಗ ಹೊತ್ತಾಗ್ತದೆ ಅಲ್ಲ, ಬೇಗನೆ ಹೋಗಿ ನಿಲ್ಲಿ ಅಲ್ಲಿ. ಮತ್ತೆ ಸ್ವಲ್ಪ ಲೇಟಾಗಿ ಹೋದರೆ, ನಾವು ಸ್ವಲ್ಪ ಲೇಟಾಗಿ ಹೋದರೆ ಮತ್ತೆ ಬೇರೆ ಯಾರಿಗಾದ್ರೂ ಅದು ಕೊಟ್ಟು ಬಿಡ್ತಾರೆ ಆ ಟೈಮಿಂಗ್ಸನ್ನು, ಆಗ ಕಷ್ಟ ಅಲ್ಲ. ರೆಡ್ ಐಸ್ ಅವ್ರು ಬಂದರು. ಹಾಯ್ ರೆಡ್ ಐಸ್ ಅವರೇ, ವೆಲ್ಕಮ್. 7 ಲೈಕ್ ಕೊಟ್ಟೆ. ಓ ರೆಡ್ ಐಸ್ ನೀವು ಕೊಟ್ಟದಾ? ಥ್ಯಾಂಕ್ ಯು ಸೋ ಮಚ್ ರೆಡ್ ಐಸ್, ಥ್ಯಾಂಕ್ ಯು. ಹಾಂ ದುರ್ಗಾ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಹೌದು ತುಷಾಂತ್, ನಿಮ್ಮ ಸಂಘದ ಮೀಟಿಂಗ್ ಎಷ್ಟು ಗಂಟೆಗೆ? ತುಷಾಂತ್ನ ಸಂಘದ ಮೀಟಿಂಗ ಲೈವಾ? ತುಷಾಂತ್ ಬ್ರೋ ಲೈವ್ 8 ಗಂಟೆ ಪಲ್ಲೆ ಆರ ಬೈಯಡಿ 7 ಲೈವ್ ಉಪ್ಪುಂಡು ಬಕ್ಕ ಮಧ್ಯಾಹ್ನ ಏಪನ ಮಲ್ಪೇರಾರು ಹೊರ ಮಧ್ಯಾಹ್ನ ಪುಡ್ಸೋತಿತ್ತನ ಮಲ್ಪೇರು. ನೈಸ್ ಲೈವ್ ಅಂತ ಹೇಳ್ತಾ ಇದ್ದಾರೆ. ತುಂಬ ಹತ್ರ ಇದೆಯಾ? ಓಕೆ ಓಕೆ ಶ್ರೀಧರ್, ಓಕೆ. ಮೌನೇಶ್ ಅವರು ಬಂದರು. ಗುಡ್ ಮಾರ್ನಿಂಗ್ ಅಕ್ಕ ಅಂತ ಹೇಳ್ತಾರೆ. ಗುಡ್ ಮಾರ್ನಿಂಗ್ ಮೌನೇಶ್ ಅವರೇ, ವೆಲ್ಕಮ್. ಮೌನೇಶ್ ಅವರೇ, ಕಾಫಿ ಆಯಿತಾ, ಟೀ ಆಯಿತಾ, ತಿಂಡಿ ಆಯಿತಾ? ರೆಡ್ ಐಸ್ ಕಾಫಿ ತಿಂಡಿ ಆಯಿತಾ ನಿಮ್ಮದು? ಶಾಂತಿ ಸ್ಯಾನ್ ಲೈವ್ ಎಂಡ್ ಮಲ್ಪೇರೆ ಅಂದು ಪೋಪಿನಿ ಜನ ಇರತ್ತೆ. ಶ್ರೀಧರ್ ಬ್ರೋ ಸಪೋರ್ಟಲ್ಲಿದ್ದಾರೆ. ತೂಕ ಒಂಜಿ 4 ಗಂಟೆ ಉಂತುಗ ಹತೆ ಜನ ಕಮ್ಮಿ ಅನಾಗ ಎಂಡ್ ಮಲ್ಪೆ ನಾನು 5 ಆಂಡತೆ ಎಂಡ್ ಮಲ್ಪಗ ಅಂತ ಪೋಪಿನಿ ಜನ ಇಲ್ಲೇರು. ಗಣೇಶ್ ಅವ್ರು ಬಂದರು. ಹಾಯ್ ಗಣೇಶ್ ಅವರೇ, ವೆಲ್ಕಮ್. ನೀವು ಹೊಸಬರಾಗಿದ್ದು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈವ್ಗೊಂದು ಲೈಕ್ ಕೊಡಿ ಆಯಿತಾ. ಶ್ರೀಧರ್ ಬ್ರೋ ಸಪೋರ್ಟಲ್ಲಿದ್ದಾರೆ. ಮೌನೇಶ್ ಅವರು ಕಾಫಿ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. 20 ಉಳ್ಳೇರು ಅಂದಿ 1918 ಉಳ್ಳೇರಿ ಆವಡು ಉಂತುಲೆ ಅಂದು ಒಂಚೂರು ಉಂತುವೆ. ಇದು ಯಾರು ಮೌನೇಶ್? ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ನಕ್ಷತ್ರದ ತೇರಿನಲ್ಲಿ ಉಂಚುದವ ಹುಡುಕೋಣ, ನಾವಿಂದು ಹೆಜ್ಜೆ ಕಟ್ಟಿ ಕುಣಿಯೋಣ. ಒಂಜಿ ಪದ್ಧತಿ ನೆಂಕ್ ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಇದು ಯಾರು? ಮೌನೇಶ್ ಬರ್ತಾ ಇದ್ರು, ಅವರು ಬರ್ತಾರೆ ಮೌನೇಶ್ ಅವರು ಯಾವಾಗಲೂ ಕೂಡ. ಗಣೇಶ್ ಅವರು ಸಪೋರ್ಟಲ್ಲಿದ್ದಾರೆ. ಎನ್ನ ಲೈವ್ ಟೈಮ್ ಇಜ್ಜಿ ತಿಕ್ಕನಾಗ ಟೈಮ್ ಲೈವ್ ಮಲ್ಪುಂಡು ಪನೊಂದಿಲ್ಲ ಅಂದಂದು ಅರೆ ಕನೆಕ್ಟ್ ಆಲೆ ಅಚ್ಚು ಸಿಸ್. ಸೂಪರ್ ಶಾಂತಿ ಸೂಪರ್ ಮಾಡಿ. ಡಿಂಗ್ರಿ ಮಾಮ ಸಾಂಗ್ ಹೇಳಿ. ಶ್ರೀಧರ್ ಬ್ರೋ ನಿಮ್ಮದು ಡಿಂಗ್ರಿ ಮಾಮ ಸಾಂಗ್ ಕಲೀಲಿಕ್ಕೆ ಇತ್ತಲ್ಲ ಮಾರ್ರೆ. ಡಿಂಗಿರಿ ಮಾಮ ಪೊಡಿದು ಪಾರಡ ಜಾರುನ ತಿಮ್ಮ ಅತ್ತಿಯ ಯಾನಲ್ಲ ಮೂಲೊಲ್ಲೆ ಸಿಂಗಾರಿ ಪೊಣ್ಣೆ ಮಸ್ಕಿರಿ ಮಲ್ಪಡ ಅದಷ್ಟೇ ಬರುದು ಮಾರ್ರೆ. ಸಿಸ್ ನಾಲ್ಕೊಂದಲ್ಲೇರು ಅವು ಬೆಳ್ಳಿ ಚೆಕ್ಕಿಗ ದುಬೈಟ್ 9 ಗಂಟೆಗೆ ನನ್ನ ಲೈವ್ ಮಾಡುತ್ತೇನೆ. ದುಬೈ 9 ಗಂಟೆ ಬಣ್ಣ, ನಮ್ಮ ಇಲ್ಲಿ 10ವರೆಯಾ? ಅಕ್ಕ ಮಾಮು ಡ್ಯೂಟಿಗೆ ಹೋಗಿದ್ದಾರೆ. ಹೌದಾ, ಮಾಮು ಡ್ಯೂಟಿಗೆ ಹೋಗಿದ್ದಾರೆಯಾ? ನಿನಗೆ ಗೊತ್ತಾಗ್ತದಲ್ಲ ಮಾಮು ಡ್ಯೂಟಿಗೆ ಹೋದರೆ. ಗಣೇಶ್ ಅವರು ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಗಣೇಶ್ ಅವರೇ. ಪಿನ್ ಮಾಡಿ ಮ್ಯಾಮು. ನಾನು ಹೋಗುದಂತ ಎನಿಸುದು ಮಾರ್ರೆ. ಎಂತ ಪಿನ್ ಮಾಡೋದೀಗ? ಈಗ ಪಿನ್ ಮಾಡಬೇಕಾ? ಯಾವುದು ಪಿನ್ ಮಾಡ್ತೇನೆ, ಮತ್ತೆ ನೆನಪು ಮಾಡಬೇಕು ಹೋಗುವಾಗ ತೆಗಿಲಿಕ್ಕೆ ಆಯ್ತಾ. ಪಿನ್ನು ತೆಗಿಲಿಕ್ಕೆ ನೆನಪು ಮಾಡಬೇಕು. ತುಷಾಂತ್ ಅವರೇ ಸಾಕು. ದುರ್ಗಾ ಸಿಸ್ ಚೆನ್ನಾಗಿ ಸಾಂಗ್ ಹೇಳ್ತೀರಾ ನೀವು. ಥ್ಯಾಂಕ್ ಯು ಶ್ರೀಧರ್ ಬ್ರೋ. ಏನು ಗೊತ್ತಾ, ಅದು ಕಲಿಬೇಕು, ಕಲಿತ್ರೆ ಚಂದ ಉಂಟು ಸಾಂಗ್ ಅದು. ಥ್ಯಾಂಕ್ ಯು ಶಾಂತ ಸಿಸ್, ಥ್ಯಾಂಕ್ ಯು. ಹೋಯ್ನಾ ಒಂಜೇನು ಕಡಪುರಿಯಳ. ಅಯ್ಯೋ ದೇವ. ಶ್ರೀಧರ್ ಬ್ರೋ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಒಂಜಿ ಪುರ ಒಲ್ತು ಬರ್ಪನ ಹೆಂಗೆ ಗೊತ್ತಾಪಜಿ. ಎನ್ನ ಮನಸ್ಸುಡು ತೋಜಿನ ನಿಜ ರೂಪೋಡೆದು ಈನಾ ಈ ನಮ್ಮಿ ಕಮ್ಮಿ ಅಂದು ಸಿಸ್ಸು ಕಾಣಿದಾದ ಅಂದಿ ಕಾಡೆ ಕಾಣಿನಿ. ದುರ್ಗಾ ಸಿಸ್ಸು ನೆನ್ನೆ ನನ್ನದು 1K ಆಯಿತು. ನೋಡಿದ್ದೀನಿ, ನೀವು ಇದಾಕಿದ್ದೀರಲ್ಲ, ಪೋಸ್ಟ್ ಹಾಕಿದ್ದೀರಲ್ಲ ಶ್ರೀಧರ್ ಬ್ರೋ, ಲೈಕ್ ಕೊಟ್ಟಿದ್ದೇನೆ ಆಯಿತಾ. ಕಮೆಂಟ್ ಮಾಡಲಿಕ್ಕೆ ಆಗಲಿಲ್ಲ, ಲೈಕ್ ಕೊಟ್ಟಿದ್ದೇನೆ. 1K ಆಯಿತು. ಕಂಗ್ರ್ಯಾಚುಲೇಷನ್ ಶ್ರೀಧರ್ ಬ್ರೋ, ಕಂಗ್ರ್ಯಾಚುಲೇಷನ್. ಗಣೇಶ್ ಒಂಜಿ ಬೊಂಡ ಬರಲೆ ಬದುಕು ಪೂರ ತಿಲ್ಲ ತಂಪು ಮಲ್ಪು ದಾಯಿ ಹಚ್ಚು ಸಿಸ ದಾದಾಡ ಅಂಚೆತ್ತಲ ಮೆಸೇಜ್. ಅಯ್ಯೋ ದೇವರ, ಕೆಲವು ನಂಬರ್ಗೆ ಏನೊಂದು ಬರ್ಪ, ಅಡ್ರೆಸ್ಗೆ ಏನೊಂದು ಬರ್ಪ, ನಂಬರ್ಗೆ ಇಲ್ಲ. ಅಯ್ಯೋ ದೇವ. ಥ್ಯಾಂಕ್ ಯು ದುರ್ಗಾ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಶ್ರೀಧರ್ ನಂಬರ್ ಎಲ್ಲ ಕೇಳಬಾರ್ದು ಮಾರ್ರೆ. ನಂಬರ್ ಎಲ್ಲ ಲೈವಲ್ಲಿ ನಂಬರ್ ಎಲ್ಲ ಕೊಡ್ಲಿಕ್ಕಿಲ್ಲ, ನಂಬರ್ ಕೇಳಿಕ್ಕಿಲ್ಲ. ಹಾಗೆ ಗಣೇಶ ಅಂತ. ಓಕೆ ರೆಡ್ ಐಸ್. ಓಕೆ ಆಚು ಸಿಸ್ ಅಂತ ಹೇಳ್ತಾ ಇದ್ದಾರೆ. ಇಬ್ಬರಿಬ್ಬರು ಟೈಮ್ ಔಟ್ ಕೊಟ್ಟರು. ಓಕೆ ರೆಡ್ ಐಸ್. ಓಕೆ ಥ್ಯಾಂಕ್ ಯು. ಪಿನ್ ದೆಪ್ಪಲಿ ಪೋಪಿನ ತುಷಾಂತ್
ಪೋಪಿನಾ ಓಕೆ. ಸಪೋರ್ಟು ಅಲ್ಲಿದ್ದಾರೆ ಶ್ರೀಧರ್ ನಗ್ತಾ ಇದ್ದಾರೆ. ಯಾನ್ ಲೈವ್ ಶುರು ಮಲ್ಪೆ ಆವಿಯೇ ತುಷಾಂತ ಆವು ಯಾನೊಂದು ಚೂರು ಲೇಟ್ ಬರ್ಪೆ ಪಣ ಇತ್ತೇನೆ ಲೈವ್ ಎಂಡ್ ಅದು ಪೋಯರ ಬಲ್ಲಿಗೆ ಒಂದೇ ಲೇಟ್ ಬರ್ಪೇವೆ. ಅಚ್ಚು ಸಿಸ್ ತೆಲ್ತೊಂದಿಲ್ಲ ಅಂದ ಅಚ್ಚು ಸಿಸ್ ರೆಡ್ ಐಸ್ ಬಾಯ್ ರೆಡ್ ಐಸ್. ಥ್ಯಾಂಕ್ ಯು ಸೋ ಮಚ್ ನಾವಿಗೆ ಬಂದು ಸಪೋರ್ಟ್ ಕೊಡೋದಕ್ಕೆ, ಲೈಕ್ ಕೊಡೋದಕ್ಕೆ. ಥ್ಯಾಂಕ್ ಯು. ಬ್ಯುಸಿ ಇದ್ದೀರಾ ರೆಡ್ ಐಸ್? ಬ್ಯುಸಿ ಇದ್ದೀರಾ? ಓಕೆ ಥ್ಯಾಂಕ್ ಯು. ನಾನು ಕೂಡ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಲೈವ್ ಎಂಡ್ ಮಾಡ್ತೇನೆ. ಸ್ವಲ್ಪ ಜನ ಕಡಿಮೆ ಆದರೆ ಲೈವ್ ಎಂಡ್ ಮಾಡ್ತೇನೆ. ಕಷ್ಟ ಬಂದಿದೆ. ಅಕ್ಕ ಮತ್ತು ಮಕ್ಕಳು ನಮ್ಮ ಮನೆಗೆ ಬನ್ನಿ ಸಂಕ್ರಾಂತಿ ಹಬ್ಬಕ್ಕೆ. ಸಂಕ್ರಾಂತಿ ಹಬ್ಬ ಗೌಜಿದೆಯಾ, ಗಮ್ಮತ್ತಿದೆಯಾ ಸಂಕ್ರಾಂತಿ ಹಬ್ಬ? ಮೌನೇಶ್ ಖಂಡಿತ ಬರುವ, ಮೌನೇಶ್ ಖಂಡಿತ ಬರುವ. ಆಚೆ ಕಡೆ ಬಂದರೆ ಖಂಡಿತ ಬರುವ. ಈಗ ಮಾತ್ರ ಟೈಮ್ ಇಲ್ಲ ಬರಲಿಕ್ಕೆ. ಈಗ ನಿನ್ನ ಮಾಮುಗೆ ಕೆಲಸ ಉಂಟು, ತುಂಬ ಬ್ಯುಸಿ ಇದ್ದಾರೆ ಅವರು. ಸೂಪರ್ ಸಪೋರ್ಟಲ್ಲಿದ್ದಾರೆ. ಮಕ್ಕಳಿಗೆ ಈಗ ಎಕ್ಸಾಮ್ ಅಲ್ಲ, ಹಾಗೆ ಈಗ ಬರಲಿಕ್ಕೆ ಆಗೋದಿಲ್ಲ. ಒಂತುಲೆ 75 ಅವಾರ್ಡ್ ಪೋಪ್ಪ ಅಡಿಲ ಅವಚ್ಚೆ ಕೇಶವ್ರು ಅಡಿಗೆ ಅವಡು ಅಡಿಗೆ 75 ಬತ್ತೆಡೆ ಇದನ್ನ ನಂಗೆ ಅರ್ಧ ಗಂಟೆದೊಳ ಎಂಡ್ ಮಲ್ಪೆ ಬಿನ್ನೇರು ಬರ್ಪೇರು ಸಿಸ್ ಅಂದಿಯೇ ಅವೇ ಕಕ್ಕೆ ಬರೋದು. ನಾನೇನು ಒಂಜಿ ಬೇಲೆಲಾತಿ ಪೂರ ಅಲ್ಪ ನಾನು ಬಿನ್ನೇರು ಬತ್ತೇಡ ಮುಲ್ಪ ವರ್ಮ ಗಂಟೆ. ಎಲ್ಲರೂ ನಮ್ಮ ಲೈವ್ಗೆ ಬಂದು ಸಹಕರಿಸಿ. ವರ್ಮಂಟೆ ಆಡತ್ತೆ ಪತ್ತರ ಆಗತ್ತೆ. ನನ್ನ ಕಾಗೆ ಕೂಗ್ತೆ ನಿಮ್ಮ ಮನೆಗೆ CM ಸಿದ್ದರಾಮಯ್ಯ ಬರೋದು ಅನಿಸುತ್ತೆ. ಯಾರಾದರೂ ಬರ್ತಾರೆ, ನೆಂಟರು ಬರ್ಬೋದಲ್ಲ. ಕಾಗೆ ಕೂಗಿದ್ರೆ ನೆಂಟರು ಬರ್ತಾರೆ ಅಂತೆ ಅಲ್ವಾ? ನೋಡುವ ಯಾರು ಬರ್ತಾರೆ ಅಂತ. ಸಂಜೆ ತನಕ ಯಾರು ಬರ್ತಾರೆ ನೋಡುವ. ಮತ್ತೆ ನಾಳೆ ಹೇಳ್ತೇನೆ ನಿಮ್ಮ ಹತ್ರ ಯಾರು ಬಂದಿದ್ದಾರೆ, ಸಿದ್ದರಾಮಯ್ಯ ಬಂದಿರ ಯಾರು ಬಂದಿರ ಅಂತ ನೋಡುವ ಆಯ್ತಾ? ಸಪೋರ್ಟಲ್ಲಿದ್ದಾರೆ. ಶಾಂತ ಸಿಸ್ ಪರದಿಲ್ಲ ಅಂದಿ ಏರ್ ಬಿನ್ನೇರು ಬರ್ಪೇರು ತೋಡಪ್ಪನ ಕಕ್ಕೆ ಕರೆತು ಕೊಂಡು ಇತ್ತೆ ಓ ಬೇಲೆಪುರ ಅಲ್ಪನೆ ಉಂಡು ದಾಲಾತ್. ಶ್ರೀಧರ್ ಬ್ರೋ ಸಪೋರ್ಟಲ್ಲಿದ್ದಾರೆ. ದುರ್ಗಾ ಸಿಸ್ ಅಂತ ಹೇಳ್ತಾ ಇದ್ದಾರೆ, ನಗ್ತಾ ಇದ್ದಾರೆ. ಅರಿ ಜಾಸ್ತಿ ಪಾಡ್ಲಿ ಅವು ತಂಜನ ಹಾಪುಣಿ ಅಕಲ್ ಬೈಜಿನ ಅವು ತಂಜನ ಹಾಪುಣು ಬಕ್ಕ ನಮ್ಮನೆ ನೋಡು ಅಕಲ್ ಬಂತಿ ಬಕ್ಕ ರೆಡಿ ಬಲ್ಪುಗ ನಮ್ಮ ಫಸ್ಟ್ ಅಕಲ್ ಏರು ಬರ್ಪಿರೋದು ಗೊತ್ತು. ಅಂಚ ಎಂಕಲ್ ನಡೆ ಏರ್ಲ ಬತ್ತು ನೋಡ ತಿನ್ನು ಒನ ಸುಪ್ಪುಂಡೆ ಮಧ್ಯಾಹ್ನ ಎನ್ನವಲತ್ತ ಅಮ್ಮನವಲ ಅಮ್ಮ ಎಚ್ಚನೆ ಮಲ್ಪು ಅಮ್ಮ ಎಚ್ಚನೆ ಮಲ್ತಿಪ್ಪೇರು ಏರ್ಲ ಮಧ್ಯಾಹ್ನ ಏರ್ಲ ಬಿನ್ನೇರು ಬತ್ತೇಳಿ ಅಕ್ಲಿನ ಮನಸ್ಸು ಮಲ್ತೆ ಕಡಪುರು ಬಕ್ಕ ರಪ್ಪಂಜಿ ಕೋರಿ ಕನ್ಪವನು ಕೋರಿ ಕಂತ ಕಬಾಬು ಇಜಿನ ಏನಾಲ್ನ ಮಲ್ತದು ಕಡಪುರುವೇರು ಅಮ್ಮ ಬಿನ್ನೇರು ಬತ್ತಂಡ ಅಂಚ ಬಿನ್ನೇರು ಬತ್ತ ಖಾಲಿ ಕಡಪುರ ಹೆಜ್ಜಾಕ್ಲಿನ ಮನಸ್ಸು ಮಧ್ಯಾಹ್ನ ಪೊಡ್ತು ಬತ್ತೇಳಿ ಅಕ್ಲು ಒನಸುಂದೆ ಪೋಪಿನ ಅಂಚ ಇನಿ ಟೆಂಪಲ್ಗೆ ಒನಸಿಜ್ಜ ಸಂಕ್ರಾಂತಿಗೆ ಇನಿಜ್ಜಿ ಕೋಡೆತ್ತನು ಒನಸು ಇನಿಜ್ಜಿ ಅಚ್ಚು ಬರ್ಬೋದು ಅನ್ಸುತ್ತೆ, ಅದಕ್ಕೆ ಕೂಗ್ತಾ ಇದೆ. ಅಚ್ಚು ಬರ್ಬೋದು, ಅಚ್ಚು ಸಿಸ್ ಬರುವುದಿಲ್ಲವ? ಅಚ್ಚು ಸಿಸ್ ಬರ್ತೀರಾ? ಕೋರಿದ ವಿಷಯ ಪನೋಡ್ಚಿದಾಯೇ ಕೋರಿ ನಮ್ಮ ತಿನ್ಪು ಜನ ಕೋರಿ ಇಷ್ಟ, ಮೀನು ಇಷ್ಟ ನಮಕ್. ಕೆಂಪು ಕಣ್ಣು ನಾನು ದುಬೈಗೆ ಈಗ ಅಂತ ಹೇಳ್ತಾ ಇದ್ರೆ ಅಂದೇ ತುಷಾಂತನ ಲೈವ್ ಸ್ಟಾರ್ಟ್ ಆಂಡಿಗೆ ಇರ್ಕೇಂಡಲ್ಲ 8 ಗಂಟೆಗಂದು ರೆಡ್ ಐಸಿಗೆ ಹೇಳುದ ಕೆಂಪು ಕಣ್ಣು. ನಾನು ದುಬೈಗೆ ಈಗ ಅಲ್ಲಿಗೆ ತುಷಾಂತ್ ಲೈವ್ಗೆ ದುಬೈಗೆ ಹೋಗ್ಲಿಕ್ಕೆ ಉಂಟು ಎಲ್ಲರಿಗೀಗ ಅಲ್ವಾ? ಶ್ರೀಧರ್ ಬ್ರೋ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಶ್ರೀಧರ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಚಿರಕಾಲ ಇರಲಿ ಈ ಸ್ನೇಹ, ಚಿರಕಾಲ ಇರಲಿ ಈ ಪ್ರೇಮ. ನೈಸ್ ಲೈವ್ ಅಂತ 15 ಜನ ಉಳ್ಳಿರಿ ಒಡೆ ಪೋಪಿನ ಅಂದಾಪ್ನಿಂಕ್ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಕಣ್ಣಲ್ಲಿ ತುಂಬಿರುವೆ, ಮನದಲ್ಲಿ ಮನೆ ಮಾಡಿಯಾಡುವೆ. ಲೈಕ್ ಕೊಡಿ, ಲೈವಿಗೆ ಒಂದೊಂದು ಲೈಕ್ ಕೊಡಿ. ಹೈಡಲ್ಲಿ ಯಾರಿದ್ದೀರಾ ಒಂದೊಂದು ಲೈಕ್ ಕೊಡಿ. ಎನ್ನ ಅಮ್ಮ ಬಿನ್ನೇರು ಬತ್ತಲ್ಲ ಕಟ್ಟದ ಕೋರಿ 11 ಕಜಿಪ್ ಮಲ್ಪೇರು ಅಂದೇ ಅವು ಬೇಯರು ಮಾತ್ರ ಮಸ್ತ್ ಪೊರ್ತಿಯೇ ಕಟ್ಟದ ಕೋರಿ ಬೇಯರು ಪೊರ್ತತೆ ಕಟ್ಟದ ಕೋರಿ. ಅಂದಗಾತಿ ಕಣ್ಣ ತುಂಬ ಚೆಲ್ಲಿ ಚೆಲ್ಲೋ ವಯ್ಯಾರ, ಸೂರ್ಯಕಾಂತಿ ಕೆಣ್ಣೆ ತುಂಬ ಬಣ್ಣ ಬಣ್ಣ ಚಿತ್ತಾರ, ನಡಿಗೆಯ ತುಂಬ ನಾಗಿನಿ ಶೃಂಗಾರ, ನಗುವಿನ ತುಂಬ ಹುಣ್ಣಿಮೆಯ ಸಿಂಧೂರ, ನಿನ್ನ ತುಂಬಿಕೊಂಡ ನನ್ನ ಹೈಡಿತ್ತನ ಸಬ್ಲೆಸ್ ಆಪುಣ್ಗೆ ಹಾಕ್ಲೇನಾ ಅಂದೇ. ಓ
ಎಡ್ಡೆ ಹಾಪುಂಡು ಸುಕ್ಕ ಪನೊಂದುಲ್ಲೆ ಅಂದಂದು ಸುಕ್ಕ ಎಡ್ಡೆ ಹಾಪುಂಡಿಗೆ ಕಟ್ಟೆ ತಗೊಳ್ಳಿ ಸುಕ್ಕ ಎಡ್ಡೆ ಹಾಪುಣಿ ನಾನವೇ ನನತೆ ಲೈವ್ ಎಂಡ್ ಮಲ್ಪ್ಲೇಟ್ ಉಳ್ಳೆ ಪದಗಳು ನಾಚುವ ಕವನವು ನೀ ಕಿವಿಗಳಿಗೆ ಟಕದ ಕಲ್ಪನೆ ನೀ ಕೊಂಚವೇ ನಾಚುವ ಚಿತ್ರವು ನೀ ಬಣ್ಣಗಳಿಲ್ಲದೆ ಮಿನುಗುವೆ ನೀನು ಏನೇ ಹೇಳಿ ಹೊಗಳಲ್ಲಿ ನಿನ್ನ ಮಾತುಗಳೇ ಮುಗಿದವು ಚಿನ್ನ ಮೌನವಾಗಿ ನಿಂತಿರು ಅಂದಗಾತಿ ಕಣ್ಣ ತುಂಬ ಚೆಲ್ಲಿ ಚೆಲ್ಲೋ ವಯ್ಯಾರ ಸೂರ್ಯಕಾಂತಿ ಕೆಣ್ಣೆ ತುಂಬ ಬಣ್ಣ ಬಣ್ಣ ಚಿತ್ತಾರ ರೆಡ್ಡೇಸ್ ಬಾಯಿ ಎಡ್ಡೆ ಹಾಕೊಂಡು ಸುಕ್ಕ ನಂದು ರೆಡ್ಡೇಸ್ ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿದ್ದಕ್ಕೆ ಅಂದು ಬಾಕಿದ ಕೋಲಿನ ಬುಡ್ದು ಉಪ್ಪುಣ ಒಂದು ಕೈಗೆ ಬೇಗ ತಿಕ್ಕುಣತೆ ಅಂದಂದು ಶಾನ್ಸಿ ಸೂಪರ್ ಬಂದಿದ್ದಾರೆ ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ರಾಜೇಶ್ ಆಚಾರ್ಯ ಅವರು ಬಂದರು ಭಾರಿ ಅಪರೂಪದ ರಾಜೇಶ್ ಆಚಾರ್ಯ ಅವರು ಬಂದರು ನಗ್ತಾ ಇದ್ದಾರೆ ಏನಾಯಿತು ನಗುವಂಥದ್ದು ಕೇಶವ್ ಬ್ರೋ ಸಪೋರ್ಟಲ್ಲಿದ್ದಾರೆ ಕೇಶವ್ ಬ್ರೋ ಅಂತ ನಗ್ತಾ ಇದ್ದಾರೆ ನಮ್ಮ ಶಾಂತಿ ಶ್ರೀಧರ್ ಬ್ರೋ ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು ಮೇಘದೂತ ಕಾವ್ಯದಲ್ಲಿ ಶಾಕುಂತಲೆ ಪುಟಗಳಲ್ಲಿ ಕಾಳಿದಾಸ ಮರೆತು ಹೋದ ಪದವೊಂದು ನೀನೇನಾ ಇಂದ್ರಲೋಕ ವೈಭವದಿ ಕೋಟಿ ಸುಖದ ಸ್ವಪ್ನದಲ್ಲಿ ಕೊರತೆಯೊಂದು ಬಂತು ಅದು ನೀನೇನಾ ಪದಗಳೇ ನಾಚುವ ಕವನವು ನೀ ಕಿವಿಗಳಿಗೆ ಟಕದ ಕಲ್ಪನೆ ನೀ ಕೊಂಚವೇ ನಾಚುವ ಚಿತ್ರವು ನೀ ಬಣ್ಣಗಳಿಲ್ಲದೆ ಮಿನುಗುವೆ ನೀ ಏನೇ ಹೇಳಿ ಹೊಗಳಲ್ಲಿ ನಿನ್ನ ಮಾತುಗಳೇ ಮುಗಿದವು ಚಿನ್ನ ಮೌನವಾಗಿ ನಿಂತರು ನಿನ್ನ ಅಂದವು ಕಾಡುತ್ತಿದೆ ಅಂದಗಾತಿ ಕಣ್ಣ ತುಂಬ ಚೆಲ್ಲಿ ಚೆಲ್ಲೋ ವಯ್ಯಾರ ರಾಜೇಶ್ ಅವರು ಹೋದ್ರಾ ಶ್ರೀಧರ್ ಅವರು ಸಪೋರ್ಟಲ್ಲಿದ್ದಾರೆ ಜುಮ್ಕಾ ಸಪೋರ್ಟ್ ಹೌದು ಜುಮ್ಕಾ ಸಪೋರ್ಟ್ ಜುಮ್ಕಾ ಗಿರಾರೆ ಬಾರೇಲಿ ಕೆ ಬಾಜಾರ್ ಮೇ ಜಬ್ ಜುಮ್ಕಾ ಗಿರಾರೆ ಅಂದಿ ಶಾನ್ಸ್ ಇಲ್ಲಡು 13 ಕೋರಿತ್ತು ಮೂರನೇ ಪೋನಾಗ 9 ಉಪ್ಪಿನಿ ಕೇರ್ನಾಗ ಅಮ್ಮ ಪಂಡಿರು ಬಿಸಲಿಗೆ ಪೋತುಳು ಒಂದು ಅಂದಿ ಬಕ್ಕ ಚೂರು ಕೂರುಂಡ ಪುರ ಕೋರಿ ಕಜಿಪ್ ಮಲ್ಪೇರತೆ ಚೂರಾಗಿ ತೀರ್ಜಿಡ ಕೂರುಂಡ ಬಕ್ಕ ಕೂಡ ಬಾಕಿದ ಕೋರಿಗಳ ಸೀಕ್ ಬರ್ಕೊಂಡು ಬಂದು ಅವೇನು ಕಜಿಪ್ ಮಲ್ಪೇರು ಬಸವರಾಜ ಯಪ್ಪ ಯಾವ ವಯಸ್ಸಿದು ಯಾವ ವಯಸ್ಸಾ ನನ್ನ ವಯಸ್ಸು ಮಾರ್ರೆ ಬಸವರಾಜ್ ಅವರಿಗೆ ಲೈವ್ಗೆ ಒಂದು ಲೈಕ್ ಕೊಡಿ ಬಸವರಾಜರು ಆಗ್ರೆ ನೀವು ಹೊಸಬರಾಗಿದ್ದರೆ ಚಾನೆಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ಆಯಿತಾ ದೊಂಡೆ ಎಲ್ಲ ಹೋಯ್ತು 1.5 ಗಂಟೆಯಿಂದ ಜುಮ್ಕಾ ಸಪೋರ್ಟ್ ಇದು ಯಾವುದು ಮಾರ್ರೆ ಜುಮ್ಕಾ ಸಪೋರ್ಟು ಕೇಶವ್ರು ಅಂದಗಾತಿ ಸಪೋರ್ಟು ಹೌದು ಅಂದಗಾತಿ ಸಪೋರ್ಟು ಅವು ಪದ್ಯ ಮಸ್ತ್ ಇಷ್ಟ ಅಂದಗಾತಿ ಕಣ್ಣತ್ತು ಮಾಣ ಈಗ ರಾಗ ಬರ್ಪುಜಿ ಸರಿ ರಾಗ ಫುಲ್ಲು ಪೋತು ಆಯ್ತಾ ಅದೇ ಮಸ್ತ್ ಲಾಯ್ಕತೆ ಮಸ್ತ್ ಅರ್ಥಪೂರ್ಣ ಪದ್ಯವು ಮಸ್ತ್ ಲಾಯ್ಕ್ ಕೆಲವೊಂದು ಪದ್ಯ ಉಂಡು ಮಾರ ಕೆಲವೊಂದು ಎಲೆ ಗಾಳಿ ಕೂಡ ಗಾಳ ಹಾಕೋ ಗೆಳತೀನ ನಾ ಹೇಗೆ ತಾನೇ ಹೇಳಬಲ್ಲೆ ಗುಣಗಾನ ಸೂರ್ಯನ ಕಿರಣ ಚುಂಬಿಸಿ ತಾನೆ ತಾವರೆ ಅರಳಿತು ನಿನ್ನ ಈ ಪ್ರೀತಿ ಸ್ಪರ್ಶಕ್ಕೆ ತಾನೆ ಹೃದಯವು ಅರಳಿತು ಕಾಂಚನ ಗಂಗಾ ಏರಲಿ ಪ್ರೀತಿ ಚಂದ್ರಮಂಡಲ ಸುತ್ತಲಿ ಪ್ರೀತಿ ನಿನಗಾಗಿ ಪ್ರಾಣ ನೀಡುವೆ ಕೊನೆವರೆಗೂ ಪ್ರೀತಿನ ಉಳಿಸಿಕೊಳ್ಳುವೆ ಆಚೆ ಸಿಸ್ಸದಾನೆ ಆತಂಡಿನಿ ಕೇನೊಂದುಲ್ಲೇರು ಕೇರಳ ಸಿಸ್ ಸಪೋರ್ಟು ಶ್ರೀಧರ್ ಬ್ರೋ ಸಪೋರ್ಟಲ್ಲಿದ್ದಾರೆ ರಕ್ಷ ಸಪೋರ್ಟು ಇದು ಎಂತ ಆಯಿತು ಶ್ರೀಧರ್ ಬ್ರೋ ಎಂತ ಸಪೋರ್ಟ್ ಮೆಸೇಜ್ ದುರ್ಗಾ ಸಿಸ್ ಸಪೋರ್ಟು ಎಲ್ಲರ ಹೆಸರು ಹೇಳ್ತಾ ಇದ್ದಾರೆ ಅಂದಗಾತಿ ಸಪೋರ್ಟು ಹೌದೌದು ಅವರೇ ರಾಜೇಶ್ ಅವರು ಒಂದೇ ಕೆಲಸ ನಗುವುದು ಮಾತ್ರ ಅಲ್ವಾ ನಗು ನಗುತ್ತಾ ನೀ ಬರುವೆ ನಗು ನಗುತ್ತಾ ನೀ ಬರುವೆ ನಗುವಿನಲೇ ಮನಸ್ಸು
ನಗು ನಗುತ್ತಾ ನೀ ಬರುವೆ, ನಗುವಿನಲೆ ಮನಸೆಳೆವೆ, ಕುಣಿಸಲು ನೀನು ಕುಣಿಯುವೆ, ನಾನು ಮರೆಯುವೆ ಜಗವನ್ನೇ, ನಗು ನಗುತ್ತಾ ನೀ ಬರುವೆ. అరే నా పొదరు దాయేది ఎప్పుడు సిస్ అంది ఎన్నెల పొదరు మాత్రం పొదరు పనుక లేరు ಅಂದಂದೆ ಸಪೋರ್ಟ್ ದುರ್ಗಾ ಸಿಸ್ ನನಗೆ ಇಬ್ಬರಿದ್ರು ಕ್ಲೋಸ್ ಫ್ರೆಂಡ್. ಇನ್ನು ವೈಟಿ ಹೌದಾ ಶ್ರೀಧರ್ ಬ್ರೋ? ಓಕೆ ಓಕೆ ಶ್ರೀಧರ್ ಬ್ರೋ, ಲೈಕ್ ಸಪೋರ್ಟ್ ಅಂದ್ರೆ ಸೂಪರ್ ಸಪೋರ್ಟ್ ಅಂತ ಮೆಸೇಜ್ ಹಾಕಿ. ದಾಯದೆಪ್ಪುನು ಆಯ್ ಪರಂದ್ರೆ ಸೂಪರ್ ಸಪೋರ್ಟ್ ಅದೇ ಅಚ್ಚು ನೀವೇನಿಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸಪೋರ್ಟ್ ಅಲ್ಲಿ ಇದ್ದಾರೆ ಇಂಡೋನೇಷ್ಯಾ ರಾಜೇಶ್ ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ. ಅರೆಗೆ ಇಷ್ಟ ಇಜ್ಜಿ ಅಂದಂದು ಗೊತ್ತಾನು ಶಾಂತ ಇಜ್ಜಿ ಪನಿ ಐತೆ ನಾನು ಸಪೋರ್ಟ್ ಮೆಸೇಜ್ ಪಾಡ್ಲೆ ಅಂತ. ನಾನು ಇಲ್ಲೇ ಅಂತ ಹೇಳ್ತಾ ಇದ್ದಾರೆ. ಹೌದು, ನಾನು ನಾನೇ, ಅಲ್ಲಿ ನೀನು ನೀನೇ, ನಾನು ಎಂಬುವನಿಲ್ಲಿ ನಾನಾಗಿರುವಾಗ ನಾನೇನು ಮಾಡಲಯ್ಯ ದಾಸ ಹರಿದಾಸ, ನಾನು ಅಲ್ಲಿ ನೀನು ನೀನೇ, ನೀನು ನೀನೇ, ನೀನು ನೀನೇ. ಲೈವ್ಗೆ ಜಾಯಿನ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಶಾಂತ ಸಿಸ್ ಶ್ರೀಧರ್ ಬ್ರೋ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಕೂಡ ಥ್ಯಾಂಕ್ ಯು. ಲೈವ್ಗೆ ಬಂದು ಸಪೋರ್ಟ್ ಮಾಡಿದೆ ಎಲ್ಲರಿಗೂ ಕೂಡ ಥ್ಯಾಂಕ್ಸ್. ನಾನೇ ಲೈವ್ ಎಂಡ್ ಮಲ್ಪೆ ನಾನು ತಟ್ಟಿಲ್ಲ ಅವಡು ಮಗ ಕೊಂಚ ಸ್ಕೂಲು ಪೋಯರಂಡು ಐ ಪೋನಾಗ ಅಡಿಗೆ ಅವಳು ಐಕ್. ಥ್ಯಾಂಕ್ ಯು ಸೋ ಮಚ್ ಮಾತಿಗೆ ಲೈವ್ ಬಂದು ಸಪೋರ್ಟ್ ಮಾಡಿದೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಬಾಯ್ ಆಲ್, ಬಾಯ್ ಎಲ್ಲರಿಗೂ. ಅಜು ಸಿಸ್ ಬಾಯ್, ಶ್ರೀಧರ್ ಬ್ರೋ ಬಾಯ್, ಶಾಂತ ಸಿಸ್ ಬಾಯ್, ಕೇಶವ್ ಬ್ರೋ ಬಾಯ್, ಎಲ್ಲರಿಗೂ ಬಾಯ್ 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 ಬಾಯ್. ಲೈಕ್ ಕೊಟ್ಟೆ, ಥ್ಯಾಂಕ್ ಯು ರಾಜೇಶ್ ಬ್ರೋ, ಥ್ಯಾಂಕ್ ಯು. ಕೇಶವ್ ಬ್ರೋ ಬಾಯ್ ಅವೇ, ಶಾಂತ ಸಿಸ್, ಅಚ್ಚು ಸಿಸ್, ಕೇಶವ್ ಬ್ರೋ, ರೆಡ್ ಐಸ್, ಮತ್ತು ಶ್ರೀಧರ್ ಬ್ರೋ, ಮತ್ತು ಬಾಯ್ 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 ಶ್ರೀಧರ್ ಬ್ರೋ. ಮತ್ತೆ ಯಾರಿದ್ದಾರೆ? ರಾಜೇಶ್, ಮತ್ತು ಯಾರೆಲ್ಲ ಇದ್ದೀರಾ 9 ಮಂದಿ ಇದ್ದಾರೆ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. 61 ಮಂದಿ ಲೈಕ್ ಕೊಟ್ಟಿದ್ದಾರೆ, ಅವರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಮತ್ತು ಯಾರೆಲ್ಲ ಬಂದು ಹೋದ್ರು ಅವರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಡಬಕ್ ಡಬ ಐಸ, ಇಡ್ಲಿ ಸಾಂಬಾರ್ ಪಾಯಸ, ಸಿಂಪಲ್ ಬಾಯ್ ಬಾಯ್, ಸಿಂಪಲ್ ಬಾಯ್, ಥ್ಯಾಂಕ್ ಯು ಸೋ ಮಚ್. ಲೈವಿಗೆ ಒಂದು ಲೈಕ್ ಕೊಡೋದಕ್ಕೆ ಥ್ಯಾಂಕ್ ಯು ಬಾಯ್ ಎಲ್ಲರಿಗೂ ಬಾಯ್. ಅಲ್ಲೇ ಬಾಯ್ ಬಣ್ಣ 13 ಜನ ಬರ್ತೀರಿ ಮಾರ್ರೆ. ಅಚ್ಚು ಸಿಸ್ ಇದ್ದೀರಾ? ರಾಜೇಶ್ ಅವರು ಕರಿತಾ ಇದ್ದಾರೆ. 13 ಜನ ಉಳ್ಳಿರತ್ತೆ ಬುಡ್ದು ಪಾರೆ ಮನಸ್ಸಾಗುದಿಲ್ಲ ಮಾರ್ರೆ. ಈ ಪಾದ ದಿವ್ಯ ಪಾದ ಕಂಡಿನ ಪ್ರೇಮದರ ಮನೆದೊಡೆಯ, ಮಾತಿನಲ್ಲಿ ಹೇಳದಂತ ಮಮಕಾರವು. ಲೋಹಿತ್ ಅವ್ರು ಬಂದರು. ಹಾಯ್ ಲೋಹಿತ್ ನಾಯ್ಕ ಅವರೇ, ವೆಲ್ಕಮ್. ಲೈವಿಗೆ ಒಂದು ಲೈಕ್ ಕೊಡಿ. ಮತ್ತು ನೀವು ಹೊಸ ಬರಲ್ಲ, ಬರ್ತಾ ಇದ್ರಲ್ಲ ನೀವು. ಮತ್ತು ನಿಮ್ಮದು ಕಾಫಿ ಆಯಿತಾ, ಟೀ ಆಯಿತಾ, ತಿಂಡಿ ಆಯಿತಾ? ಎಂತ ಪನದುಲ್ಲೇರು ಬಾಯಿ ಬಂದು ಫೋನ್ ಮನಸ್ಸಾಗದಿದೆ, 2 ಒನಸು ಮಾಡಿ. ಹೌದೌದು, ಈಗ ಒನಸು ಮಾಡ್ತೇನೆ 2. ಕಜಿಪ್ ಆಗಬೇಕಲ್ಲವಾ, ಒನಸು ಮಾಡಲಿಕ್ಕೆ ಕಜಿಪ್ಪು ಬೇಕಲ್ಲ, ಕಜಿಪ್ ಆಗಬೇಕು. ಈಗ ಕಜಿಪ್ಪ ಮಾಡಿ ಒನಸು ಮಾಡಿದೆ. ಮತ್ತೆ ಯಾರಿಗೂ ಕಾಯಲಿಕ್ಕಿಲ್ಲ. ಅಕ್ಕ 15 ಗಂಟೆ ಮುಟ್ಟ ವೆಯ್ಟ್ ಇಜ್ಜಿ ಕೇಶವ್ ಬೇಲುಂಡು ಎಂತ ಇಲ್ಲ ಪನೊಂದುಲ್ಲೆ ಲೋಯ್ತನು ಅಂದು ಜನ ಉಳ್ಳೇರು ಬುಡ್ದು ಪೋಯ್ ಮನಸ್ಸಪ್ಪ ಜಾಣ ಮಸ್ತ್ ಪೊಡ್ತಾನೆ ಏನು ಬರ್ತದೆ ಏನು ಹೊರನಿ ಲೈವ್ ಮಲ್ಪುಣತ್ತೆ ಅಂಚೆಂಕ್ ಪೋಯರ್ಲ ಮನಸ್ಸಪ್ಪುಜಿ. ಲೋಹಿತ್ ಅವರು ನಗ್ತಾ ಇದ್ದಾರೆ. ಎಂತದ ಲೋಹಿತ್ ಅವರಿಗೆ ನಗು ಬಂತು ಮಾರ್ರೆ, ಎಂತಾಯ್ತು? ಶಶಿಕಾಂತ್ ಬ್ರೋ ವೆಲ್ಕಮ್. ಶಶಾಂತ್ ಬ್ರೋ ಚಾಪರಿಯರ ತಿಂಡರ ದಾದ ತಿಂಡಿ ಓನ್ಲಿ 15 ಮಿನಿಟ್ಸ್. ಓಕೆ ಎಂತ ಕಜಿಪ್ ಮಾಡ್ತೀರಾ? ಬಂಗುಡಿ ಫ್ರೈ ಇವತ್ತು ಬಂಗುಡಿ ಫ್ರೈ. ಮಿಂಚು ಬಾಯ್ ಮಿಂಚು ಇದ್ದೀರಾ ನೀವು ಐಡಲ್ಲಿ? ಬಾಯ್ ಮಿಂಚು ಬಾಯ ಗೊತ್ತಾಗುದಿಲ್ಲ ಮಿಂಚು. ರಾ ಸರಸಕುರಾರ ತನು ಮೊಗ ಸಾರೆ ತನುಲಾರ ತಿಲಕಿಂಚರ ನಾವ್ಯತನನ್ನೇ ಮನಸಾರ ಆಲಿಂಚರ ಇದರ ವೇಗ ಈ ವೇಗ. ಮತ್ತೆ ಎಂತ ಕರೆದ್ರೆ ನಾನು ತಿರುಗಿದ
ಚಾಂಡ್ ಪಣದಲ್ಲಿ ದಾದ ತಿಂಡಿ ರಾರಾ ಸೂಪರ್ ಅಂತ ಹೇಳ್ತಾರೆ ಅಚ್ಚು ರಾರಾ ಲೋಕೇಶ್ ಏರು ಗೊತ್ತುಜ್ಜಿ ಹೊಸತ್ತು ಲೋಕೇಶ್ ಅತ್ತು ಲೋಹಿತ್ ಕೋಡೆ ಅಲ್ಪ ಇಕ್ತಿನಾಯನ ಒಂದು ಲೋಹಿತ್ ಎಂಡ್ ಮಾಡ್ತಾ ಇದ್ದೇನೆ. 4 ಜನ ಇದ್ದಾರೆ. 4 ಜನಕ್ಕೆ ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದು ಸಪೋರ್ಟ್ ಬಂದ ಎಲ್ಲರಿಗೂ ಕೂಡ ಧನ್ಯವಾದಗಳು. ತಿರುಗ್ತಾ ಇದೆ ದೂರ ಕಾಲೇಜಿಗೆ ಪೋಲೆ ಲೇಟ್ ಆಂಡು ಇಜ್ಜೆ ಮಗಕ್ಕೆ ಸ್ಕೂಲು ಪೋಯರಂಡಿತೆ ಪದ್ರಡರೆ ಕಂಚಾಯಿಗ್ದಾಲ ಒನಸ್ ರೆಡಿ ಆವಡತೆ ಅಂಚ ಲೇಟ್ ಆಪುಂಡು ಒಂದು ಲೋಹಿತ್ ಅಂದ ಒಂದು ಲೋಹಿತ್ ಅಲ್ಲ ಲೋಕೇಶ್ ಅತ್ತು ಲೋಹಿತ್ ಒಂದು. ಓಕೆ ಥ್ಯಾಂಕ್ ಯು ಸೋ ಮಚ್. ಲೈವ್ ಹಾಯ್ ಮಾತಿರ್ಲ ಬಾಯ್ ಅಚ್ಚು ಕೂ ಅಂತ ಹೇಳ್ತಾ ಇದ್ದಾರೆ.